ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಎಲ್ಲ ಭಕ್ತರಿಗೂ ದಂಡವತ್ ಪ್ರಣಾಮ್. ತುಂಬಾ ಖುಷಿ ಆಗುತ್ತೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟು ಜನ ಡಿವೋಟೀಸ್ ಗುರು ಆಶ್ರಯ ತಗೊಂಡು ಇನಿಷಿಯೇಷನ್ಗೆ ಮುಂದಾಗಿ ಬಂದಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಲೆಟಸ್ ಈ ಒಂದು ಡಿಸ್ಕಷನ್ ನಾವು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ನಮ್ಮ ಗುರು ಪರಂಪರೆಗೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮಾತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे. ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಮಾತಾಜಿ? ಕಾಣಿಸ್ತಿದೆ ಪ್ರಭುಜಿ. ಸೊ ನಾನು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಇನಿಷಿಯೇಷನ್ ಫಾರ್ಮ್ ಫಿಲ್ ಮಾಡಿದ್ದೆ. ಸೊ ಅದೊಂದು ರೆಫರೆನ್ಸ್ ನಾನು ಇಲ್ಲಿ ಇಡ್ತಿದ್ದೀನಿ. ಅಂಡ್ ಕನ್ನಡ ಫಾರ್ಮ್ ನಾನು ಶೇರ್ ಮಾಡ್ತೀನಿ. ಸೊ ನಮಗೆ ಈಗ ಇನಿಷಿಯೇಷನ್ ಫಾರ್ಮ್ ಅಲ್ಲಿ 7 ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟಿದ್ದಾರೆ ಇನ್ನ ಫಿಲ್ ಮಾಡೋದಕ್ಕೆ. ಸೊ ಮೊದಲು ಬಂದು ಈ ಕವರ್ ಶೀಟ್ ಪರಿಶೀಲನಾ ಪಟ್ಟಿ ಅಂತ ಕೊಟ್ಟಿದಾರಲ್ಲ. ಸೊ ಇದು ನಮ್ಮ ಫಸ್ಟ್ ಇದ್ರಲ್ಲಿ ನಮ್ಮ ಹೆಸರು ಬರೀಬೇಕು, ಮತ್ತೆ ದೇವಾಲಯ ನಾಮಹಟ್ಟ ಶಿಫಾರಸ್ಸು, ನಮಗೆ ಎಲ್ಲಿಂದ ಈ ಒಂದು ಶಿಫಾರಸ್ಸು ಬರ್ತಿದೆ ಅದು ಬಂದು ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಇಸ್ಕಾನ್ ಮಂಗಳೂರು ಅಂತ ಬರೀಬೇಕು. ಕ್ಲಿಯರ್ ಅಲ್ಲ? ಸೊ ನಾನು ಹೇಳ್ದಂಗೆ ನೀವೇನ್ ಮಾಡ್ಬೋದು ಅಂದ್ರೆ 7 ಡಾಕ್ಯುಮೆಂಟ್ ಇದೆ, ಇದು ಫಸ್ಟ್ ಡಾಕ್ಯುಮೆಂಟ್. ಸೊ ಬುಕ್ ಅಲ್ಲಿ ಫಸ್ಟ್ ಡಾಕ್ಯುಮೆಂಟ್ ಅಂತ ಹಾಕೊಂಡು ಕವರ್ ಶೀಟ್ ಅಂತ ಬರೆದು ಈ ಹೆಸರು, ಅಭ್ಯರ್ಥಿಯ ಹೆಸರು ಮತ್ತು ದೇವಾಲಯ, ಇದೆರಡು ಇನ್ಫಾರ್ಮೇಶನ್ ನಾವು ಕೊಡ್ಬೇಕು. ಕೆಳಗಡೆ ಇರೋದೆಲ್ಲ ಇದು ಮಾಯಾಪುರಲ್ಲಿ ಇನಿಷಿಯೇಷನ್ ಕೊಡೋ ಒಂದು ಆಫೀಸ್ ಇದೆಯಲ್ಲ, ಅವರು ಇದನ್ನ ಫಿಲ್ ಮಾಡ್ಕೊಂತಾರೆ. ಇನ್ ಮಿಕ್ಕಿರೋ ಇನ್ಫಾರ್ಮೇಶನ್ಸ್ ಕ್ಲಿಯರ್ ಇದೆಯಲ್ಲ? ಪ್ರಭುಜಿ ವಾಯ್ಸ್ ಬ್ರೇಕ್ ಆಯ್ತು ಪ್ರಭುಜಿ, ಏನ್ ಹೇಳಿದ್ರಿ? ಇಲ್ಲ, ಹೆಸರು ಬರಿಬೇಕಾ ಇಲ್ಲಿ? ಅಭ್ಯರ್ಥಿ ಹೆಸರು ಅಂತ ಇದೆ, ನಮ್ಮ ಹೆಸರು ಬರಿಬೇಕು. ನಿಮ್ಮ ಹೆಸರು ಮತ್ತೆ ದೇವಾಲಯ ಇದು, ಮತ್ತೆ ಮೇಲ್ಗಡೆ ದೀಕ್ಷೆಯ ಸ್ಥಳ ಅಂತ ಇಲ್ಲಿದೆ. ಸೊ ಫಾರ್ ನಾವು ಈಗ ಮಂಗಳೂರು ಅಂತ ಬರಿಬಹುದು. ದೀಕ್ಷೆಯ ದಿನಾಂಕ ಈ ಇದೆರಡು ಬೇಕಂದ್ರೆ ಈಗ ಸದ್ಯಕ್ಕೆ ಬಿಡ್ಬೋದು. ನನ್ನ ಫಾರ್ಮ್ ಅಲ್ಲಿ ನೋಡಿದ್ರೆ ನಾನು ಅದು ಫಿಲ್ ಮಾಡಿರ್ಲಿಲ್ಲ. ಏನಕ್ಕಂದ್ರೆ ಈಗ ಮಂಗಳೂರಲ್ಲೂ ಆಗ್ಬೋದು ದೀಕ್ಷೆ, ಇಲ್ಲಾಂದ್ರೆ ನಾವು ಮಾಯಾಪುರ್ಗೂ ಹೋಗ್ಬೋದು. ಸೊ ನನ್ನ ಈ ಒಂದು ಫಾರ್ಮ್ ಅಲ್ಲಿ ನೋಡಿದ್ರೆ ನನ್ನ ಹೆಸರು ಮತ್ತೆ ಇಸ್ಕಾನ್ ಮಂಗಳೂರು ಅಂತ ನಾನು ಬರ್ದಿದ್ದೆ. ಇದು ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಅಂತ ನೀವು ಬರಿಬಹುದು. ಇನ್ ಮಿಕ್ಕಿದೆಲ್ಲ ನಾನು ಖಾಲಿ ಬಿಟ್ಟಿದ್ದೀನಿ. ಅಂಡ್ ನಮ್ಮ ಫೋಟೋ ಹಾಕ್ಬೇಕು ರೈಟ್ ಸೈಡ್ ಅಲ್ಲಿ. ನಾವು ಫೋಟೋ ಪ್ರೊವಿಷನ್ ಇಲ್ವಲ್ಲ ಪ್ರಭುಜಿ? ಹಾ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಜಾಗ ಓಪನ್ ಖಾಲಿ ಇದೆ, ಹಂಗೆ ಹಾಕಿಸ್ಬೋದಾ ಫೋಟೋ? ಹಾ, ಈ ಒಂದು ಫಾರ್ಮ್ ನೀವು ಪ್ರಿಂಟ್ ತಗೊಂಡು ನೀವು ಇದು ಫಿಲ್ ಮಾಡ್ಮೇಲೆ ಇಲ್ಲಿ ರೈಟ್ ಸೈಡ್ ನಿಮ್ಮ ಒಂದು ಫೋಟೋ ಅಂಟಿಸ್ಕೊಳ್ಬೇಕು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ ಮಾತಾಜಿ. ಪ್ರಭುಜಿ, ದೇವಾಲಯ ನಾಮಹಟ್ಟ ಶಿಫಾರಸು ಅಂತ ಇದೆಯಲ್ಲ, ಅಲ್ಲಿ ನಾವು ಯಾವ ಟೆಂಪಲ್ ನಡ್ಕೋತೀವ ಆ ಟೆಂಪಲ್ ಹೆಸರು ಬರಿಬೇಕಾ ಅಥವಾ ನಮಗೆ ಈಗ ಇಸ್ಕಾನ್ ಮಂಗಳೂರು ಅಂತ ಬರಿಬೇಕಾ? ಇಸ್ಕಾನ್ ಮಂಗಳೂರು ಅಂತ ಬರಿಬೇಕು ಮಾತಾಜಿ. ಈಗ ನೀವು ಈ
ಫಾರ್ಮ್ ಇನಿಷಿಯೇಷನ್ ಫಾರ್ಮ್ ಬಂದು ಇಸ್ಕಾನ್ ಹಾ. ಮಂಗಳೂರು ಕಡೆಯಿಂದ ರೆಕಮೆಂಡೇಶನ್ ಹೋಗುತ್ತೆ ಮಾಯಾಪುರ್ ಹಾ ಪ್ರಭು. ಇನಿಷಿಯೇಷನ್ ಆಫೀಸ್ಗೆ ಹೋಗುತ್ತೆ. ಸೊ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಇಸ್ಕಾನ್ ಮಂಗಳೂರು ಅಂತ ನೀವು ಬರಿಬೇಕು. ಯಾವ್ದು ಓಕೆ ಅಲ್ಲ? ಸೊ ಫಸ್ಟ್ ಡಾಕ್ಯುಮೆಂಟ್ ಅಲ್ಲಿ ಇದೆರಡು ಇನ್ಫಾರ್ಮೇಶನ್, ನಿಮ್ಮ ಒಂದು ಫೋಟೋ ಆಗ್ಬೇಕು. ಮುಂದಕ್ಕೆ ಹೋಗ್ಬೋದಾ? ಓಕೆ ಪ್ರಭುಜಿ. ಓಕೆ. ಓಕೆ ಪ್ರಭುಜಿ. ಓಕೆ. ಓಕೆ. ಸೊ ಕೆಳಗಡೆ ಇರೋದೆಲ್ಲ ಹಂಗೆ ನೀವು ಬಿಡ್ಬೋದು. ನೆಕ್ಸ್ಟ್ ಬಂದು ನನಗೆ ಯಾರಾದ್ರೂ ಒಬ್ರು ವಾಲಂಟಿಯರ್ಸ್ ಕನ್ನಡದಲ್ಲಿ ಇದು ಏನು ಫಿಲ್ ಮಾಡಿದ್ದಾರೆ ಅಂತ ಒಂದ್ಸಲ ಹೇಳ್ತೀರಾ? ಅಫಿಷಿಯಲ್ ರೆಕಮೆಂಡೇಶನ್ ಫಾರ್ ಹರಿನಾಮ್ ಇನಿಷಿಯೇಷನ್ ಅಂತಿದೆ. ಕನ್ನಡದಲ್ಲಿ ಏನಂತ ಬರೆದಿದ್ದಾರೆ? ಕನ್ನಡ ನಾನು ಇದು ಓಪನ್ ಮಾಡ್ತೀನಿ. ಕನ್ನಡ. ನೆಕ್ಸ್ಟ್ ಬಂದು ಸೆಕೆಂಡ್ ಡಾಕ್ಯುಮೆಂಟ್, ಸೆಕೆಂಡ್ ಹರಿನಾಮ ದೀಕ್ಷೆಗೆ ಅಧಿಕೃತ ಶಿಫಾರಸ್ಸು ಅಂತಿದೆಯಲ್ಲ, ಈ ಡಾಕ್ಯುಮೆಂಟ್ ಅಲ್ಲಿ ಏನೆಲ್ಲ ಫಿಲ್ ಮಾಡಬೇಕು ಅಂತ ನಾವೀಗ ನೋಡೋಣ. ಸೊ ಇದರಲ್ಲಿ ಫಸ್ಟ್ ನಾವು ಬಂದು ದೀಕ್ಷಾ ಗುರುವಿನ ಹೆಸರು ಬರೀಬೇಕಿಲ್ಲಿ. ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್. ಓಕೆ. ಸೊ ನೆಕ್ಸ್ಟ್ ಏನು ಬರೆದಿದ್ದಾರೆ ಕನ್ನಡದಲ್ಲಿ ನೋಡೋಣ. ಸೊ ಇಲ್ಲಿ ಕೆಳಗಡೆ ಬಂದು ನಮ್ಮ ಹೆಸರು, ಎಲ್ಲಿ ಪ್ರಭುಜಿ ನಮ್ಮ ಹೆಸರು? ಇಲ್ಲಿ ನನ್ನ ಡಾಕ್ಯುಮೆಂಟ್ ಇದೆ ನೋಡಿ ಮಾತಾಜಿ. ಇಲ್ಲಿ ಮೇಲ್ಗಡೆ ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಇದಾರೆ ಇದೆಯಲ್ಲ, ಅದ್ರ ಕೆಳಗಡೆ ನಮ್ಮ ಹೆಸರು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಅಲ್ಲಿ? ಹಾ ಪ್ರಭುಜಿ. ಅದಾದ್ಮೇಲೆ ಅದರ ಕೆಳಗಡೆ, ಇದ್ರ ಕೆಳಗಡೆ ನಿಮ್ಮ ಸೇವಕ ಅಂತಿದೆಯಲ್ಲ ಇಲ್ಲಿ ಕೆಳಗಡೆ. ಹಾ ಪ್ರಭುಜಿ. ಸೊ ಇಲ್ಲಿ ನಿಮ್ಮ ಸೇವಕ ಇದ್ದು ಬಂದು ನಾಮನಿಷ್ಠ ದಾಸ್ ಪ್ರಭು ಹೆಸರು ಇಲ್ಲಿ ಬರೀಬಹುದು. ಮತ್ತೆ ಅವರ ಇದು ಡೆಸಿಗ್ನೇಷನ್ ಶೀರ್ಷಿಕೆ ಬಂದು ಟೆಂಪಲ್ ಪ್ರೆಸಿಡೆಂಟ್ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಇಸ್ಕಾನ್ ಮಂಗಳೂರು ಅಂತ ಇಲ್ಲಿ ಬರೀಬೇಕು. ನಿಮ್ಮ ಸೇವಕ ಹೆಸರು ಪ್ರಭುಜಿ ಏನ್ ಹೇಳಿ? ನಿಮ್ಮ ಸೇವಕ ಬಂದು ನಾಮನಿಷ್ಠ ದಾಸ್ ಪ್ರಭು. ಸೊ ಇದು ನಾಮನಿಷ್ಠ ದಾಸ್ ನಾಮನಿಷ್ಠ ಪ್ರಭುಜಿ ಇನ್ನೊಂದ್ಸರಿ ಹೇಳಿ ಪ್ರಭುಜಿ. ನಮ್ಮ ನಾಮನಿಷ್ಠ ದಾಸ್ ಪ್ರಭು ಗೊತ್ತಿದ್ದಾರಲ್ಲ ಮಾತಾಜಿ, ಇಸ್ಕಾನ್ ಮಂಗಳೂರು ಟೆಂಪಲ್ ಪ್ರೆಸಿಡೆಂಟ್. ಓಕೆ ಅಲ್ಲ? ಪ್ರಭುಜಿ ಇಸ್ಕಾನ್ ಮಂಗಳೂರು ಅಂತೇಳಿ ನೆಕ್ಸ್ಟ್ ಇದ್ರಲ್ಲಿ ಬರಿಬೇಕಾ ಶೀರ್ಷಿಕೆ? ಹೆಸರು ನಾಮನಿಷ್ಠ ದಾಸ್ ಪ್ರಭು, ಹಾ ಪಕ್ಕದಲ್ಲಿ ಶೀರ್ಷಿಕೆ ಬಂದು ಟೆಂಪಲ್ ಪ್ರೆಸಿಡೆಂಟ್. ಓಕೆ. ನೆಕ್ಸ್ಟ್ ಮೂರನೇದು ಬಂದು ಸ್ಥಳ ಇದೆಯಲ್ಲ, ಸ್ಥಳದಲ್ಲಿ ನೀವು ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಮಂಗಳೂರು ಅಂತ ಬರೀಬಹುದು. ದಿನಾಂಕ ಸದ್ಯಕ್ಕೆ ಓಪನ್ ಬಿಟ್ಬಿಡಿ, ದಿನಾಂಕ ಅದು ಹೋಗುವಾಗ ಬರೀಬಹುದು ಬೇಕಂದ್ರೆ ಆಮೇಲೆ. ನಾವು ಜನರಲ್ ಮ್ಯಾನೇಜರ್ ಅಂತ ಬರೀದೀವಿ ಮೊದಲು. ಅದು ಬಂದು ನೀವು ಟೆಂಪಲ್ ಪ್ರೆಸಿಡೆಂಟ್ ಅಂತ ಬರೀಬೇಕು. ಶೀರ್ಷಿಕೆನಲ್ಲಿ ಜನರಲ್ ಮ್ಯಾನೇಜರ್ ಅಂತ ಬರ್ದಿದೀವಿ. ನಿಮ್ಮ ಸೇವಕ ಅನ್ನೋದು ಬಿಟ್ಟಿದೀವಿ, ಅವ್ರು ಬರ್ದೇ ಇಲ್ಲ. ಅದನ್ನ ಬರೀ ಸ್ಥಳ ಬಂದು ರಾಧಾ ಗೋವಿಂದ ಬರ್ದಿದೀವಿ. ಕರೆಕ್ಟ್. ಸೊ ಇಲ್ಲಿ ನಮ್ಮ ಇದರಲ್ಲಿ ಜನರಲ್ ಮ್ಯಾನೇಜರ್ ಅಂತ ಶೀರ್ಷಿಕೆ ಇಲ್ಲ, ಟೆಂಪಲ್ ಪ್ರೆಸಿಡೆಂಟ್ ಅಂತ ಬರೀಬೇಕು. ನಿಮ್ಮ ಸೇವಕ ಬಂದು ನಾಮನಿಷ್ಠ ಪ್ರಭು, ನಾಮನಿಷ್ಠ ದಾಸ್, ಶೀರ್ಷಿಕೆ ಟೆಂಪಲ್ ಪ್ರೆಸಿಡೆಂಟ್, ಸ್ಥಳ ಬಂದು ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಮಂಗಳೂರು ಆರ್ ಇಸ್ಕಾನ್ ಮಂಗಳೂರು, ಇಷ್ಟು ಬರಿಬೇಕು.
ಓಕೆ, ಇಲ್ಲಿ ಶೀರ್ಷಿಕೆಯಲ್ಲಿ ದೇವಳದ ಅಧ್ಯಕ್ಷರು ಅಂತ ಬರೆಯಿರಿ. ಹಾ, ದೇವಾಲಯದ ಅಧ್ಯಕ್ಷರು ಅಂತ ಬರೆಯುವುದು. ಸೊ ಥ್ಯಾಂಕ್ ಯು ಮಾತಾಜಿ. ಈ ತರ ನನ್ನ ಇಂಗ್ಲಿಷ್ ವರ್ಡ್ಸ್ ಅದನ್ನ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಕ್ಕೆ ಮಾಡಿ ಮಾತಾಜಿ. ಓಕೆ ಅಲ್ಲ, ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇದು ಕೆಳಗಡೆ ಬಂದ್ರೆ ಜನರಲ್ ಅಂಡ್ ಸ್ಪಿರಿಚುವಲ್ ಇನ್ಫಾರ್ಮೇಶನ್ ಅಂತಿದೆ. ಇಲ್ಲೇನಂತಿದೆ, ಸಾಮಾನ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿ ಅಂತಿದೆಯಲ್ಲ. ಇಲ್ಲಿ ಬಂದು ನಿಮ್ಮ ಹೆಸರು, ನಿಮ್ಮ ಕುಟುಂಬದ ಹೆಸರು, ಓಕೆ. ಸೊ ಯಾರ ಹೆಸರು, ಈಗ ಫಾರ್ ಎಕ್ಸಾಂಪಲ್ ಭವಾನಿ ರಂಗಸ್ವಾಮಿ ಮಾತಾಜಿ ಇದಾರಲ್ಲ, ಇಲ್ಲಿ ಬೇಕಂದ್ರೆ ಇಲ್ಲಿ ಮೊದಲ ಹೆಸರು ಭವಾನಿ ಅಂತ ಬರೆದು ಕುಟುಂಬದ ಹೆಸರು ರಂಗಸ್ವಾಮಿ ಅಂತ ಬರೀಬಹುದು. ಮತ್ತೆ ನಿಮ್ಮ ಹುಟ್ಟಿದ ದಿನಾಂಕ, ಪುರುಷ ಇಲ್ಲಾಂದ್ರೆ ಸ್ತ್ರೀ, ಮತ್ತೆ ನಿಮ್ಮ ವಯಸ್ಸು, ರಾಷ್ಟ್ರೀಯತೆ, ಸೊ ಭಾರತೀಯರು, ಇಂಡಿಯನ್ ಅಂತ ಬರೀಬಹುದು. ಮತ್ತೆ ನೀವು ಏನು ಸೇವೆ ಮಾಡ್ತಿದ್ದೀರಾ, ಈಗ ನನ್ನ ಈ ಫಾರ್ಮ್ ನೋಡಿದಾಗ ಡೇಟ್ ಆಫ್ ಬರ್ತ್ ಮತ್ತೆ ಡಿವೋಷನಲ್ ಸರ್ವಿಸ್ ನಾವೇನ್ ಮಾಡ್ತಿದ್ದೀರೋ ನಾವು ಬರೀಬಹುದು. ಡೈಟಿ ಟೆಂಪಲ್ ಸರ್ವಿಸ್, ಮನೆಯಲ್ಲಿ ದೇವರ ಡೈಟಿ ಸರ್ವಿಸಸ್ ಮಾಡ್ಬೋದು, ಕೀರ್ತನೆಗಳು ಮಾಡ್ಬೋದು, ಇದೆಲ್ಲ ನಾವಿಲ್ಲಿ ಬರೀಬಹುದು. ಮತ್ತೆ ನಾವು ಏನು ಕೆಲಸ ಮಾಡ್ತಿದ್ದೀರಿ, ಏನಾದ್ರು ಕೆಲಸ ಮಾಡಂಗಿದ್ರೆ ನಮ್ಮ ಕೆಲಸ ಇಲ್ಲಿ ಬರೀಬಹುದು. ನೆಕ್ಸ್ಟ್ ಬಂದು ನಮ್ಮ ಮನೆಯ ಅಡ್ರೆಸ್. ಈಗಿನ ವಿಳಾಸ, ನಮ್ಮ ಮನೆಯ ಅಡ್ರೆಸ್ ಇಲ್ಲಿ ಬರೀಬೇಕು. ಮತ್ತೆ ನಮ್ಮ ಇಮೇಲ್ ಐಡಿ, ದೂರವಾಣಿ ಸಂಖ್ಯೆ, ಮನೆ ಮತ್ತೆ ಆಫೀಸ್ ಇದೇನಿದೆಯೋ ಇಲ್ಲಿ ಬರೀಬಹುದು. ಮತ್ತೆ ಶಾಶ್ವತ ವಿಳಾಸ, ಈಗ ನಾವು ಇದು ನಮ್ಮ ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಎರಡು ಒಂದು ಆಗ್ಬೋದು, ಇಲ್ಲ ಬೇರೆ ಬೇರೆನೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಮಗೆ ಮಂಗಳೂರಲ್ಲಿ ನಮ್ಮ ಸ್ವಂತ ಮನೆ, ಮತ್ತೆ ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದಿರ್ತಾರೆ, ಸೊ ಬೆಂಗಳೂರಲ್ಲಿ ಪ್ರೆಸೆಂಟ್ ಅಡ್ರೆಸ್ ಇರ್ಬೋದು, ಮಂಗಳೂರಲ್ಲಿ ಶಾಶ್ವತ ಅಡ್ರೆಸ್ ಇರ್ಬೋದು, ಇಲ್ಲಾಂದ್ರೆ ಎರಡು ಒಂದೇ ಇರ್ಬೋದು. ಅದನ್ನ ಇಲ್ಲಿ ಬರಿಬೇಕು. ಕ್ಲಿಯರ್ ಇದೆಯಲ್ಲ? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಪ್ರಭುಜಿ ಪೇಜ್ ಸಿಕ್ಕಿರಲಿಲ್ಲ ಪ್ರಭುಜಿ. ಮೊದಲ ಹೆಸರು ನಮ್ಮ ಹೆಸರ ಪ್ರಭುಜಿ. ಹಾ ಹೌದು ಮಾತಾಜಿ, ಮೊದಲ ಹೆಸರು ನಿಮ್ಮ ಹೆಸರು. ನಿಮ್ಮ ಹೆಸರು ಏನು ಮಾತಾಜಿ? ಶ್ರೀದೇವಿ ಪ್ರಭುಜಿ. ಫುಲ್ ಹೆಸರು ಏನ್ ಮಾತಾಜಿ? ಶ್ರೀದೇವಿ ಎಂ. ಶ್ರೀದೇವಿ ಎಂ. ಹಾ, ಸೊ ಇಲ್ಲಿ ನಿಮ್ಮ ಮೊದಲ ಹೆಸರು ಶ್ರೀದೇವಿ, ಕುಟುಂಬದ ಹೆಸರು ಎಂ ಅಂತ ಬರೀಬಹುದು. ಇಲ್ಲ ಎಂ ನ ಫುಲ್ ಫಾರ್ಮ್ ಏನಾದ್ರು ಇದ್ರೇನು ಬರೀಬಹುದು. ಫುಲ್ ಫಾರ್ಮ್ ತಂದೆ ಹೆಸರು ಪ್ರಭುಜಿ ಅದು. ಹಾ, ಅದನ್ನ ಬೇಕಂದ್ರೆ ಬರೀಬಹುದು, ಇಲ್ಲಾಂದ್ರೆ ಎಂ ಅಂತಾನು ಬರೀಬಹುದು, ತೊಂದ್ರೆ ಇಲ್ಲ. ಓಕೆನಾ? ಹರೇ ಕೃಷ್ಣ ಪ್ರಭುಜಿ, ಇದು ಶಾಶ್ವತ ವಿಳಾಸ ಮೇಲಿನಂತೆ ಬರೆಯೋದಾ? ಹಾ, ಮೇಲಿನಂತೆನೂ ಬರೀಬಹುದು ಮಾತಾಜಿ, ಮೇಲಿನಂತೆ ಅಂತಾನು ಬರೀಬಹುದು. ಸೇಮ್ ಆಸ್ ಅಬೌವ್, ಮೇಲಿನಂತೆನೂ ಬರೀಬಹುದು. ನೆಕ್ಸ್ಟ್ ಪೇಜ್ ಹೋಗ್ಲಾ? ಇಲ್ಲಿ ತನಕ ಎಲ್ಲ ಕ್ಲಿಯರ್ ಇದೆಯಲ್ಲ? ಕ್ಲಿಯರಾ? ನೆಕ್ಸ್ಟ್ ಪೇಜ್ ಹೋಗ್ಲಾ? ಪ್ರಭುಜಿ ಉದ್ಯೋಗ ಕೆಲಸ ಮಾಡುತ್ತಿದ್ದರೆ ನಾವು ಇಲ್ಲಿ ಮಾಡ್ತಿರೋ ಕೆಲಸನ ಪ್ರಭುಜಿ? ಕೆಲಸ ನೀವು ಏನಾದ್ರೂ ಪ್ರೊಫೆಷನಲ್ ಎಂಗೇಜ್ಮೆಂಟ್ಸ್ ಇದ್ರೆ, ನೀವೇನಾದ್ರೂ ಈಗ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತಿರೋ, ಇಲ್ಲ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಿರೋ, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಿರೋ, ಅಲ್ಲೇನಾದ್ರೂ ಬರೀಬಹುದು. ನೀವು ಟೈಲರ್ ಅಲ್ವಾ, ಅದನ್ನೇ ಬರೀರಿ. ಟೈಲರ್ ಅಂತ ನೀವು ಬರೀಬಹುದು ಇಲ್ಲಿ. ಓಕೆ ಅಲ್ಲ? ಮತ್ತೆ ಭಕ್ತಿ ಸೇವೆಗಳು, ನೀವೇನೆಲ್ಲ ಸೇವೆ ಮಾಡ್ತಿದ್ದೀರಾ ಟೆಂಪಲ್. ಈಗ ತುಂಬಾ ಜನ ಮಂಗಳೂರಲ್ಲಿ ದೇವಸ್ಥಾನಕ್ಕೆ ಬಂದು ಟೆಂಪಲ್ ಸೇವೆ ಮಾಡ್ತಿರ್ತಾರೆ, ಇಲ್ಲ ಮನೆಯಲ್ಲಿ ದೇವರ ಪೂಜೆ ಇದೆಲ್ಲ ಡೈಟಿ ವರ್ಷಿಪ್ ಮಾಡ್ತಿರ್ತಾರೆ, ಕೀರ್ತನೆಗಳು ಮಾಡ್ತಿರ್ತಾರೆ,
ಇದೆಲ್ಲ ಈ ಸೇವೆಗಳಲ್ಲಿ ನೀವು ಬರಿಬಹುದು. ಇವನ್ ಅಡ್ಮಿನ್ ಕೋಸ್ಟ್ ಟೀಚರ್ ಕೂಡ ಹಾ, ಅಡ್ಮಿನ್ ಕೆಲಸ, ಅಡ್ಮಿನ್ ಸರ್ವಿಸ್, ಎನಿ ವಾಲಂಟರಿ ಸರ್ವಿಸಸ್ ನೀವೇನ್ ಮಾಡ್ತಿರ್ತೀರೋ ಇಲ್ಲಿ ನೀವು ಬರಿಬಹುದು. ಕೋಸ್ಟ್ ಸರ್ವಿಸ್ ಮಾಡ್ತಿರ್ತೀರಾ, ಬಟ್ ಅದು ಕನ್ನಡದಲ್ಲಿ ಬರೆಯುವಾಗ ಸ್ವಲ್ಪ ಸಮಸ್ಯೆ ಆಗುತ್ತಾ ಅಂತ ಪ್ರಭುಜಿ? ಅದು ಕನ್ನಡದಲ್ಲೇ ಕೋಸ್ಟ್ ಅಂತ ಬರೆದ್ರು ತೊಂದರೆ ಇಲ್ಲ ಮಾತಾಜಿ. ಓಕೆ ಸರ್. ಓಕೆ ಅಲ್ಲ ಮಾತಾಜಿ? ಸೊ ನೆಕ್ಸ್ಟ್ ಪೇಜ್ ಹೋಗೋಣ. ಎಸ್, ಯಾರಾದ್ರೂ ರಿಪ್ಲೈ ಮಾಡಿ. ನೆಕ್ಸ್ಟ್ ಪೇಜ್ ಹೋಗ್ಬೇಕಾ? ಎಲ್ಲರಿಗೂ ಅರ್ಥ ಹಾ ಆಯ್ತಾ? ಓಕೆ ಪ್ರಭುಜಿ, ಆಯ್ತು. ಡೌಟ್ ಇದ್ರೆ ನೀವು ಕೇಳಿ. ನೆಕ್ಸ್ಟ್ ಫರ್ದರ್ ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ನೋಡೋಣ. ನೋಡಿ, ನಾನು ಕೂಡ ನನ್ನ ಪ್ರೆಸೆಂಟ್ ಅಡ್ರೆಸ್, ನನ್ನ ಅಡ್ರೆಸ್ ಬರ್ದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಅಬವ್ ಅಂತ ಬರ್ದಿದ್ದೀನಿ, ಮೇಲಂತೆ ಅಂತ. ನೆಕ್ಸ್ಟ್ ಬಂದು ಮ್ಯಾರೇಜ್ ಸ್ಟೇಟಸ್. ಮದುವೆಯ ಸ್ಥಿತಿ. ಸೊ ಅದರ ಡೀಟೇಲ್ಸ್ ಇಲ್ಲಿ ನಾವು ಫಿಲ್ ಮಾಡ್ಕೊಬಹುದು. ಅದಾದ್ಮೇಲೆ ಮದುವೆ ಆಗಿದ್ರೆ ಅವರ ಡೀಟೇಲ್ಸ್, ಸಂಗಾತಿಯ ಹೆಸರು, ಸಂಗಾತಿಯ ಕೃಷ್ಣ ಪ್ರಜ್ಞೆ ಸ್ಥಿತಿ, ಅಂದ್ರೆ ಅವರು ಡಿವೋಟಿ ಆಗಿದಾರಾ ಇಲ್ವಾ ಅದು ಬರಿಬೇಕು. ದೆನ್ ಮಕ್ಕಳು ಇದ್ರೆ ಮಕ್ಕಳ ಡೀಟೇಲ್ಸ್ ಬರಿಬೇಕು. ಅಂಡ್ ಮಕ್ಕಳು ಡಿವೋಷನಲ್ ಸರ್ವಿಸ್ ಫಾಲೋ ಮಾಡ್ತಿದಾರಾ ಅದರ ಡೀಟೇಲ್ಸ್ ಹೌದಾ ಅಲ್ವಾ ಬರಿಬೇಕು. ಇಲ್ಲಿ ನೋಡಿ, ನನ್ನ ಡೀಟೇಲ್ಸ್ ಇಲ್ಲಿದೆ. ನನ್ನ ಹೆಂಡತಿಯ ಹೆಸರು ಮತ್ತೆ ಅವಳ ಕೃಷ್ಣ ಕಾನ್ಶಿಯಸ್ನೆಸ್ ಎಸ್, ಮಕ್ಕಳ ಡೀಟೇಲ್ಸ್ ಪ್ರಣವ್ ಎಸ್ 12 ವರ್ಷ, ಶ್ರೇಯ 9 ವರ್ಷ, ಮತ್ತೆ ಮಕ್ಕಳು ಇಸ್ಕಾನ್ ಡಿವೋಟೀಸ್ ಎಸ್, ಅಂಡ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಕೃಷ್ಣ ಕಾನ್ಶಿಯಸ್ನೆಸ್. ಈಗ ನೆಕ್ಸ್ಟ್ ಬಂದು ಯಾವಾಗಿಂದ ನಾವು ಈ ಕೃಷ್ಣ ಕಾನ್ಶಿಯಸ್ನೆಸ್ ಇದ್ರಲ್ಲಿ ಯಾವಾಗಿಂದ ಇದೀರಿ ಅಂತ. ಹರೇ ಕೃಷ್ಣ ಪ್ರಭುಜಿ, ಇಸ್ಕಾನ್ ಭಕ್ತನ ಮಗು. ಸೊ ಇದಂದ್ರೆ ಈಗ ನಿಮ್ಮ ಮಗುನು ಚಾಂಟಿಂಗ್ ಮಾಡ್ತಿದ್ಯಾ, ನಿಮ್ ಮಗುನು ನಿಮ್ ಜೊತೆ ದೇವಸ್ಥಾನಕ್ಕೆಲ್ಲ ಬರ್ತಿದ್ಯಾ, ಆ ಒಂದು ಡೀಟೇಲ್ಸ್ ಅಷ್ಟೇ. ಮತ್ತೆ ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಅದು ನಮ್ ತಂದೆ ತಾಯಿ ಏನಾದ್ರೂ ಇಸ್ಕಾನ್ ಡಿವೋಟಿ ಆಗಿದ್ರೆ ನಾವು ಇಸ್ಕಾನ್ ಭಕ್ತನ ಮಗುನ ಇಲ್ವಾ ಅಂತ ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ ಪ್ರಭುಜಿ. ಅಲ್ಲ ಮಾತಾಜಿ, ಇದು ಬಂದು ಯಾಕಂದ್ರೆ ಭಕ್ತನ ಸಂಬಂಧಿ ಹೆಸರು ಅಂತಂದ್ರೆ ಅವಾಗ ನಾವು ನಮ್ ತಂದೆ ಅಥವಾ ತಾಯಿ ಹೆಸರು ಬರೆಯೋ ತರ ಆಗುತ್ತೆ. ಒಂದ್ ನಿಮಿಷ ನಾನು ತೋರಿಸ್ತೀನಿ ಮಾತಾಜಿ. ಇಲ್ಲಿ ಬಂದಿದ್ದಾರೆ ನೋಡಿ, ಈಸ್ ಚೈಲ್ಡ್ ಆಫ್ ಇಸ್ಕಾನ್ ಡಿವೋಟಿ ರಿಲೇಟಿವ್ಸ್ ನೇಮ್. ಚೈಲ್ಡ್ ಆಫ್ ಇಸ್ಕಾನ್ ಡಿವೋಟಿ ಅಂದ್ರೆ ನಮ್ ತಂದೆ ತಾಯಿ ಏನಾದ್ರು ಇಸ್ಕಾನ್ ಡಿವೋಟಿ ಇದ್ರೆ ನಾವು ಎಸ್ ಅಂತ ಬರೆದು ಆಮೇಲೆ ನಮ್ ತಂದೆ ಅಥವಾ ತಾಯಿ. ಕರೆಕ್ಟ್ ಮಾತಾಜಿ, ಕರೆಕ್ಟ್. ಸೊ ಆ ತರಾನು ಬರಿಬಹುದು. ನಿಮ್ಮ ಪೇರೆಂಟ್ಸ್ ಆಲ್ರೆಡಿ ಡಿವೋಟೀಸ್ ಆಗಿದ್ರೆ ಅದು ಬರ್ದು ಅವರ ಹೆಸರು ಇಲ್ಲಿ ಬರಿಬೇಕು. ಪ್ರಭುಜಿ, ಸಂಗಾತಿಯ ಕೃಷ್ಣ ಪ್ರಜ್ಞೆ ಸ್ಥಿತಿ ಅಂದ್ರೆ ಅವರು ಯಾವ ಕೋರ್ಸ್ ಮಾಡಿದರೆ ಕೋರ್ಸ್ ಏನು ಅವಶ್ಯಕತೆ ಇಲ್ಲ ಮಾತಾಜಿ. ಅವರು ಚಾಂಟಿಂಗ್ ಮಾಡ್ತಿದಾರ, ಅವರು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇದಾರ, ಆ ಡೀಟೇಲ್ಸ್ ಮಾತ್ರ ಎಸ್ ಅಂತ ಮಾತ್ರ ಬರೆದ್ರೆ ಸಾಕು. ಈಗ ನಿಮ್ಮ ಸಂಗಾತಿ ನಿಮ್ಮ ಜೊತೆನೆ ಕೃಷ್ಣ ಕಾನ್ಶಿಯಸ್ನೆಸ್ ಮಾಡಂಗಿದ್ರೆ, ಚಾಂಟಿಂಗ್ ಮತ್ತೆ ಡೇಟಿ ಏನೇ ಸೇವೆಗಳೆಲ್ಲ ಮಾಡಂಗಿದ್ರೆ ಎಸ್ ಅಂತ ಬರೀಬಹುದು. ಓಕೆ. ನೆಕ್ಸ್ಟ್ ಬಂದು ಎಷ್ಟು ವರ್ಷಗಳಿಂದ, ತಿಂಗಳಿಂದ ನೀವು ಕೃಷ್ಣ ಕಾನ್ಶಿಯಸ್ನೆಸ್ ಇದಕ್ಕೆ ಈ ಒಂದು ಇದ್ರಲ್ಲಿ ಬಂದಿದ್ದೀರಾ. ಕೃಷ್ಣ ಪ್ರಜ್ಞೆಯೊಂದಿಗೆ ಡ್ಯಾಶ್ ವರ್ಷಗಳು, ತಿಂಗಳುಗಳು ಸಂಪರ್ಕದಲ್ಲಿ ಇರುತ್ತೀರಾ. ಸೊ ಇದನ್ನ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅಂತ ನೀವು ಬರಿಬಹುದು. ಫಾರ್ ಎಕ್ಸಾಂಪಲ್, ನಾನು 2.5 ವರ್ಷ ಆಗಿದ್ರೆ 2 ವರ್ಷಗಳು ಡ್ಯಾಶ್ 6 ತಿಂಗಳು ಅಂತ ಬರಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಂದು ದೇವಸ್ಥಾನದಲ್ಲಿ ವಾಸಿಸುವುದಿಲ್ಲ. So is connected to temple.
ಟೆಂಪಲ್ ಈಸ್ ಕನೆಕ್ಟೆಡ್ ಟು ಟೆಂಪಲ್. ಸೊ ಇದರಲ್ಲಿ ಯಾವ ದೇವಸ್ಥಾನ ಅಂತ ನಾವಿಲ್ಲಿ ಬರೀಬಹುದು. ನೀವು ಯಾವ ದೇವಸ್ಥಾನಕ್ಕೆ ಕನೆಕ್ಟ್ ಆಗಿದ್ದೀರಾ. ಸೊ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಅಂತ ಇಲ್ಲಿ ಬರೀಬಹುದು. ಇಲ್ಲಿ ಹೌದು ದೇವಸ್ಥಾನಕ್ಕೆ ಸಂಪರ್ಕವಿದ್ದೇವೆ ಅಂತಿದೆಯಲ್ಲ, ಇಲ್ಲಿ ರಾಧಾ ಗೋವಿಂದ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಬರೀಬಹುದು. ಎಲ್ಲಿ ಪ್ರಭುಜಿ ಬರೆಯೋದು? ಡ್ಯಾಶ್ ಕಡಿಮೆನೆ ಇದೆ. ಹಾ, ಇಲ್ಲಿ ಸ್ಪೇಸ್ ಕಡಿಮೆ ಇದೆ ಮಾತಾಜಿ. ಹೌದು ಅದ್ರಕ್ಕೆ ಹಾಕ್ಬೋದಾ ಪ್ರಭುಜಿ? ಹಾ, ಇಲ್ಲಿ ಹೌದು ಅಂತ ಹಾಕ್ಬಿಟ್ಟು, ಈಗ ನನ್ನ ಇಂಗ್ಲಿಷ್ ಫಾರ್ಮ್ ಅಲ್ಲಿ ಟೆಂಪಲ್ ಇಲ್ಲಿ ಸ್ವಲ್ಪ ಇದಾಗಿತ್ತು. ಸೊ ನಾನಿದು ಬಿಟ್ಟಿದ್ದೀನಿ. ನಾನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾಗ ಈ ಒಂದು ಇದು ಬಿಟ್ಟಿದ್ದೆ ಇಲ್ಲಿ. ಸೊ ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಅದು ಆಲ್ರೆಡಿ ನಾವು ಮೇಲ್ಗಡೆ ಬರ್ದಿದ್ದೀವಿ. ಸೊ ಅದನ್ನ ಬಿಡ್ಬೋದು ಮಾತಾಜಿ. ಅಲ್ಲ ಪ್ರಭುಜಿ, ಅಲ್ಲಿ ಜಸ್ಟ್ ಅವರು ಹೌದು ಇಲ್ಲ ಅದಕ್ಕೆ ಉತ್ತರ ಕೊಟ್ರೆ ಹಾ, ಸಾಕು. ಎಸ್ ಅಂತ ಕೊಟ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಬಂದು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್. ಹರೇ ಕೃಷ್ಣ ಪ್ರಭುಜಿ, ನಾಮಹಟ್ಟ ಸದಸ್ಯರಾಗಿದ್ದೀರಾ? ಹಾ, ಅದನ್ನ ಹೌದೋ ಇಲ್ಲೋ ಅಂತ ಬರೀಬಹುದು ಮಾತಾಜಿ, ತೊಂದ್ರೆ ಇಲ್ಲ. ಅಂದ್ರೆ ನಾಮಹಟ್ಟ ಸದಸ್ಯರಾಗಿದ್ದೀರಾ ಅಂದ್ರೆ ಪ್ರಭುಜಿ? ಈಗ ನೀವೆಲ್ಲ ಇಸ್ಕಾನ್ ಮಂಗಳೂರ್ ಜೊತೆ ನೀವು ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀರಾ. ಸೊ ಮೈನ್ ಟೆಂಪಲ್ ಜೊತೆ ನೀವು ಕನೆಕ್ಟೆಡ್ ಆಗಿದ್ದೀರಾ. ಸಣ್ಣ ಸಣ್ಣ ಇದು ಹಳ್ಳಿಗಳಲ್ಲೆಲ್ಲ ಈ ನಾಮಹಟ್ಟ ಅಂತ ಮಾಡ್ತಾರೆ. ಸೊ ಅಲ್ಲಿರೋ ಡಿವೋಟೀಸ್ಗೆ ಇರೋ ಒಂದು ಆಪ್ಷನ್ ಇದು. ನೀವು ಆಲ್ರೆಡಿ ಮೇಲ್ಗಡೆ ದೇವಸ್ಥಾನಕ್ಕೆ ಕನೆಕ್ಟ್ ಆಗಿದ್ದೀರಾ ಅಂತ ಬರ್ದಿರ್ತೀರಲ್ಲ, ಸೊ ಅಲ್ಲಿ ತೊಂದ್ರೆ ಇಲ್ಲ, ಇನ್ನೇನ್ ಫರ್ದರ್ ಕೊಡೋ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಬಂದು ನಾಮಹಟ್ಟ ಸದಸ್ಯರಾಗಿದ್ದಾರೆಯೇ ಅಂತ ಹಾಕಿದ್ರೆ ನೀವು ಅಲ್ಲ ಅಂತ ಹಾಕಿದ್ರೆ ಆಯ್ತು. ಅಲ್ಲ ಅಂತ, ಏನಕ್ಕಂದ್ರೆ ಮೇಲ್ಗಡೆ ಆಲ್ರೆಡಿ ದೇವಸ್ಥಾನಕ್ಕೆ ನೀವು ಕನೆಕ್ಟ್ ಆಗಿದ್ದೀರಾ. ಸೊ ಇಲ್ಲಿ ಅಲ್ಲ ಅಂತ ಹಾಕಿದ್ರೆ ಆಯ್ತು. ಅಂಡ್ ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಿದ್ದಾರೆ. ಸೊ ಇದು 4 ನಿಯಂತ್ರಕ ತತ್ವಗಳು. 4 ನಿಯಂತ್ರ ತತ್ವಗಳನ್ನು ಅನುಸರಿಸುತ್ತಿದ್ದಾರೆ. ಇದು ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ನೀವು ಫಾಲೋ ಮಾಡ್ತಿದ್ದೀರಾ. ಈಗ ನೀವು ಇನಿಷಿಯೇಷನ್ ತಗೊಂಡ್ಬೇಕಂದ್ರೆ ಮಿನಿಮಮ್ 1 ವರ್ಷ ಆದ್ರೂ ಮಿನಿಮಮ್ ನೀವು ಫಾಲೋ ಮಾಡಿರ್ಬೇಕು ಇದೆಲ್ಲ. ಏನಕ್ಕಂದ್ರೆ ಗುರು ಆಶ್ರಯ ತಗೊಂಡು ನೀವು ಈಗ ಇನಿಷಿಯೇಷನ್ ಅಪ್ಲೈ ಮಾಡ್ತಿದ್ದೀರಲ್ಲ. ಹರೇ ಕೃಷ್ಣ ಪ್ರಭುಜಿ. ಹಾ ಮಾತಾಜಿ. ಪ್ರಭುಜಿ, ಅದು ಮದುವೆ ಆಗಿದ್ರೆ ಮದುವೆ ಅಂದ್ರೆ ಹಸ್ಬೆಂಡ್ ಅಥವಾ ವೈಫ್ ಬಗ್ಗೆ ಕೇಳಿದ್ದಾರೆ, ನಂತರ ಮಕ್ಕಳ ಬಗ್ಗೆ ಕೇಳಿದ್ದಾರೆ. ನಂತರ ಕೇಳಿರುವಂತದ್ದು ಭಕ್ತರು ಸಂಬಂಧಿಕರು ಅಂದ್ರೆ ಒಂದು ತಂದೆ ತಾಯಿ ಇರ್ಬೋದು, ಇಲ್ಲ ಅಣ್ಣ ತಮ್ಮ ಯಾರಾದ್ರೂ ನಮಗೆ ಮುಂಚೆ ನಮ್ ಫ್ಯಾಮಿಲಿಯಿಂದ ಯಾರಾದ್ರೂ ಇದೆಲ್ಲ ಮಾಡಿದಾರ, ಅವರ ಗುರುಗಳು ಯಾರು, ಮತ್ತೆ ಯಾವ ನಾಮಹಟ್ಟಕ್ಕೆ ಸೇರಿದ್ದಾರೆ ಅವ್ರ ಬಗ್ಗೆ ನಾವು ಹೇಳ್ತಿರೋದಲ್ಲ ಪ್ರಭುಜಿ, ಅದು ನಮ್ ಬಗ್ಗೆ ಅಲ್ಲ. ಸ್ಪೆಸಿಫಿಕಲಿ ಬಂದು ನಾವು ಈಗ ಒಂದ್ ಮಾತಾಜಿ ಈಗ ಆಲ್ರೆಡಿ ಕ್ಲಾರಿಫೈ ಮಾಡಿದ್ರು, ನಮ್ಮ ತಂದೆ ತಾಯಿ ಆಲ್ರೆಡಿ ಭಕ್ತರಾಗಿದ್ದಾರಾ ಅಂತ. ಪ್ರಭುಜಿ, ಮುಂದೆ ಬರ್ತಾ ಇರೋ ಡೀಟೇಲ್ಸ್ ಅವ್ರ ಬಗ್ಗೆನೇ ಅಲ್ವಾ ಪ್ರಭುಜಿ? ಅವ್ರ ಬಗ್ಗೆ. ಈಗ ನನ್ನ ತಂದೆ ತಾಯಿ ಅವ್ರು ಆಲ್ರೆಡಿ ಇಸ್ಕಾನ್ ಡಿವೋಟಿ ಆಗಿದ್ರೆ ಅವರ ಹೆಸರು ಬರೆದ್ರೆ ಸಾಕು. ಅಣ್ಣ ತಂಗಿ ಬಗ್ಗೆ ಇಲ್ಲಿ ಕೇಳ್ತಿಲ್ಲ, ತಂದೆ ತಾಯಿ ಡೀಟೇಲ್ಸ್ ಕೇಳ್ತಿದ್ದಾರೆ. ಇಲ್ಲಿ ಒಂದು ಪ್ರಭುಜಿ ಅವ್ರು ಕೇಳ್ತಾ ಇರೋದು ಇನ್ನು ಮುಂದಿನ ಏನೆಲ್ಲ ಇಲ್ಲಿ ಭರ್ತಿ ಮಾಡ್ಲಿಕ್ಕಿದೆ ಅದು ಅವರ ಬಗ್ಗೆ ಅಲ್ಲ ಮಾತಾಜಿ, ಅದು ನಿಮ್ಮ ಬಗ್ಗೆನೆ. ಡಿವೋಟಿ ರಿಲೇಟಿವ್ ನೇಮ್ ಅಂತ ಇದೆ ಮಾತಾಜಿ. ಸೊ ನಾವು ಡಿವೋಟಿ, ನಮ್ಮ ರಿಲೇಟಿವ್ ಇದು ಬರಿಬೇಕಿಲ್ಲಿ. ಅಲ್ಲ ಪ್ರಭುಜಿ, ಅವ್ರು ಹೇಳೋದು ಇಲ್ಲಿ ಏನೆಲ್ಲ ಈಗ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಕೃಷ್ಣ ಕಾನ್ಶಿಯಸ್ ಇದೆಲ್ಲ ಇದೆಯಲ್ಲ, ಅದು ಎಲ್ಲವೂ ಈಗ ಅಭ್ಯರ್ಥಿಗಳು ಯಾರು ಫಿಲ್ ಮಾಡ್ತಾರೆ ಅವರ ಬಗ್ಗೆ ಮಾತಾಜಿ. ಇದು ನಿಮ್ಮ ಬಗ್ಗೆನೆ, ಅದು ನೀವು ಇಲ್ಲಿ ಬರಬೇಕು. ಇಲ್ಲಿ ಇದಿಷ್ಟು ಮಾತ್ರ ಫಿಲ್ ಮಾಡ್ಲಿಕ್ಕೆ, ಬೇರೆ ಎಲ್ಲ ಅವರ ಬಗ್ಗೆ ಏನು ಇಲ್ಲಿ ಇಲ್ಲ, ಎಲ್ಲ ಕೂಡ ನಮ್ಮ ಬಗ್ಗೆ ಬರೀಲಿಕ್ಕೆ. ಮಿಥುನ್ ಧ್ರುವ ಏನ್ ಮಾಡ್ತಾ ಇದ್ದೀರಾ? ಹಾ ಮಾತಾಜಿ. ಹರೇ ಕೃಷ್ಣ. ಶೀಲಾ ಮಾತಾಜಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ. ಎಸ್ ಪ್ರಭುಜಿ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು 4 ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಿದ್ದೀರಾ ಅಂತ ಇದೆಯಲ್ಲ, ಅಥವಾ ಎಷ್ಟು ವರ್ಷಗಳಿಂದ ಮತ್ತೆ ಎಷ್ಟು ತಿಂಗಳಿಂದ ಅಂತ ಇಲ್ಲಿ ಬರಿಬೇಕು. ಅಂದ್ರೆ ಪ್ರಭುಜಿ ಅನುಸರಿಸುತ್ತಿದ್ದಾರೆ ಅಂತ ಇದೆ, ಅದಕ್ಕೆ ಅನುಸರಿಸುತ್ತಿದ್ದೇವೆ ಅಂದ್ರೆ ನಾವು, ಓದುತ್ತಿದ್ದಾರೆ ಅಂದ್ರೆ ಅದು ಅವ್ರು ಬೇರೆ ಒಬ್ಬರಿಗೇನಾ ಅಂತ. ಮಾತಾಜಿ ಅದು ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ ಮಾತಾಜಿ,
ಅದಕ್ಕೆ ಪ್ರಭುಗಳು ಹೇಳೋದು ಏನಂತ ಹೇಳಿದ್ರೆ ನಮ್ಗೆ ಇಂಗ್ಲಿಷ್ ಫಾರ್ಮ್ ಅಲ್ಲಿ ಆದ್ರೆ ಅದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಹಾ, ಸೊ ಇದು ನಿಮ್ಮ ಬಗ್ಗೆ ಮಾತಾಜಿ. ನೀವೀಗ ಇನಿಷಿಯೇಷನ್ ಅಪ್ಲೈ ಮಾಡ್ತಿದ್ದೀರಲ್ಲ, ಸೊ ನೀವು ಎಷ್ಟು ವರ್ಷದಿಂದ, ಈಗ ನನ್ನ ಒಂದು ಕೇಸ್, ನನ್ನ ಒಂದು ಇದ್ರಲ್ಲಿ ನೋಡಿದ್ರೆ ಇಲ್ಲಿ ನನ್ನ ಫಾರ್ಮ್ ನೋಡಿದ್ರೆ ಫಾಲೋ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅಂದ್ರೆ ಎಸ್ ಅಂತ ಕೊಟ್ಟಿದ್ದೀನಿ. 4 ಯಮ ನಿಯಮಗಳು ನಾನು ಫಾಲೋ ಮಾಡ್ತಾ ಇದ್ದೀನಿ ಫಾರ್ 1 ವರ್ಷ 6 ತಿಂಗಳು. ಕಾಣಿಸ್ತಿದೆಯಲ್ಲ ನನ್ನ ಫಾರ್ಮ್ ಎಲ್ಲರಿಗೂ? ಹಾ ಪ್ರಭುಜಿ, ಆದ್ರೆ ಫಾಲೋವರ್ಸ್ ಅಂತಿದೆ. ಫಾಲೋವರ್ಸ್ ಅಂದ್ರೆ ಬೇರೊಬ್ರು ಫಾಲೋಸ್ 4, ನಾನು 4 ಯಮ ನಿಯಮಗಳನ್ನ ನಾನು ಫಾಲೋ ಮಾಡಿದ್ದೀನಿ ಅಂತ. ಓಕೆ, ಫಾಲೋಸ್ 4 ಡ್ಯಾಶ್ ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಎಸ್ ಹೌದು. ಅದಾದ್ಮೇಲೆ ಎಷ್ಟು ವರ್ಷ ಎಷ್ಟು ತಿಂಗಳಿಂದ ನಾನು ಅದು ಫಾಲೋ ಮಾಡ್ತಾ ಇದ್ದೀನಿ ಆ ಡೀಟೇಲ್ಸ್ ಇಲ್ಲಿ ಕೊಡ್ಬೇಕು. ಅದಾದ್ಮೇಲೆ ಜಪ, ಚಾಂಟಿಂಗ್ ಹರೇ ಕೃಷ್ಣ ಜಪ ಎಷ್ಟು ವರ್ಷ ಎಷ್ಟು ತಿಂಗಳಿಂದ ಅಂದ್ರೆ, ನಾನು ಜಪ ಇದರಲ್ಲಿ ಒಂದ್ ನಿಮಿಷ, ಇದೊಂದು ಇಂಪಾರ್ಟೆಂಟ್, ಇದು ನಾನು ಕ್ಲಾರಿಫೈ ಮಾಡ್ತೀನಿ. ಹರೇ ಕೃಷ್ಣ ಜಪವನ್ನು ನಾನೀಗ 2 ವರ್ಷದಿಂದ ನಾನು ಜಪ ಮಾಡ್ತಿದ್ದೆ. ಮತ್ತೆ 16 ಮಾಲ ಎಷ್ಟು ತಿಂಗಳಿಂದ ಜಪ ಮಾಡ್ತಿದ್ದೀನಿ? 20 ತಿಂಗಳಿಂದ ನಾನು ಜಪ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದು ನಮ್ಮ ಶಿಕ್ಷಾ ಗುರು ಯಾರು? ನನ್ನ ಕೇಸಲ್ಲಿ ನಾನು ನಾಮನಿಷ್ಠ ಪ್ರಭು ಅಂತ ನಾನು ಬರ್ದಿದ್ದೆ. ಅಂಡ್ ಗೈಡಿಂಗ್ ಡಿವೋಟೀಸ್, ನಿಮಗೆ ಯಾರು ಗೈಡ್ ಮಾಡ್ತಿದ್ದಾರೆ? ಈಗ ನೀವು ಕನ್ನಡದಲ್ಲಿ ನಮ್ಗೆ ಐಶ್ವರ್ಯ ಮಾತಾಜಿ ಮತ್ತೆ ಧರ್ಮೇಶ್ವರ್ ಪ್ರಭು ಅಂತ ಅವ್ರು ನಮ್ಗೆ IDC ಕ್ಲಾಸ್ ಇದೆಲ್ಲ ಮಾಡಿಸಿದ್ರು ನಮ್ಗೆ. ಸೊ ನಾನು ಅವ್ರಿಗೆ ಇದು ಬರ್ದಿದ್ದೆ. ಸೊ ನಾವು ಸಚ್ಚಿದಾನಂದ ಅದ್ವೈತ ದಾಸ್ ಪ್ರಭುಜಿ ಅಂತ ಬರಿಬೇಕಾ ಪ್ರಭುಜಿ? ಶಿಕ್ಷಾ ಗುರು ಬರೀರಿ ಮಾತಾಜಿ, ಸಚ್ಚಿದಾನಂದ ಪ್ರಭು ಹೆಸರು ನೀವು ಬರಿಬಹುದು. ಇಲ್ಲ ಶಿಕ್ಷಾ ಗುರು ನಿಮ್ಮ ಶಿಕ್ಷಾ ಗುರು ಯಾರು? ನಾಮನಿಷ್ಠ ಪ್ರಭುವನ್ನೇ ಬರಿಬೇಕು. ಶಿಕ್ಷಾ ಗುರು ನಾಮನಿಷ್ಠ ಪ್ರಭು, ಗೈಡಿಂಗ್ ಡಿವೋಟಿ ಸಚ್ಚಿದಾನಂದ ಪ್ರಭು ಅಂತ ನೀವು ಬರೀಬಹುದು. ನಾವು ಸುಬುದಿ ದಾಮೋದರ ಪ್ರಭುಜಿ ಹತ್ರ ಬರೀ ಮಾತಾಡಿ, ನೋ ಪ್ರಾಬ್ಲಮ್. ನಿಮ್ಗೆ ಯಾರು ಗೈಡ್ ಮಾಡ್ತಿದಾರೋ ನೀವು ಯಾರ ಹೆಸರು ಬರೀತೀರಾ ಬರೀರಿ, ಆದ್ರೆ ಶಿಕ್ಷಾ ಗುರು ಅಲ್ಲಿ ನೀವು ನಾಮನಿಷ್ಠ ದಾಸ್ ಪ್ರಭು ಅವರ ಹೆಸರೇ ಬರಿಬೇಕು. ಸೊ ಇಲ್ಲಿ ಶಿಕ್ಷಾ ಗುರು ಇದರಲ್ಲಿ ನಾಮನಿಷ್ಠ ದಾಸ್ ಪ್ರಭು ಬರಿಬೇಕು. ಮಾರ್ಗದರ್ಶಕ ಭಕ್ತರಲ್ಲಿ ನಿಮಗೆ ಯಾರು ಗೈಡಿಂಗ್, ಸುಬುದ್ಧಿ ಪ್ರಭು ಆಗ್ಬೋದು, ಇಲ್ಲ ಸಚ್ಚಿದಾನಂದ ಪ್ರಭು ಆಗ್ಬೋದು, ಇಲ್ಲ ಬೇರೆ ಯಾರಾದ್ರೂ ಮಾತಾಜಿ ನಿಮ್ಗೆ ಕನ್ನಡ ಕ್ಲಾಸಸ್ ತಗೊಂತಿರ್ಬೋದು, ಅವ್ರು ಯಾರ ಹೆಸರು ಬೇಕಂದ್ರೆ ನೀವು ಬರೀಬಹುದು. ಇದು ಕ್ಲಿಯರ್ ಆಯ್ತಲ್ಲ? ಇಲ್ಲಿ ತನಕ ನಿಮ್ಗೆ ಯಾರಿಗಾದ್ರು ಏನೋ ಡೌಟ್ ಇದೆಯಾ? ಹರೇ ಕೃಷ್ಣ, ಮುಂದಕ್ಕೆ ಹೋಗ್ಬೋದಾ? ಕ್ಲಿಯರ್ ಆಯ್ತು ಪ್ರಭುಜಿ. ಮುಂದಕ್ಕೆ ಹೋಗ್ಬೋದು. ಓಕೆ, ನೋಡಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ದಯವಿಟ್ಟು ಮ್ಯೂಟ್ ಮಾಡಿ. ಸೊ ನೆಕ್ಸ್ಟ್ ಬಂದು ಈಗ 3ನೇ ಫಾರ್ಮ್. ಈ ಫಾರ್ಮ್ ಗಳಲ್ಲೇ ನಿಮಗೆ ಇದು ನೋಡಿದ್ರೆ 1, 2, 3, 4, 5, 6, 7 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಈಗ 3ನೇದು ಚೆಕ್ ಲಿಸ್ಟ್. ಓಕೆ, ನಾವು ಈ ಫಾರ್ಮ್ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀರಿ. ಓಕೆ ಅಲ್ಲ ಎಲ್ಲರಿಗೂ? ಚಿತ್ರ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಪೋಸ್ಟ್ ಒಂದು ನಿಮಿಷ. ಸಂಗೀತ ಮಾತಾಜಿ, ನಾನು ನಿಮ್ನ ನೀವು ಆಲ್ರೆಡಿ ಕೋಸ್ಟ್ ಆಗಿದ್ದೀರಲ್ಲ, ನಾನು ಕೋಸ್ಟ್ ಮಾಡ್ತೀನಿ. ಸೊ ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದ್ರೆ ಯು ಕ್ಯಾನ್ ಮಾಡಬಹುದು. ನೀವು ಆಲ್ರೆಡಿ ಕೋಸ್ಟ್ ಆಗಿದ್ದೀರಲ್ಲ ಮಾತಾಜಿ? ಅಲ್ಲ ನಾನು ಆಕ್ಚುಲಿ ನಿಮ್ಮನ್ನ ಹೋಸ್ಟ್ ಮಾಡಿದೆಲ್ಲ. ಓಕೆ, ನಾನು ನಿಮ್ನ ಹೋಸ್ಟ್ ಮಾಡ್ತೀನಿ. ಸೊ ನೀವು ಮ್ಯೂಟ್ ಮಾಡ್ಕೊಳ್ಬಹುದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಓಕೆ, ಈಗ ನಾವು 3ನೇ ಫಾರ್ಮ್ ಫಿಲ್ ಮಾಡಕ್ ಹೋಗ್ತಿದ್ದೀರಿ, ಕಾಂಪ್ರಿಹೆನ್ಸಿವ್ ಚೆಕ್ ಲಿಸ್ಟ್. ಸೊ ಫಸ್ಟ್ ಬಂದು ನಿಮ್ಮ ಹೆಸರು, ಕನ್ನಡದಲ್ಲಿ ಒಮ್ಮೆ ತೋರಿಸಿ. ಈ ಫಾರ್ಮ್ ಇದೆಯಲ್ಲ, 1ನೇ
ದೀಕ್ಷೆಯ ಅಭ್ಯರ್ಥಿಗಳಿಗೆ ಸಮಗ್ರ ಪರಿಶೀಲನಾ ಪಟ್ಟಿ. Yes, ಸೊ ಇದು ಬಂದು ಫಸ್ಟ್ ನಿಮ್ಮ ಹೆಸರು, ಎರಡನೇದು ಬಂದು ಡೇಟ್ ಆಫ್ ಶೆಲ್ಟರ್. ಇದು ಇಂಪಾರ್ಟೆಂಟ್. ನಾನು ಆಗ ಫಿಲ್ ಮಾಡಿರ್ಲಿಲ್ಲ, ಬಟ್ ನಾವು ಇನಿಷಿಯೇಷನ್ ತಗೊಂಡು ನಮ್ಗೆ ಇಂಟರ್ವ್ಯೂ ಬಂದಾಗ ಈ ಕ್ವಶನ್ ಎಲ್ಲಾರ್ಗು ಕೇಳ್ತಿದ್ರು, ಯಾವಾಗ ನಿಮ್ಮ ಶೆಲ್ಟರ್ ಆಗಿತ್ತು ಅಂತ. ಅಂಡ್ ಪ್ಲೇಸ್ ಆಫ್ ಶೆಲ್ಟರ್, ಎಲ್ಲಿ ನಿಮಗೆ ಇದಾಗಿತ್ತು. ಅಂಡ್ ಫಸ್ಟ್ ಇನಿಷಿಯೇಷನ್ ರೆಕಮೆಂಡೆಡ್, ನಿಮಗೆ ಶಿಫಾರಸು ಮಾಡಿದ್ದು 1ನೇ ದೀಕ್ಷೆಗೆ ನಾಮನಿಷ್ಠ ದಾಸ್ ಪ್ರಭು. ಮತ್ತೆ ಅವರು ದೇವಾಲಯದ ಅಧ್ಯಕ್ಷರು ಆಫ್ ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು. ಶಶಿಕುಮಾರ್ ಪ್ರಭು, ಏನೋ ಡೌಟ್ ಇದೆಯಾ? ಪ್ರಭುಜಿ, ಪ್ಲೇಸ್ ಆಫ್ ಶೆಲ್ಟರ್ ಅಂದ್ರೆ ಬೆಂಗಳೂರು ಅಂತ ಬರೀಬೇಕೋ ಇಲ್ಲ ಮಂಗಳೂರು ಅಂತ ಇಲ್ಲ, ಬರೀಬೇಕು? ನನ್ನ ಪ್ಲೇಸ್ ಆಫ್ ಶೆಲ್ಟರ್ ಬೆಂಗಳೂರಲ್ಲಿ ಆಗಿತ್ತು. ನಿಮ್ಮದು ಎಲ್ಲಿದೆಯೋ ಅಲ್ಲಿ ನೀವು ಬರ್ಕೊಂಡ್ರೆ ಆಯ್ತು. ಯಾವ ನಿಮ್ದು ಟೆಂಪಲ್ ಇಂದ ಮಂಗಳೂರಲ್ಲಿ ಆಗಿದೆಯೋ ಆ ಆಗಿದ್ರೆ temple. ಮಂಗಳೂರು ಅಂತ ಬರೀರಿ. ಓಕೆ ಪ್ರಭು. ಅಂದ್ರೆ ಪ್ರಭು, ಇವಾಗ ನಾವು ಮಾಯಾಪುರಲ್ಲಿ ನಮ್ಗೆ 2021 ಅಲ್ಲಿ ಶೆಲ್ಟರ್ ಸಿಕ್ಕಿದ್ರೆ ನಾವು ಮಾಯಾಪುರ ಅಂತಾನೆ ಬರಿಬೇಕಾ? ಓಕೆ. ಹೌದು ಅಂದ್ರೆ ಮಾತಾಡಿ. ನಮ್ಗೆ ಡೇಟ್ ಆಫ್ ಶೆಲ್ಟರ್ ಮಾತ್ರ ಅದು ಕೇಳ್ಬೇಕಷ್ಟೇ. ಅದೊಂದ್ಸಲ ಚೆಕ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ. ಮಾಯಾಪುರ್ ಹೋಗಿರೋ ಡೇಟ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ, ಸೊ ಆ ಡೇಟ್ ನೋಡ್ಕೊಂಡು ನೀವು ಬರೀಬಹುದು. ಓಕೆ ಅದು ಮಾಡ್ಕೊಳ್ಳಿ. ಪ್ರಭುಜಿ, ಪದನಾಮ ಏನು ಒಂದ್ ಪ್ರಭುಜಿ? ನಿಮಿಷ, ಪದನಾಮ ಶ್ರೀದೇವಿ ಮಾತಾಜಿ, ಅಲ್ಲಿ ಏನಾಗಿದೆ ಗೊತ್ತಾ, ಸ್ವಲ್ಪ ಚೇಂಜಸ್ ಇದೆ ಕನ್ನಡದಲ್ಲಿ. ಪದನಾಮ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಡೆಸಿಗ್ನೇಷನ್ ಅಂತ ಇದೆ, ಆಯ್ತಾ? ಅವ್ರೇನಾಗಿದ್ದಾರೆ, ದೇವಳದ ಅಧ್ಯಕ್ಷರು. ದೇವಾಲಯದ ಅಧ್ಯಕ್ಷ. ಹಾ ಮಾತಾಜಿ. ಪದನಾಮ ದೇವಾಲಯದ ಅಧ್ಯಕ್ಷರು. ಮತ್ತೆ ದೇವಸ್ಥಾನ ಬಂದು ಶ್ರೀ ಶ್ರೀ ರಾಧಾ ಗೋವಿಂದ ಬರೀಬಹುದು. ಶಿಫಾರಸ್ಸಿನ ದಿನಾಂಕ ನೀವು ಹಂಗೆ ಬಿಡ್ಬೋದು. ಅದು ನಮ್ಮ ಇಸ್ಕಾನ್ ಮಂಗಳೂರಿಂದ ನೀವು ಫಾರ್ಮ್ ಎಲ್ಲ ಬರೀತಲ್ಲ, ಆ ಟೈಮಲ್ಲಿ ಬೇಕಂದ್ರೆ ಅವ್ರು ಹಾಕೊಂತಾರೆ. ಹೌದು, ಯಾರು ಕೂಡ ದಿನಾಂಕ ಬರೀಬೇಡಿ. ಇವನ್ ಶೆಲ್ಟರ್ ಫಾರ್ಮ್ ಅಲ್ಲಿ ಕೂಡ ದಿನಾಂಕ ಬರೀಬೇಡಿ. ಓಕೆ ಮಾತಾಜಿ, ಇನ್ನು ಮುಂದಕ್ಕೆ ಹೋಗೋಣ. ಎಸ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹಾ ಮಾತಾಜಿ. ಪ್ರಭುಜಿ, ಶೆಲ್ಟರ್ ಇನ್ನೂ ಹಾಗೆ ಇಲ್ಲ ಅಂತಂದ್ರೆ ಏನ್ ಮಾಡೋದು ಪ್ರಭುಜಿ? ಶೆಲ್ಟರ್ಗೆ ನಾವ್ ಇವಾಗ ಫಾರ್ಮ್ ಫಿಲ್ ಅಪ್ ಮಾಡಿ. ನೀವು ಶೆಲ್ಟರ್ ಆಗಿಲ್ಲ ಅಂದ್ರೆ ನೀವು ಇನಿಷಿಯೇಷನ್ ಆಗೋದಿಲ್ಲ. ಸೊ ನೀವು ಹಂಗಿದ್ರೆ ಫಸ್ಟ್ ಶೆಲ್ಟರ್ ಫಾರ್ಮ್ ಫಿಲ್ ಮಾಡಿ ಶೆಲ್ಟರ್ ಸಬ್ಮಿಟ್ ಮಾಡ್ಬೇಕು ಮಾತಾಜಿ. ಅದೇ ಈಗ ಶೆಲ್ಟರ್ ಫಾರ್ಮ್ ಫಿಲ್ ಅಪ್ ಮಾಡಿ ಕಳ್ಸಿದೀವಿ ಪ್ರಭುಜಿ. ಹಾ ಓಕೆ, ಅದು ಆಲ್ರೆಡಿ ಕಳ್ಸಿದಿರಲ್ಲ, ಸೊ ಅದು ಮಂಗಳ ಮಾತಾಜಿ, ನೀವು ಈಗ ಶೆಲ್ಟರ್ ಫಾರ್ಮ್ ಫಿಲ್ ಮಾಡಿದಿರಾ, ಈ ಮೊದ್ಲು ಕೂಡ ಮಾಡಿದ್ರಿ. ಸೊ ನಿಮಗೆ ಈಗ ಇನಿಷಿಯೇಷನ್ ಸಿಗ್ಬೇಕಂದ್ರೆ ಇನ್ನು 4 months ಎಲ್ಲ ಗ್ಯಾಪ್ ಇದೆ ಅಲ್ವಾ? ಈಗ ನೀವು ಇದೆಲ್ಲ ತಿಳಿದುಕೊಂಡ್ರೆ ಮತ್ತೆ ನಿಮ್ಗೆ ಪ್ರಿಪೇರ್ ಆದ್ರೆ ಅವಾಗ ಟೈಮ್ ಸರಿ ಆಗ್ತದೆ. ಕರೆಕ್ಟ್. ಅವಾಗ ಏನಾಗುತ್ತೆ ಅಂದ್ರೆ, ಈಗ 4 ತಿಂಗಳಾದ್ಮೇಲೆ ನಿಮ್ಮ ಇನಿಷಿಯೇಷನ್ ಫಾರ್ಮ್ ಸಬ್ಮಿಟ್ ಮಾಡುವಾಗ ಅವಾಗಿರೋ ಲೇಟೆಸ್ಟ್ ಡೇಟ್ ಹಾಕಿ ಮಂಗಳೂರು ಟೆಂಪಲ್ ಇಂದ ಕಳಿಸ್ತಾರೆ ಮಾಯಾಪುರ್ಗೆ. ಓಕೆ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಓಕೆ, ಸೊ ನೆಕ್ಸ್ಟ್ ಬಂದು ಇದಕ್ಕೆಲ್ಲದಕ್ಕೂ ಮೋಸ್ಟ್ ಆಫ್ ದ ಆನ್ಸರ್ ಶುಡ್ ಬಿ ಎಸ್. ಓಕೆ, ಅಂಡ್ ಇದು ಬಂದು ನಮಗೆ ಗೈಡ್ ಲೈನ್ಸ್. ನಾವು ಇನಿಷಿಯೇಷನ್ ತಗೊಳೋದ್ಕಿಂತ ಮುಂಚೆ ನಾವ್ ಏನೆಲ್ಲ ನಾವು ಮಾಡಿರ್ಬೇಕು ಅಂತ ಇಲ್ಲಿದೆ. ಸೊ ಟೇಕನ್ ಶೆಲ್ಟರ್ ಫ್ರಮ್ ಗುರು, ಪ್ರಾಕ್ಟೀಸಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್ ಫಾರ್ ಯಾವಾಗ ಅಂತ ಕನ್ನಡದಲ್ಲಿ ಏನಂತ ಬರೆದಿದೆ ನೋಡೋಣ. ನೀವು ಎಷ್ಟು ತಿಂಗಳಿಂದ ಕೃಷ್ಣ ಭಕ್ತಿ ಯಾವಾಗಿಂದ ಅಭ್ಯಾಸ ಮಾಡ್ತಿದ್ದೀರಾ? ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಅಭ್ಯಾಸ ಮಾಡುತ್ತಿರುವ ಗುರುಗಳಿಂದ ಆಶ್ರಯ ಪಡೆಯಲಾಗಿದೆ. ಹಾ, ಸೊ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಏನ್ ಹೇಳಿದ್ರಿ ಮಾತಾಜಿ? ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ, ಎಸ್. ಸೊ ಅದು ನೀವು ಇಲ್ಲಿ ಬರೀಬಹುದು. ಅಂಡ್ ಅದರ ಆನ್ಸರ್ ಎಲ್ಲದಕ್ಕೂ ಇಲ್ಲಿ ಎಸ್ ಅಂತ ಹಾಕ್ಬೇಕು. ಅಂಡ್ ಪ್ರಭುಜಿ, ಅಲ್ಲಿ ದಿನಾಂಕ ಕೇಳಿದಾರಲ್ವಾ? ಒಂದು ಟೆಂಟೇಟಿವ್ ಡೇಟ್ ಆಗ್ಬೋದು ಮಾತಾಜಿ, ನೀವು ಯಾವಾಗಿಂದ ಬರ್ತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ನಾನು ಸೆಪ್ಟೆಂಬರ್ 2020 ಫಸ್ಟ್ ಟೈಮ್ ನಾನು ಆನ್ಲೈನ್ ಗೀತಾ ಕೋರ್ಸ್ ನಾನು ಮಾಡಿದೆ. ಸರಿ. ಸೊ ಅದರ ಇದೇನಾದ್ರು ಬರೀಬಹುದು. ಓಕೆ, ನೆಕ್ಸ್ಟ್ ಫಾಲೋಯಿಂಗ್ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, 4 ಯಮ ನಿಯಮಗಳನ್ನ ನಾವು ಯಾವಾಗಿಂದ ಮಾಡ್ತಿದ್ದೀರಿ. ಸೊ ಈಗ ಇನಿಷಿಯೇಷನ್ ಅಂದಾಗ ಅಟ್ಲೀಸ್ಟ್ 1 ವರ್ಷ ಮಿನಿಮಮ್ ಆಗಿರ್ಬೇಕು. 12 ಅಂಡ್ ಅಬೌವ್ ನೀವು ಆಗ್ಬೋದು. ಅಂಡ್ ನೆಕ್ಸ್ಟ್ ಬಂದು
16 ಮಾಲ ಜಪ ಹರೇ ಕೃಷ್ಣ ಮಹಾಮಂತ್ರ ನೀವು ಯಾವಾಗಿಂದ ಮಾಡ್ತಿದ್ದೀರಾ? ಸೊ ಅದನ್ನ ಎಲ್ಲ ಇಲ್ಲಿ ಎಸ್ ಅಂತ ಆಗ್ಬಿಟ್ಟು ಅದು ಡೇಟ್ಸ್, ಟೆಂಟೇಟಿವ್ ಡೇಟ್ಸ್ ನೀವು ಬರೀಬಹುದು. ಮತ್ತೆ ಡೈಲಿ ರೆಗ್ಯುಲರ್ಲಿ ಅಟೆಂಡಿಂಗ್ ಮಂಗಳಾರತಿ ಎವ್ರಿ ಡೇ ರೈಸಿಂಗ್ ಅರ್ಲಿ. ಎಸ್ ಪ್ರಭು, ನಾನು ಕನ್ನಡದಲ್ಲಿ ಹೇಳ್ತೇನೆ ಬೇಕಾದ್ರೆ. ಇದನ್ನ ನೀವು ಪ್ರತಿದಿನ ಮಂಗಳಾರತಿಯನ್ನು ಬೆಳಿಗ್ಗೆ ಅದಕ್ಕೆ ಅಟೆಂಡ್ ಆಗ್ಬೇಕು. ಇಲ್ಲಿ ಅಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸ್ವಲ್ಪ ಇದಿದೆ, ಮಿಸ್ಟೇಕ್ಸ್ ಇದೆ. ಪ್ರತಿದಿನ ಮಂಗಳಾರತಿಯನ್ನು ಬೆಳಗಲು ನಿಯಮಿತವಾಗಿ ಹಾಜರಾಗುತ್ತಾರೆ ಅಥವಾ ಸ್ವಂತ ಮನೆಯಲ್ಲಿ ಮಾಡ್ತಿದ್ರೆ ಅದು ಕೂಡ ಎಸ್ ಅಂತ ಹಾಕ್ಬೋದು. ಟೆಂಪಲ್ ಅಲ್ಲಿ ಬೆಳಿಗ್ಗೆ 4:15 ಗಂಟೆಗೆ ಇದಕ್ಕೆ ಎಲ್ಲದಕ್ಕೂ ಎಲ್ಲಾ ಆನ್ಸರ್ಗೂ ಎಸ್ ಇರ್ಬೇಕು, ಯಾವ್ದು ನೋ ಅಂತ ಇರಬಾರ್ದು. ಅದೇ ಪ್ರಭು, ಇಲ್ಲಿ ಏನಂತ ಹೇಳಿದ್ರೆ ಒಂದು ನಾವು ಕ್ಲಿಯರ್ ಮಾಡ್ಬೇಕು. ಹೆಸರು ಇದೆಯಲ್ಲ, ಹೆಸರು ಬರಿಬೇಕಾ? ಪ್ರಭುಜಿ ಹೆಸರು ಇದೆಯಲ್ಲ, ಹೆಸರು ಹೆಸರು ಇದೆಯಲ್ಲ, ಹೆಸರು ಬರಿಬಹುದು. ಹೆಸರು, ಆಶ್ರಯ ದಿನಾಂಕ, ಆಶ್ರಯ ಸ್ಥಳ. ಹೌದು, ಫಸ್ಟ್ ಮೇಲೆ ಇದೆ ಫಾರ್ಮ್, ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನೇಮ್ಸ್ ಇದೆ ನೋಡಿ, ಆಶ್ರಯ ಇದೆ, ಬರಿಬೇಕು ಪ್ರಭು, ಬರಿಬೇಕು. ಅದು ನೀವು ಅಲ್ಲಿ ಏನ್ ಬರ್ದಿಲ್ಲ, ಅದಕ್ಕೆ ಇಲ್ಲ ನಾನು ತೋರಿಸ್ತೀನಿ ನೋಡಿ, ಇದೆಲ್ಲ ಖಾಲಿ ಇದೆ ನಿಮ್ದು. ಇಲ್ಲ ನಂದಲ್ಲ, ನನ್ನ ಬೇರೆ ಅದು ಸಪರೇಟ್ ಆಗಿ ಬರೆದಿದ್ದೆ. ಇದ್ ನೋಡಿ, ಇದು ಕಾಣಿಸ್ತಿದೆಯಲ್ಲ. ಸೊ ನಿಮ್ಮ ಹೆಸರು, ಡೇಟ್ ಆಫ್ ಶೆಲ್ಟರು, ಪ್ಲೇಸ್ ಆಫ್ ಶೆಲ್ಟರು, ಮತ್ತೆ ನಾಮನಿಷ್ಠ ದಾಸ್ ಪ್ರಭು, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ರಿ ಆಲ್ರೆಡಿ. ಇದೆಲ್ಲ ನೀವು ಫಿಲ್ ಮಾಡಬೇಕು. ಓಕೆ, ಇವೆಲ್ಲ ಬರಿಬೇಕಮ್ಮ ಪ್ರಭುಜಿ? ಹೌದು ಪ್ರಭುಜಿ, ಬರಿಬೇಕು. ಇದು ಬರೆದ್ಮೇಲೆ ನಾನು ಹೇಳ್ದಂಗೆ ಈ ಎಲ್ಲಾ ಕ್ವಶನ್ಸ್ ಕನ್ನಡದಲ್ಲಿ ಓದ್ಬಿಟ್ಟು ಎಲ್ಲದಕ್ಕೂ ಎಸ್ ಇರ್ಬೇಕು, ಮತ್ತೆ ಅದರ ಕರೆಸ್ಪಾಂಡಿಂಗ್ ಡೇಟ್ಸ್ ನೀವು ಹಾಕ್ಬೇಕು, ಯಾವಾಗಿಂದ ಮಾಡ್ತಿದ್ದೀರಾ. ಅದೇ ಇಲ್ಲಿ ಆಡ್ ಮಾಡ್ಲಿಕ್ಕೆ ನಾನು ಇದ್ದಿದ್ದು. ಇದು ಸುಮ್ಮನೆ ಎಸ್ ಅಂತ ಹಾಕ್ಬೇಡಿ ಯಾರು ಕೂಡ, ನೀವು ಪಾಲಿಸ್ಬೇಕು. ಪಾಲಿಸಿದ್ರೆ ಮಾತ್ರ ಮಾಡಿ, ಯಾಕಂತ ಹೇಳಿದ್ರೆ ಇಂಟರ್ವ್ಯೂ ಅಲ್ಲಿ ಮತ್ತೆ ಎಲ್ಲ ಗೊತ್ತಾಗ್ತದೆ. ಅಂಡ್ ಇನ್ನೊಂದು ವಿಷಯ, ನೀವು ಮಾತಾಜಿ ಹೇಳ್ದಂಗೆ ನೀವು ಪಾಲಿಸ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಎರಡನೇದು, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿರೋ ಭಕ್ತರು ಯಾರೋ ಪಾಲಿಸ್ತಿಲ್ಲ, ನೀವು ಇಲ್ಲ ಅಂತ ಬರೆದ್ಬಿಟ್ಟು ಈ ಫಾರ್ಮ್ ಸಬ್ಮಿಟ್ ಮಾಡಕ್ ಆಗಲ್ಲ. ಸೊ ಅದು ನಿಮ್ಮ ಫಾರ್ಮ್ ರಿಜೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಪ್ರಭುಜಿ, ಅದೊಂದು ಹೇಳಿದ್ದು ಒಳ್ಳೇದಾಯ್ತು ನೀವು. ಸೊ ಇಲ್ಲ ಅಂದ್ರೆ ಫಾರ್ಮ್ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ಎಲ್ಲಾರು ಪಾಲಿಸ್ಬೇಕು. ಅಂಡ್ ಆಲ್ರೆಡಿ ನೀವು ದೀಕ್ಷೆ ತಗೊಳಕ್ ಮುಂದಕ್ಕೆ ಬಂದಿದ್ದೀರಾ, ಬಂದ ಮೇಲೆ ಇದೆಲ್ಲ ನೀವು ಪಾಲಿಸ್ಲೇಬೇಕು. ಓಕೆ, ಅದಕ್ಕೋಸ್ಕರನೇ ನಿಮಗೆ ಫಸ್ಟ್ ಗುರು ಆಶ್ರಯ ತಗೊಂಡು ಒಂದು 6 ತಿಂಗಳು ನೀವು ಇದೆಲ್ಲ ಪಾಲಿಸ್ಕೊಂಡು ಬಂದ ಮೇಲೆ ಫರ್ದರ್ ಇನಿಷಿಯೇಷನ್ ಹೋಗುವಾಗ ನೀವು ಇದನ್ನೆಲ್ಲ ಕಂಟಿನ್ಯೂ ಮಾಡಬೇಕು. ಶಶಿಕುಮಾರ್ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಎರಡನೇ ಪ್ರಶ್ನೆಗೆ 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ಅಂತ ಹೇಳಿ, ಇದರಲ್ಲಿ 4 ನಿಯಂತ್ರಕ ತತ್ವಗಳನ್ನು ನಾವು ಸುಮಾರು ಜನ ಬಹಳ ದಿವಸದಿಂದ ಆಚರಿಸ್ತಾ ಇದೀವಿ. ಆದ್ರೆ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ಸ್ವಲ್ಪ ಈ ನಡುವೆ ಬಿಟ್ಟಿರ್ತೀವಿ. ಸೊ ಅದಕ್ಕೆ ಹೇಗ್ ಬರೀಬೇಕು ಅದಕ್ಕೆ? ಹೌದು, ಈಗ ನಾವು ಗುರು ಆಶ್ರಯದಲ್ಲಿ ನಾವು ಬಂದಾಗ ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇಶ್ಯೂಸ್ ಇರುತ್ತೆ. ಬಟ್ ವೆನ್ ವಿ ಆರ್ ಗೋಯಿಂಗ್, ನಾವೀಗ ದೀಕ್ಷೆ ತಗೊಳಕ್ ಹೋಗುವಾಗ ನಾವು ಅದನ್ನ ಬಿಡಬೇಕು. ದೀಕ್ಷೆ ನೀವೀಗ ITC ಕೋರ್ಸ್ ಮಾಡಿದಾಗ ಅದರ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ನಮಗೆ ಗುರು ಶಿಷ್ಯ ಪರಂಪರಾದಲ್ಲಿ ನಮ್ಮನ್ನ ಕನೆಕ್ಟ್ ಮಾಡಿ ನಮ್ಮ ಆಕ್ಚುಯಲ್ ಭಕ್ತಿ, ದೀಕ್ಷೆ ಆದ್ಮೇಲೆ ನಮ್ಮ ಆಕ್ಚುಯಲ್ ಭಕ್ತಿ ಶುರು ಆಗುತ್ತೆ. ಅಲ್ಲಿ ತನಕ ನಾವು ಪ್ರಿಪೇರ್ ಮಾಡ್ತಾ ಇದ್ದೀರಿ. ಸೊ ದೇವರ ಡೈರೆಕ್ಟ್ ಗುರು ಶಿಷ್ಯ ಪರಂಪರಾ ಶುರು ಆಗೋದು ಕೃಷ್ಣನಿಂದ. ಆ ಒಂದು ಪರಂಪರೆಯಲ್ಲಿ ನಾವು ಕನೆಕ್ಟ್ ಆಗಕ್ ಹೋಗುವಾಗ ಒಂದು ಈರುಳ್ಳಿ ಬೆಳ್ಳುಳ್ಳಿಯಿಂದ ನಾವು ಮಿಸ್ ಆಗೋಕ್ ಹೋಗ್ಬಾರ್ದು. ನನ್ನ ಪ್ರಶ್ನೆ ಏನಂದ್ರೆ ಈಗ 6 ತಿಂಗಳಿಂದ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿರ್ತೀವಿ. ಬಿಕ್ಕಿದ್ದು 4 ರಿಸ್ಟ್ರಿಕ್ಟಿವ್ ಪ್ರಿನ್ಸಿಪಲ್ಸ್ ಏನು ಗ್ರಂಥಗಳಲ್ಲಿ ಇದಾವೆ, ಅದನ್ನ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇರ್ತೀವಿ. ಈಗ 6 ತಿಂಗಳಿಂದ ಅಂತ ಬರೀಬೇಕಾ, ಇಲ್ಲ 48 ತಿಂಗಳಿಂದ ಅಂತ ಬರೀಬೇಕಾ? ನೀವು ಮಿನಿಮಮ್ ಈಗ ಇಲ್ಲಿ 4 ಯಮ ನಿಯಮಗಳ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಸೊ ಅದು ಯಾವಾಗಿಂದ ಅಂತ ನೀವು ಬರೀಬಹುದು ಪ್ರಭುಜಿ. ಶಶಿಕುಮಾರ್ ಪ್ರಭುಜಿ, ನಾನು ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೇನೆ. ಏನಂತ ಹೇಳಿದ್ರೆ ಅಲ್ಲಿ ಕೇಳಿರೋದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಅದಕ್ಕೆ ನೀವು ಎಷ್ಟು ವರ್ಷದಿಂದ ಅದನ್ನ ಹಾಕಿ. ಬಟ್ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆನಿಯನ್ ಗಾರ್ಲಿಕ್ ಅದು ಶೆಲ್ಟರ್ ತಗೊಂಡು ನಾವು ಸ್ಟ್ರಿಕ್ಟ್ ಆಗಿ ಬಿಟ್ಟಿರ್ಬೇಕು ಇನಿಷಿಯೇಷನ್ ತಗೊಳ್ಬೇಕಾದ್ರೆ. ಅದನ್ನ ನಾವು ಅನುಸರಿಸಬೇಕು. ಅದು ಅಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಲ್ಲ. ಅದು
ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಲ್ಲಿ ನಾವು 4 ರೆಗ್ಯುಲೇಟರ್ ಪ್ರಿನ್ಸಿಪಲ್ ಬುಕ್ ಅಲ್ಲಿ ಏನ್ ಬರೆದಿದ್ದಾರೆ ಅದ್ರಲ್ಲಿ ಬರೆದು 48 ತಿಂಗಳಿಂದೆಲ್ಲ ನಮ್ಮ ಕೆಲವರಂತೂ ಲೈಫ್ ಲಾಂಗ್ ಅನುಸರಿಸಿರ್ತೀವಿ. ಸೊ ಅದನ್ನ ಬರಿಬಹುದು. ಯಾಕಂದ್ರೆ ಮೋಸ್ಟ್ಲಿ ಸುಮಾರು ಜನ ವೆಜಿಟೇರಿಯನ್ಸ್ ಇರ್ತಾರೆ. ಅವರು 4 ನಿಯಂತ್ರಕ ತತ್ವಗಳಿಂದ ಬೈ ಬರ್ತ್ ಮುಂದಿನ ಪ್ರಶ್ನೆಗಳಿರುತ್ತೆ ಪ್ರಭುಜಿ. ಸರಿ. ಮಾತಾಜಿ 7 ಹೇಳಿ. 7 ಇಲ್ಲಿ ಪ್ರಭು ಏನೋ ಹೇಳ್ತಾ ಇದ್ರು ಇವಾಗ ಮಧ್ಯದಲ್ಲಿ. ಪ್ರಭು ಕಂಪ್ಲೀಟ್ ಆಯ್ತಾ? ಹಾ ಮಾತಾಜಿ, ನನಗೆ ಒಂದೇ ಒಂದು ಪಾಯಿಂಟ್ ನಾನು ಹೇಳ್ತಿರೋದೇನಂದ್ರೆ, ಇದರಲ್ಲಿ ಈ ಚೆಕ್ ಲಿಸ್ಟ್ ಅಲ್ಲಿ ಏನಿದೆಯೋ, ಈಗ ನನ್ನ ಚೆಕ್ ಲಿಸ್ಟ್ ನಾನು ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ರೀಡ್ ಲಾರ್ಡ್ ಚೈತನ್ಯ ಮಹಾಪ್ರಭು ಲೈಫ್ ಅಂಡ್ ಟೀಚಿಂಗ್ಸ್ ಸ್ಮಾಲ್ ಬುಕ್ ಅಂತ ಇದೆ. ನಮಗೆ 4 ಬುಕ್ ಗ್ರಂಥಗಳನ್ನ ನಾವು ಓದ್ಬೇಕು ಅಂತಿದೆಯಲ್ಲ, ಭಗವದ್ಗೀತಾ, ಭಾಗವತಂ, ಮತ್ತೆ ಇದು ಭಕ್ತಿ ರಸಾಮೃತ ಸಿಂಧು, ಚೈತನ್ಯ ಶಿಕ್ಷಾಮೃತ. ಸೊ ನಾನು ಆಗ ಫಿಲ್ ಮಾಡುವಾಗ ನಾನು ವಿಲ್ ರೀಡ್ ಅಂತ ಬರ್ದಿದ್ದೆ, ಓದುತ್ತೀನಿ ಅಂತ ಬರ್ದಿದ್ದೆ. ತಿರ್ಗಾ ನನಗೆ ಈ ಫಾರ್ಮ್ ವಾಪಸ್ ಕಳಿಸಿ ಅದನ್ನ ಎಸ್ ಅಂತ ಬರ್ಸಿ ಅಂಡ್ ಬಿಫೋರ್ ಇನಿಷಿಯೇಷನ್ ನಾನು ಅದು ಓದಿ ಮುಗಿಸಿದ್ದೆ. ಓಕೆ. ಸೊ ನಾವೆಲ್ಲದಕ್ಕೂ ವಿಲ್ ರೀಡ್, ಇಲ್ಲಾಂದ್ರೆ ಇಲ್ಲಿ ಕೆಳಗಡೆ ನಾನೊಂದು ಎಸ್ ಟ್ರೈಯಿಂಗ್ ಅಂತ ಒಂದು ಬರ್ದಿದ್ದೆ. ಏನದು? ಅವಾಯ್ಡ್ ಈಟಿಂಗ್ ಎನಿಥಿಂಗ್ ಬಟ್ ಕೃಷ್ಣ ಪ್ರಸಾದ್. ಎಸ್ ಟ್ರೈಯಿಂಗ್ ಅಂತ ಬರ್ದಿದ್ದೆ. ಸೊ ಅದೆಲ್ಲ ನಾವು ಹೌದು ಅಂತಾನೆ ಬರಿಬೇಕು. ಅಂಡ್ ನಾವು ಅದೇ ತರ ಮ್ಯಾಕ್ಸಿಮಮ್ ಫಾಲೋ ಮಾಡಬೇಕು. ಓಕೆ. ಸೊ ಈ 30 ಕ್ವಶನ್ಸ್ ಇದೆ. ಈ 30 ಕ್ವಶನ್ಸ್ ಕನ್ನಡದಲ್ಲಿ ನೀವು ಓದ್ಬಿಟ್ಟು ಅದಕ್ಕೆಲ್ಲದಕ್ಕೂ ಹೌದು ಅಂತ ಹಾಕಿ ದೆನ್ ಅದರ ಒಂದು ಟೆಂಟೇಟಿವ್ ಡೇಟ್ಸ್ ನೀವು ಬರೀಬಹುದು. ಪರ್ಫೆಕ್ಟ್ ಡೇಟೇ ಬೇಕಂತ ಏನಿಲ್ಲ, ನಿಯರೆಸ್ಟ್ ಡೇಟ್ ನೀವು ಬರೀಬಹುದು. ಸೀರಿಯಲ್ ನಂಬರ್ 21 ಅದು ಹೇಳಿ. ಸೀರಿಯಲ್ ನಂಬರ್ 21 ಒಂದು ನಿಮಿಷ. doesn't have occupation or activities which are contrary to ವೈಷ್ಣವ ಪ್ರಿನ್ಸಿಪಲ್. ಅಂದ್ರೆ ನಾವು ನಮ್ಮ ಉದ್ಯೋಗ ಇದು, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ಅಲ್ಲಿ ನಾನು ನಾನ್ ವೆಜ್ ಫುಡ್ ಮಾರ್ತಾ ಇದ್ದೀನಿ, ಅದೆಲ್ಲ ಅಕ್ಸೆಪ್ಟೇಬಲ್ ಅಲ್ಲ. ಅಂತದೆಲ್ಲ ನಾವು ಮಾಡಬಾರದು. ಎಸ್ ಶಶಿಕುಮಾರ್ ಪ್ರಭುಜಿ, ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ನೋಡಿ. ಶಶಿಕುಮಾರ್ ಪ್ರಭುಜಿ, ಹರೇ ಕೃಷ್ಣ. ಏನ್ ಪ್ರಭು? ಮಾತಾಜಿ ನೀವು ಮ್ಯೂಟ್ ಮಾಡ್ಬಿಡಿ. ಮಾತಾಜಿ ನೀವು ಕೋಸ್ಟ್ ಆಗಿದ್ದೀರಲ್ಲ, ಯು ಕ್ಯಾನ್ ಮ್ಯೂಟ್. ಪ್ರಭುಜಿ 21 ಸೀರಿಯಲ್ ನಂಬರ್ 21 ಎಸ್ ಆರ್ ನೋ? ಎಸ್ ಆನ್ಸರ್ ಎಲ್ಲದಕ್ಕೂ ಎಸ್ ಪ್ರಭು. ಅಂದ್ರೆ ನೀವು ಪಾಲಿಸ್ತಾ ಇದ್ರೆ ಎಸ್ ಆಗ್ಬೇಕು, ಇಲ್ಲದ್ರೆ ನೋ ಆಗ್ಬೇಕು. ನೀವು ಪಾಲಿಸಿದ್ರೇನು ಎಸ್ ಆಗ್ಬೇಕು, ಇಲ್ಲ ಅಂದ್ರೆ ಇಮಿಡಿಯೇಟ್ಲಿ ಬಿಡ್ಬೇಕು. ಹೌದು ಅಂತ ಹಾಕಿ ನೀವು ಅಂತ ಇದೆಲ್ಲ ಬಿಡ್ಬೇಕು. ವೈಷ್ಣವ ತತ್ವಗಳಿಗೆ ವಿರುದ್ಧವಾದ ಉದ್ಯೋಗ ಅಥವಾ ಚಟುವಟಿಕೆಗಳನ್ನು ಹೊಂದಿಲ್ಲ. ಹೌದು. ನಾನು ಹೇಳ್ದಂಗೆ ಈ 30 ಹಾ ಮಾತಾಜಿ, ನಾನೊಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಒಂದೇ ಒಂದು ನಿಮಿಷ, ನಾನೊಂದು ಪಾಯಿಂಟ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಮಾತಾಜಿ. ಈ 30 ಕ್ವಶನ್ಸ್ ಏನಿದೆಯೋ ನೀವು ಹೋದ್ಮೇಲೆ ಆನ್ಸರ್ ನೀವು ಹೌದು ಅಂತಾನೆ ಬರಿಬೇಕು. ನೀವೀಗ ಮಾಡ್ತಿಲ್ಲ ಅಂದ್ರೆ ಮುಂದಕ್ಕೆ ಮಾಡ್ಬೇಕು. ಏನಾದ್ರೂ ಇದ್ರಲ್ಲಿ ಡಿವಿಯೇಷನ್ ಏನಾದ್ರು ಇದ್ರೆ ಅದು ನಿಲ್ಸ್ಬಿಟ್ಟು ಇದನ್ನ ಫಾಲೋ ಮಾಡ್ಬೇಕು. ದಿಸ್ ಇಸ್ ದ ಇದು ಏನದು ಬೇಸಿಕ್ ಹೇಳ್ತಿರೋದು. ಕೇಳಿ ಮಾತಾಜಿ, ನಿಮ್ದು ಬೇರೆ ಏನ್ ಡೌಟ್ ಇದೆ? ಪ್ರಭುಜಿ 7:1 ಅದು ಸ್ವಲ್ಪ ಇದು ಬಲಿಪೀಠದ ಮೇಲೆ ಗುರು ಪರಂಪರೆಯ ಸರಿಯಾದ ಹೆಸರುಗಳನ್ನು ಗುರುತಿಸಬಹುದು ಮತ್ತು ಹೇಳಬಹುದು. ಹೇಳಿದ್ರೆ ನಿಮ್ಮ ದೇವರ ಕೋಣೆಯಲ್ಲಿ, ದೇವರ ಮಂದಿರದಲ್ಲಿ ಏನಿರ್ಬೇಕಂದ್ರೆ ಮನೆಯಲ್ಲಿ ಗುರು ಪರಂಪರೆ ಇರ್ಬೇಕು ಅಂತ ಹೇಳಿ, ಅದು ಹೆಸರು ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಫೋಟೋಸ್ ಅಂದ್ರೆ ಈಗ 6 ಷಡ್ ಗೋಸ್ವಾಮಿಗಳದ್ದು ಮತ್ತೆ ಅದರದೆಲ್ಲ ಹೆಸರು ಗೊತ್ತು. ನಮ್ಮ ಶ್ರೀಲ ಪ್ರಭುಪಾದ ಅವ್ರ ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಈ ತರ ನಮ್ಮ ಗುರು ಪರಂಪರೆಯ ಹೆಸರು ಗೊತ್ತಿರ್ಬೇಕು ಅಂತ ಇಲ್ಲಿ. ಸೊ ಹೌದು, ಗೊತ್ತಿದೆ ಅಂತ ಅದರ ಅರ್ಥ. ಸೊ ಸ್ಪೆಸಿಫಿಕಲಿ ಈ 30 ಕ್ವಶನ್ ಹೋದ್ರೆ ಈಗ ತುಂಬಾ ಟೈಮ್ ಆಗುತ್ತೆ. ಇನ್ ಫಂಡಮೆಂಟಲಿ ಇದು ಎಲ್ಲ ಓದ್ಬಿಟ್ಟು ಎಲ್ಲದಕ್ಕೂ ನೀವು ಹೌದು ಅಂತ ಬರಿಬೇಕು. ಅದಾದ್ಮೇಲೆ ಈಗ ನೀವೇನಾದ್ರು ಫಾಲೋ ಮಾಡ್ತಿಲ್ಲ ಅಂದ್ರೆ ಇನ್ ಮುಂದಕ್ಕೆ ಫಾಲೋ ಮಾಡ್ಬೇಕು.
ಸೊ ಮುಂದಕ್ಕೆ ಹೋಗೋಣ. ಇದ್ರದ್ದು ಕ್ಲಾರಿಫೈ ಆಗಿದೆ ಅನ್ಸುತ್ತಲ್ವಾ? ಆಗಿದೆ, ಬಟ್ ನಮ್ಗೆ ಹರೇ ಕೃಷ್ಣ ಮಾತಾಜಿ, ಎಲ್ಲದಕ್ಕೂ ಹಾ ಪ್ರಭು ನಮ್ಗೆ ಸ್ಟಾರ್ಟಿಂಗ್ ಅದೇ ನಾನು ಸ್ವಲ್ಪ ತಿರ್ಗಾ ಕನ್ಫ್ಯೂಸ್. ನಾವು ಬೆಂಗಳೂರಲ್ಲಿ ಮಾಡ್ತಾ ಇದೀವಿ, ಮಂಗಳೂರಲ್ಲ. ಅದಕ್ಕೆ ನಾವು ಏನ್ ಬರಿಬೇಕು ಸ್ವಲ್ಪ ಅದು ಕ್ಲಿಯರ್ ಆಗಿ ಹೇಳಿ. ತೊಂದ್ರೆ ಇಲ್ಲ ಪ್ರಭು. ನಿಮ್ಗೆ ಫಸ್ಟ್ ಹೆಸರು ಬರಿತೀನಿ ಫಸ್ಟ್. ನಿಮ್ಗೆ ಗುರು ಆಶ್ರಯ ಎಲ್ಲಿಂದ ಆಗಿತ್ತು? ಗುರು ಆಶ್ರಯ ಆಗಿದ್ಯಾ? ಗುರು ಆಶ್ರಯ ಎಲ್ಲ ನಿಮ್ಮ ಹತ್ರನೇ ಮಾಡಿದ್ದು, ಅಲ್ಲೇ ಮಾಡಿದ್ದು ಮಂಗಳೂರು. ಮಂಗಳೂರಲ್ಲಿ. ಸೊ ಮಂಗಳೂರು ಅಂತ ಬರೀರಿ. ಶೆಲ್ಟರ್ ಮಂಗಳೂರು. ಫಸ್ಟ್ ಹೆಸರು, ಆಮೇಲೆ ಇದು ಏನು, ಡೇಟ್ ಆಫ್ ಶೆಲ್ಟರ್. ನಿಮ್ಗೆ ಗುರು ಆಶ್ರಯ ಆಶ್ರಯ ಸ್ಥಳ. ಹಾ, ಮತ್ತೆ ಆಶ್ರಯ ಸ್ಥಳ. ಕ್ಲಿಯರಾ ಪ್ರಭುಜಿ? ಆಶ್ರಯ ಸ್ಥಳ. ಓಕೆ ಪ್ರಭುಜಿ. ಓಕೆ, ನೆಕ್ಸ್ಟ್ ಹೇಳಿ. ಶಿಫಾರಸು ಮಾಡಿದ ದೀಕ್ಷೆ. ಹೌದು, ಶಿಫಾರಸು ಮಾಡಿದ್ದು ನಾಮನಿಷ್ಠ ದಾಸ್ ಪ್ರಭು. ನಾಮನಿಷ್ಠ ದಾಸ ಪ್ರಭು. ಈ ಶೀಟ್ ಅಲ್ಲಿ ಬೇರೆ ಏನಾದ್ರು ಡೌಟ್ ಇದೆಯಾ? ಓಕೆ ಪ್ರಭು. ನಾಮನಿಷ್ಠ ದಾಸ ಪ್ರಭು ಅಂತ ಪ್ರಭುಜಿ 25 ಮೊದಲ ದೀಕ್ಷೆಗಾಗಿ ಸ್ಥಳೀಯ ದೇವಾಲಯದ, ಅಂದ್ರೆ ನಾವಿರೋ ಊರಿಂದ ದೇವಸ್ಥಾನದ. ನೀವ್ ಯಾವ ಊರು ಮಾತಾಜಿ? ಬೆಂಗಳೂರು. NOC ಬಗ್ಗೆ ಹೇಳ್ತಾ ಇದಾರೆ ಅನ್ಸುತ್ತೆ. ಓಕೆ, NOC ನಿಮಗೆ ನಾನು ಹೇಳ್ದಂಗೆ ಆನ್ಸರ್ ಬಂದು ಎಲ್ಲದಕ್ಕೂ ಹೌದು. ಓಕೆ, ಹೌದು. ಹ್ಯಾಸ್ ರಿಸೀವ್ಡ್ ರಿಟರ್ನ್ ರೆಕಮೆಂಡೇಶನ್ ಫ್ರಮ್ ಲೋಕಲ್ ಟೆಂಪಲ್ ಪ್ರೆಸಿಡೆಂಟ್ ಫಾರ್ ಫಸ್ಟ್ ಇನಿಷಿಯೇಷನ್. ಸೊ ಇದು ಬಂದು NOC. ಈಗ ನೀವು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬಂದು ಮಂಗಳೂರಲ್ಲಿದ್ದು, ಪ್ರೆಸೆಂಟ್ ಅಡ್ರೆಸ್ ಬೆಂಗಳೂರಲ್ಲಿದ್ದು, ಈಗ ಬೆಂಗಳೂರಲ್ಲಿ ನೀವು ಸಣ್ಣ ಪುಟ್ಟ ಸರ್ವಿಸಸ್ ಮಾಡ್ತಿರ್ತೀರಾ, ಬೆಂಗಳೂರಲ್ಲಿ ನೀವು ಹೋಗಿ ಕನೆಕ್ಟೆಡ್ ಆಗಿರ್ತೀರಾ. ಸೊ ಅಲ್ಲಿರೋ ಟೆಂಪಲ್ ಪ್ರೆಸಿಡೆಂಟಿನ NOC ಬೇಕಾಗುತ್ತೆ. ಸೊ ಈಗ ನಾವು ಬೆಂಗಳೂರಲ್ಲಿ ಇದೀವಿ, ಬೆಂಗಳೂರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಅಲ್ಲಿಂದ NOC ಬೇಕು. ಹೌದು, ಅಲ್ಲಿಂದ ಒಂದು NOC. ಬಿಕಾಸ್ ಈ ಫಾರ್ಮ್ ಬಂದು ನಿಮ್ದು ಮಾತಾಜಿ ಅಲ್ಲಿಂದ ಸಿಗ್ಬೇಕಾದ್ರೆ ನಮ್ಮ ಮಂಗಳೂರು ಪ್ರೆಸಿಡೆಂಟ್ ಇದು ಲೆಟರ್ ಅಲ್ಲಿ ಅವರು ಹೇಳ್ಬೇಕು ನೀವೀಗೆ. ಅದೆಲ್ಲ ಆಮೇಲೆ ಆಗುತ್ತೆ ಮಾತಾಜಿ. NOC ಎಲ್ಲ ಆಮೇಲೆ ಆಗುತ್ತೆ. ಸದ್ಯಕ್ಕೆ ನೀವು ಹೌದು ಅಂತ ಬರೀರಿ ಅಂಡ್ ಡೇಟ್ ಹಾಕಿ. ಎಸ್ ಪ್ರಭುಜಿ, ಇದಕ್ಕೆ ಒಂದು ಆಡ್ ಮಾಡ್ಲಿಕ್ಕಿತ್ತು ನಮ್ಗೆ. ಅಂದ್ರೆ ಮೀಟಿಂಗ್ ಅಲ್ಲಿ ಹೇಳಿದ್ರು ಏನಂತ ಹೇಳಿದ್ರೆ, ಒಮ್ಮೆಗೆ ನಾವು ಪರಿಚಯ ಇಲ್ಲದೆ ಆ ಪ್ರೆಸಿಡೆಂಟ್ ಅನ್ನು ಭೇಟಿ ಆದಾಗ ಅವರಿಗೆ ಅಂದ್ರೆ ಗೊತ್ತಿರೋದಿಲ್ಲಲ್ಲ, ಹಾಗಾಗಿ ಅಲ್ಲಿಂದ ಹೋಗ್ತಾ ಇರ್ಬೇಕಂತೆ ಅಲ್ಲಿಗೆ. ಹೋಗಿ ಅವರ ಪರಿಚಯ ಆಗ್ತಾ ಇದ್ರೆ ಮತ್ತೆ ನಿಮಗೆ NOC ಬೇಕಿದ್ರೆ ಅವರು ಕೊಡ್ತಾರೆ ಅಂತ ಹೇಳಿ. ಕರೆಕ್ಟ್ ಪ್ರಭುಜಿ, ನಾನು ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರು ಪ್ರೆಸಿಡೆಂಟ್ ನ ಯಾವತ್ತೂ ಮೀಟ್ ಮಾಡಿಲ್ಲ. ಎಲ್ಲಿ ಯಾವ ಟೆಂಪಲ್ ಹೋಗ್ತೀರಾ ಪ್ರಭುಜಿ? ಯಾವ ಟೆಂಪಲ್ಗೂ ಹೋಗಲ್ಲ, ಯಾಕಂದ್ರೆ ನಾನು ಸರ್ಜಾಪುರ ಇದ್ದೀನಿ. ಟೆಂಪಲ್ ಇರೋದು ಇದರಲ್ಲಿ ರಾಜಾಜಿನಗರದಲ್ಲಿ. ಸಂತೋಷ್ ಪ್ರಭುಜಿ ಕೂಡ ಬೆಂಗಳೂರಲ್ಲೇ ಇರೋದು. ಸೊ ಇಲ್ಲಿ HBR ಟೆಂಪಲ್ ಇದೆ ಪ್ರಭು. HBR ಟೆಂಪಲ್ ತುಂಬಾ ದೂರ ಆಗತ್ತಲ್ಲ? ಅಲ್ಲ, ನೀವು NOC ಗೆ ಒಂದಿನ ಹೋಗಿ ಅಲ್ಲಿಂದ ಸಿಗ್ನೇಚರ್ ತಗೊಂಡ್ ಬರ್ಬೋದು. ಅಲ್ಲ, ಅವ್ರಿಗೆ ನಾವು ಗುರ್ತಿಲ್ವಲ್ಲ, ಅವ್ರಿಗೆ ಕೊಡ್ತಾರ ಅವರು ಅಂತ ಕೇಳಿ. ಅಲ್ಲ, ಅದೇ ಈಗ ಮಾತಾಜಿ ಹೇಳ್ತಿರೋದು. ಬೆಂಗಳೂರಿಂದ ಆತರ ಇನಿಷಿಯೇಷನ್ ಟೈಮ್ ಬಂದಾಗ ಎಷ್ಟು ಡಿವೋಟೀಸ್ ಇದಾರೆ ಆ ಡೀಟೇಲ್ಸ್ ಮಂಗಳೂರು ಟೆಂಪಲ್ ಇಂದ ಆ ಡೀಟೇಲ್ಸ್ ಕಲೆಕ್ಟ್ ಮಾಡಿ HBR ಟೆಂಪಲ್ ಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಇಷ್ಟು ಭಕ್ತರು ನಮ್ಮ ಕಡೆಯಿಂದ ಇದ್ ಮಾಡ್ತಿದ್ದಾರೆ, ಇವ್ರಿಗೊಂದು NOC ಬೇಕಾಗುತ್ತೆ ಅಂತ ಇಸ್ಕಾನ್ ಮಂಗಳೂರು ಟೆಂಪಲ್ ಇಂದ HBR ಟೆಂಪಲ್ ಗೆ ಮೆಸೇಜ್ ಹೋಗುತ್ತೆ. ನೀವು ಹೋಗಿ ಅಲ್ಲಿರೋ ಟೆಂಪಲ್ ಪ್ರೆಸಿಡೆಂಟ್ ನ ಮೀಟ್ ಮಾಡಿ ಅವರಿಂದ NOC ತಗೊಂಡ್ಬೋದು. ಗೊತ್ತಾಯ್ತು ಪ್ರಭುಜಿ. ಓಕೆ, ಹರೇ ಕೃಷ್ಣ ಪ್ರಭುಜಿ, ಒಂದ್ ಸ್ಮಾಲ್ ಡೌಟ್. ಇಲ್ಲಿ ಡೇಟ್ ಇದೆ ಅಲ್ಲ, ಡೇಟ್ ಅನ್ನ ನಾವು ಪರ್ಟಿಕ್ಯುಲರ್ ಆಗಿ ಇಂತ ಡೇಟ್ ಅಂತ ಇದ್ ಮಾಡ್ಬೇಕಾ? ಇಲ್ಲ, ಪರ್ಟಿಕ್ಯುಲರ್ ಆಗಿ ಎಕ್ಸಾಕ್ಟ್ ಡೇಟಿನ ಅವಶ್ಯಕತೆ ಇಲ್ಲ. ಟೆಂಟೇಟಿವ್ ಡೇಟ್ ಅಂದಾಜಿಗೆ ನಿಮಗೆ ಗೊತ್ತಿರ್ತದಲ್ಲ ಮಾತಾಜಿ, ಆ ಡೇಟ್ ಒಂದು ಹಾಕಿದ್ರೆ ಓಕೆ ಮಾತಾಜಿ. ಓಕೆ ಅಲ್ಲ ಮಾತಾಜಿ, ಇದು 4 ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ನಾವು ಅದು ಲೈಫ್ ಲಾಂಗ್ ಅನುಸರಿಸ್ತಾ ಬರ್ತಾ ಇದೀವಿ. ಅದ್ ಹ್ಯಾಕ್ ತುಂಬಬೇಕು? ಹಾಗೆ ಬರೀರಿ. ಮತ್ತೆ ನಿಮ್ಮನ್ನ ಇಂಟರ್ವ್ಯೂ ಅಲ್ಲಿ ಅವರು ಕೇಳ್ತಾರೆ, ಆಗ ನೀವು ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಮತ್ತೆ ಡೇಟ್ ಇದೆಯಲ್ಲ ಮಾತಾಜಿ, ನಿಮ್ಮ ಡೇಟ್ ಆಫ್ ಬರ್ತ್ ಬರೀರಿ ಮಾತಾಜಿ. ಓಕೆ ಪ್ರಭುಜಿ. ಓಕೆ, ಸೊ ಮುಂದಕ್ಕೆ ಹೋಗೋಣ.
ನೆಕ್ಸ್ಟ್ ಬಂದು ಇದು ಫಿಲಾಸಫಿಕಲ್ ಸ್ಟಡೀಸ್. ಸಂಗೀತ ಮಾತಾಜಿ ಇದೇನು ಸ್ವಲ್ಪ ಹೆಡ್ಲೈನ್ ಓದ್ತೀರಾ? ಇದು ನಾನು ಫಿಲ್ ಮಾಡಿಲ್ಲ. ನನ್ನ ಫಿಲಾಸಫಿಕಲ್ ಕ್ವಶನ್ಸ್ ನಾನು ಆಲ್ರೆಡಿ ಆನ್ಸರ್ ಮಾಡಿರೋದಕ್ಕೆ ಇದು ನಾನು ಫಿಲ್ ಮಾಡಿರ್ಲಿಲ್ಲ. ಇದು ಸ್ವಲ್ಪ ಅಂದ್ರೆ ಓದ್ತೀರಾ ಇದು? ಅದು ನಮ್ಗೆ ಅದು ಸ್ವಲ್ಪ ಹೇಳಿ. ಆ ತತ್ವ ಪರೀಕ್ಷೆ ಅಂದ್ರೆ ಏನು ಮಾತಾಜಿ ಅದು ಹೇಳಿ. ನಾನು ಅದು ನೀವ್ ಹೇಳ್ತಾ ಎಕ್ಸ್ಪ್ಲೈನ್ ಇರೋದು ಮಾಡ್ತೇನೆ. ಇದಲ್ವಾ, ಇಸ್ಕಾನ್ ಶಿಷ್ಯರ ಕೋರ್ಸ್ ಅನ್ನು ಪೂರ್ಣಗೊಳಿಸಿ ಇದ್ರಲ್ಲಿ ಏನಾ? ಇದು ನೆಕ್ಸ್ಟ್ ಈ 30 ಕ್ವಶನ್ ಆದ್ಮೇಲೆ ಹೌದು, ನಿಷ್ಠಾವಂತ ಆಧ್ಯಾತ್ಮಿಕ ಕ್ವಶನ್ ಗುರುಗಳ ಆದ್ಮೇಲೆ ಮಾತಾಜಿ. ಅರ್ಹತೆಯೇನು, ಅರ್ಹತೆಗಳೇನು? ತಾತ್ವಿಕ ಪರೀಕ್ಷೆ ನಾವು ಮಾಡಿದೇವೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಓಕೆ, ಒಂದ್ ನಿಮಿಷ. ಫಿಲಾಸಫಿಕಲ್ ಟೆಸ್ಟ್ ಇದು ನಾನು ಟಚ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದೊಂದು ಪಾರ್ಕ್ ಮಾಡೋಣ ಇಲ್ಲಿ. ಮುಂದಕ್ಕೆ ಹೋಗ್ತಾ ನಾನು ಅದು ಟಚ್ ಮಾಡ್ತೀನಿ. ಅದಿದೆ, ನೆಕ್ಸ್ಟ್ ಅದು ಬರುತ್ತೆ, ನಾನು ತಿಳಿಸ್ತೀನಿ ನಿಮ್ಗೆ. ಅಂದ್ರೆ ಇದು ಬರೀಲಿಕ್ಕೆ ಅಲ್ವಾ ಪ್ರಭುಜಿ? ಇದು ಅವರು ಪೇಜಲ್ಲಿ ಬರಿಬೇಕಿದು. ನಾನು ತಿಳಿಸ್ತೀನಿ, ಅದು ತೋರಿಸ್ತೀನಿ ಮಾತಾಜಿ. ನೆಕ್ಸ್ಟ್ ಬಂದು ಎಸ್ಸೆ. ಇದು ಕಂಪಲ್ಸರಿ 20 ಆನ್ಸರ್ ಬರಿಬೇಕು ಅವರು. ಅದು ಇದು ಸದ್ಯಕ್ಕೆ ಅದು ಅವಶ್ಯಕ, ನಾನು ಹೇಳ್ತೀನಿ. ನಾನು ಅದು ಲಾಸ್ಟ್ ಅಲ್ಲೇ ಅದು ಟಚ್ ಮಾಡೋಣ. ಓಕೆ. ನೆಕ್ಸ್ಟ್ ಬಂದು ಮೊದಲ ದೀಕ್ಷೆಗಾಗಿ ಪ್ರಬಂಧ. ನಾನೇಕೆ ಜಯಪತಾಕ ಸ್ವಾಮಿಯಿಂದ ದೀಕ್ಷೆ ತೆಗೆದುಕೊಳ್ಳಬೇಕೆಂದಿದ್ದೇನೆ. ನೀವು ಈಗ ಗುರು ಆಶ್ರಯ ತಗೊಂಡಿದ್ದೀರಾ ಜಯಪತಾಕ ಸ್ವಾಮಿಯಿಂದ, ಅಂಡ್ ಈಗ ದೀಕ್ಷೆ ನೀವ್ ಏನಕ್ಕೆ ಗುರು ಜಯಪತಾಕ ಸ್ವಾಮಿಯಿಂದಾನೇ ನೀವು ದೀಕ್ಷೆ ತಗೊಳ್ಬೇಕು ಅಂತ ಇದ್ದೀರಾ, ಅದು ನಿಮಗೆ ಗೊತ್ತಿರೋ ನಿಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಬರಿಬಹುದು. ಈಗ ನಾನೇನ್ ಬರ್ದಿದ್ದೆ ನಾನೊಂದು ತೋರಿಸ್ತೀನಿ. ಎಸ್ಸೆ ಇಲ್ಲಿದೆಯಲ್ಲ, ಕಾಣಿಸ್ತಿದೆಯಲ್ಲ? ಇದೊಂದು ಪ್ರಬಂಧ ಬರಿಬೇಕು. ಸೊ ಇದು ಹಿಂಗೆ ಬರಿಬೇಕು ಹಂಗೆ ಬರಿಬೇಕು, ನಿಮಗೆ ಏನು ಅನ್ಸ್ತಿದೆ? ಯಾಕೆ ನೀವು ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಹತ್ರ ನೀವು ದೀಕ್ಷೆ ತಗೊಂತಿದ್ದೀರಾ? ಈಗ ಇಸ್ಕಾನ್ ಅಲ್ಲೇ ತುಂಬಾ ದೀಕ್ಷಾ ಗುರುಗಳಿದ್ದಾರೆ. ಜಯಪತಾಕ ಸ್ವಾಮಿ ಗುರು ಮಹಾರಾಜಿಂದ ನೀವ್ ಏನಕ್ಕೆ ತಗೊಳ್ತಿದ್ದೀರಾ ಅಂತ ನೀವು ಬರಿಬಹುದು. ಅದು ನಿಮಗೆ ಏನ್ ಅನ್ಸುತ್ತೋ ಅದು ಬರಿಬಹುದು. ಎಸ್ ಪ್ರಭುಜಿ, ಇದರಲ್ಲಿ ಇನ್ನೊಂದು ನಾವು ಆಡ್ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ, ಈಗ ನಮ್ಗೆ ಇನಿಷಿಯೇಷನ್ ಏನು ಕೋರ್ಸ್ ನಡೀತಾ ಇದೆ ಅದರಲ್ಲಿ ಗುರು ಮಹಾರಾಜರ ಬಗ್ಗೆ ಕೂಡ ನಾವು ಒಂದು ಕ್ಲಾಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದರಲ್ಲಿ ಖಾಲಿ ಒಂದು ಪ್ಯಾರಾಗ್ರಾಫ್ ಬರ್ದು ಬಿಡಬಾರ್ದಂತೆ, ಫುಲ್ ಎಲ್ಲ ಒಂದಷ್ಟು 2-3 ಪ್ಯಾರಾಗ್ರಾಫ್ ಬರಿಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ನನ್ನ ಕೇಸಲ್ಲಿ ನಾನು ಆಲ್ ಗ್ಲೋರೀಸ್ ಟು ಶಿಲ ಪ್ರಭುಪಾದ್, ಅವ್ರ ಗುರು ಪರಂಪರಾ ಗುರು ಮಹಾರಾಜ್ ಅಂಡ್ ಶ್ರೀ ರಾಧಾ ಗೋವಿಂದ ನಿತಾಯ್ ಗೌರಂಗ. ಫಸ್ಟ್ ಇದು ಬಂದ್ಮೇಲೆ ನಾನು ಹೆಂಗೆ ಈ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಅಲ್ಲಿ ನಾನು ಹೆಂಗ್ ಬಂದೆ ಅಂದ್ರೆ, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಸೆಪ್ಟೆಂಬರ್ 2020 ಒಂದು ಆನ್ಲೈನ್ ಗೀತಾ ಕೋರ್ಸ್ ಇಂದ ನಾಮನಿಷ್ಠ ಪ್ರಭುವಿನ ಒಂದು ಮರ್ಸಿಯಿಂದ ಬ್ಲೆಸ್ಸಿಂಗ್ಸ್ ಇಂದ ನಾನು ಇದು ಸ್ಟಾರ್ಟ್ ಮಾಡಿ, ಇದೆಲ್ಲ ನಾನು ನನ್ನ ಡೀಟೇಲ್ಡ್ ಆಗಿ ನಾನು ಇಲ್ಲಿ ಬರ್ದಿದ್ದೀನಿ. ಆಲ್ಮೋಸ್ಟ್ ಒಂದೂವರೆ ಪೇಜ್ ಬರೆದು ನಾನು ಫಿಲ್ ಮಾಡಿದ್ದೀನಿ. ಈ ತರ ಒಂದು ಪ್ರಬಂಧ ನಿಮಗೆ ಏನ್ ಅನ್ಸುತ್ತೋ ಅದು ನೀವು ಬರಿಬೇಕು. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಪ್ರಭುಜಿ? ಹಾ ಪ್ರಭು. ನಾವು ಅದೇ ಜಯಪತಾಕ ಸ್ವಾಮಿಗಳು ತಮ್ಮ ಪರವಾಗಿ ಇಸ್ಕಾನ್ಗೆ ಹೊಸ ಶಿಷ್ಯರನ್ನು ಪ್ರಾರಂಭಿಸಲು ಜುಲೈ 9, 1977 ಅವರು ಸಹಿ ಮಾಡಿದ ಸಾತ್ವಿಕ ನಿರ್ದೇಶನದಲ್ಲಿ ಶೀಲ ಪ್ರಭುಪಾದರು ನೇಮಿಸಿ ಒಂದು 12 ಋತ್ವಿಕಗಳನ್ನು ಅಥವಾ ಪುರೋಹಿತರನ್ನು ಒಬ್ಬರು ಈ ತರ ಬರ್ದಿದ್ದೀನಿ. ನಿಮಗೆ ಇದು ನಿಮ್ಮ ಪರ್ಸನಲ್ ಒಂದು ಇದು ಎಲ್ಲ ಇದೇ ತರಾನೇ ಬೇಕು ಅಂತ ಅವಶ್ಯಕತೆ ಇಲ್ಲ. ಈಗ ಇಲ್ಲಿರೋ ಎಲ್ಲಾ ಡಿವೋಟೀಸ್ಗುನು ಅವ್ರದ್ದೇ ಆದ ಒಂದು ರೀಸನ್ ಇರುತ್ತೆ. ಅವರು ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಬಂದಿರೋದು, ಮೆಜಾರಿಟಿ ಆಫ್ ದ ಡಿವೋಟಿ ಕಾಂಗ್ರಿಗೇಷನ್ ಇಸ್ಕಾನ್ ಮಂಗಳೂರಲ್ಲಿ ಬಂದಿರೋದು ಫ್ರಮ್ ದ ಆನ್ಲೈನ್ ಗೀತಾ ಕೋರ್ಸ್. ಓಕೆ, ಈ ಆನ್ಲೈನ್ ಗೀತಾ ಕೋರ್ಸಿನ ಮೂಲಕ ನಾವು ಈ ಕೃಷ್ಣ ಕಾನ್ಶಿಯಸ್ನೆಸ್ ಇದಕ್ ಬಂದಿದ್ದೀರಿ. ಬಟ್ ನಾಮನಿಷ್ಠ ಪ್ರಭುಗೆ ಈ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದೇ ನಮ್ಮ ಗುರು ಮಹಾರಾಜರು. ಈ ತರ ಕೋವಿಡ್ ಇದ್ರಲ್ಲಿ ಇದು ಗುರು ಮಹಾರಾಜರು ಒಂದು ಆದೇಶ ಕೊಟ್ಟರು ನಾಮನಿಷ್ಠ ಪ್ರಭುಗೆ, ಈ ತರ ಆನ್ಲೈನ್ ಗೀತಾ ಕೋರ್ಸ್ ಮಾಡಿ ಥ್ರೂ ಆನ್ಲೈನ್ ನೀವು ಎಲ್ಲಾ ಕಡೆ ರೀಚ್ ಆಗ್ಬೋದು, ತುಂಬಾ ಭಕ್ತರಿಗೆ ಇದು ಮೆಸೇಜ್, ಭಗವದ್ಗೀತೆಯ ಮೆಸೇಜ್ ನಾವು ಪಾಸ್ ಆನ್ ಮಾಡ್ಬೋದು ಅಂತ ಒಂದು ಇನ್ಸ್ಟ್ರಕ್ಷನ್ ಗುರು ಮಹಾರಾಜಿಂದ ಬಂದು ಥ್ರೂ ನಾಮನಿಷ್ಠ ಪ್ರಭು ನಾವೆಲ್ಲರೂ ಈ ಒಂದು ಇದಕ್ ಬಂದಿದ್ದೀರಿ. ಸೊ ನಾವೆಲ್ಲರೂ ತುಂಬಾ ಕೃತಜ್ಞತೆಯರು ನಾಮನಿಷ್ಠ ಪ್ರಭು. ಬಟ್ ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಇದು ಇನ್ಸ್ಟ್ರಕ್ಷನ್ ಬಂದಿದ್ದು ನಮ್ಮ ಗುರು ಮಹಾರಾಜಿಂದ.
ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಬೈ ದ ಇನ್ಸ್ಟ್ರಕ್ಷನ್ಸ್ ಆಫ್ ಗುರು ಮಹಾರಾಜ್ ವಿ ಆರ್ ಆಲ್ ಕಮಿಂಗ್ ಟು ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್. ಸೊ ಅದಕ್ಕೆ ನಿಮಗೆ ಏನ್ ಅನ್ಸುತ್ತೋ ಅದು ನೀವು ಬರೀಬಹುದು. ಒಂದೊಂದೂವರೆ ಪೇಜ್ ಈ ತರ ನೀವು ಬರಿಬೇಕು. ಇದು ಕ್ಲಿಯರ್ ಆಯ್ತಲ್ಲ? ಎಸ್ಸೆ ರೈಟಿಂಗ್ ಪ್ರಬಂಧ ಬರೆಯೋದು ಕ್ಲಿಯರ್ ಆಗಿದೆ. ಏನಾದ್ರು ಡೌಟ್ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಪ್ರಭುಜಿ ಇದ್ರ ಬಗ್ಗೆ ಇದು 6:30 ಕ್ಲಾಸ್ ಅಲ್ಲಿ ಏನಾದ್ರು ಇದ್ ಮಾಡ್ತಾರ, ಮೆಸೇಜ್ ಇದ್ ಮಾಡ್ತಾರ ಪ್ರಭುಜಿ? ಅಂದ್ರೆ ಗುರು ಮಹಾರಾಜರ ಬಗ್ಗೆ 8 o'clock ಕ್ಲಾಸ್ ಅಲ್ಲಿ ಈಗ ಮಲ್ಲಿಕಾ ಮಾತಾಜಿ ಒಂದೊಂದೇ ಕ್ಲಾಸ್ ಮಾಡ್ತಾ ಇದ್ದಾರೆ. ಈಗ ಪ್ರಭುಪಾದ ಲೀಲಾಮೃತ ಮಾಡ್ತಾ ಇದ್ದಾರೆ, ಅಲ್ಲಿ ನಿಮ್ಗೆ ತಿಳಿಸ್ತಾರೆ ಅವರು. ಇನ್ನೊಂದು, ಈಗ ಮಾತಾಜಿ ಅದನ್ನ ಹಾಗೆ ಬಿಟ್ಟುಕೊಂಡು ಆಮೇಲೆ ಕೇಳ್ಕೊಂಡು ಬರಿಬಹುದಾ? ಈಗ ನೀವು ಫಾರ್ಮ್ ಫಿಲ್ ಮಾಡ್ತಿರ್ತೀರಲ್ಲ ಮಾತಾಜಿ, ಎಲ್ಲ ಫಿಲ್ ಮಾಡ್ಬೇಕು. ಸೊ ನಿಮಗೆ ಎಕ್ಸಾಕ್ಟ್ ಆಗಿ ಇದೇ ಆನ್ಸರ್ ಅಂತ ಏನು ಇಲ್ಲ ಮಾತಾಜಿ. ಇದರಲ್ಲಿ ಕರೆಕ್ಟ್ ಆನ್ಸರ್ ರಾಂಗ್ ಆನ್ಸರ್ ಇಲ್ಲ. ನಿಮಗೆ ಏನ್ ಅನ್ಸುತ್ತೋ ಅದು ನೀವು ಬರಿಬಹುದು. ಗುರು ಮಹಾರಾಜರ ಬಗ್ಗೆ ನೀವು ಬುಕ್ಸ್ ಇದೆ, ಅವ್ರ ವಿಡಿಯೋಸ್ ಕೇಳಬಹುದು. ಅಂಡ್ ನಿಮ್ಗೆ ಎಲ್ಲಾರ್ಗು IDC ಕೋರ್ಸ್ ಆಗುತ್ತೆ. ಈಗ ನಿಮ್ಗೆ ಆಲ್ರೆಡಿ IDC ಕೋರ್ಸ್ ಆಗಿದೆಯೋ ಗೊತ್ತಿಲ್ಲ. ಆಗಿದೆ ಪ್ರಭುಜಿ. ಅದ್ರಲ್ಲಿ ನಮ್ಗೆ ಗುರು ಮಹಾರಾಜರ ಬಗ್ಗೆ, ಗುರು ಪರಂಪರೆ ಬಗ್ಗೆ ಎಲ್ಲ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಕರೆಕ್ಟ್ ಅಲ್ವಾ ಸಂಗೀತ ಮಾತಾಜಿ? ಎಸ್ ಪ್ರಭುಜಿ. ಹಾ, ಅದ್ರಲ್ಲಿ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಪ್ರಭುಜಿ ನಿಮ್ದು ಅದನ್ನ 20 ಕ್ವಶನ್ ನಾನು ಬರ್ತೀನಿ ಪ್ರಭು, ಲಾಸ್ಟ್ ಅಲ್ಲಿ ನಾನು ಅದು ಟಚ್ ಮಾಡ್ತೀನಿ. ಈಗ 20 ಕ್ವಶನ್ ಸೈಡ್ ಅಲ್ಲಿ ಇಡಿ. ಇದು ಪ್ರಬಂಧ ಪ್ರಭುಜಿ ಈ ಪೇಜ್ ಬರ್ದು ನೆಕ್ಸ್ಟ್ ಪೇಜ್ ಬ್ಲಾಂಕ್ ಇದೆಯಲ್ಲ ಅಲ್ಲೂ ಬರಿಬೇಕಾ? ಅಲ್ಲೂ ಬರಿಬಹುದು ಮಾತಾಜಿ. ನೀವು ಏನ್ ಅನ್ಸುತ್ತೋ ಎಲ್ಲ ಬರಿಬಹುದು, ಡೀಟೇಲ್ ಆಗಿ ನೀವು ಬರಿಬಹುದು ಅದರಲ್ಲಿ. ಓಕೆ ಪ್ರಭುಜಿ. ಸೊ ಡೀಟೇಲ್ ಆಗಿ ಬರೀರಿ. ಒಂದು 3-4 ಲೈನ್ ಬರೀದೆ, ಸ್ವಲ್ಪ ಡೀಟೇಲ್ ಆಗಿ ನೀವು ಬರಿಬಹುದು. ಓಕೆ. ಸೊ ಪ್ರಬಂಧದ ಬಗ್ಗೆ ಕ್ಲಿಯರ್ ಆಯ್ತಲ್ಲ ಎಲ್ಲಾರ್ಗು? ಎಸ್ ಪ್ರಭುಜಿ. ಆಯ್ತು ಪ್ರಭುಜಿ. ನೆಕ್ಸ್ಟ್ ಬಂದು ದೀಕ್ಷಾ ಸ್ವೀಕಾರ ಪ್ರಮಾಣ ಪತ್ರ. ಇದು ಓತ್ ನಾವು ತಗೊಂತಿರೋ ಇನಿಷಿಯೇಷನ್ ಅಕ್ಸೆಪ್ಟೆನ್ಸ್. ನಾವು ದೀಕ್ಷೆ ತಗೊಳ್ಳೋದಕ್ಕೆ ನಾವು ಒಂದು ಪ್ರಮಾಣ ಮಾಡ್ತಿದ್ದೀರಿ. ಇದರಲ್ಲಿ ಇದೆಲ್ಲ ನೀವು ಓದ್ಬಿಟ್ಟು, ಇದೆಲ್ಲ ಓದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನ ಮಾತ್ರ ಫಿಲ್ ಮಾಡ್ಬೇಕು. ಈಗ ನನ್ನ ಫಾರ್ಮ್ ನಾನು ತೋರಿಸ್ತೀನಿ ನಿಮ್ಗೆ. ಇದು ಇಂಗ್ಲಿಷ್ ಅಲ್ಲಿ ಇನಿಷಿಯೇಷನ್ ಅಕ್ಸೆಪ್ಟೆನ್ಸ್ ಓತ್. ಇದು ನಾನೆಲ್ಲ ಓದ್ಮೇಲೆ ಲಾಸ್ಟ್ ಅಲ್ಲಿ ಇಲ್ಲಿ ನನ್ನ ಹೆಸರು, ನನ್ನ ಸಿಗ್ನೇಚರ್ ಅಂಡ್ ಪ್ಲೇಸ್ ಆಫ್ ಇನಿಷಿಯೇಷನ್ ಡೇಟ್ ಹಂಗೆ ಬಿಡಿ, ಅದು ಆಮೇಲೆ ಡಿಸೈಡ್ ಆಗುತ್ತೆ. ಸೊ ಈ ಒಂದು ಫಾರ್ಮ್ ಅಲ್ಲಿ ಇದೆರಡು ಮಾತ್ರ ನೀವು ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಸಿಗ್ನೇಚರ್ ಮಾತ್ರ ಮಾಡಬೇಕು. ಕ್ಲಿಯರ್ ಆಯ್ತಲ್ಲ ಇದು ಈ ಫಾರ್ಮ್? ಎಲ್ಲರೂ ಕಾಣಿಸ್ತಿದೆಯಲ್ಲ ಈ ಫಾರ್ಮ್? ಎಸ್ ಪ್ರಭುಜಿ. ನೀವು ಆ ಫಾರ್ಮ್ ಇದು ಅದೇ ಲಾಸ್ಟ್ ಪೇಜ್ ತೋರಿಸಿ. ಹಾ, ಇಲ್ಲಿ ದೀಕ್ಷಾರ್ಥಿಯ ಹೆಸರು ಮತ್ತು ದೀಕ್ಷಾರ್ಥಿಯ ಸಹಿ ಮಾತ್ರ ಬರೆಯಿರಿ. ಬೇರೆ ದೀಕ್ಷೆ ಪಡೆದ ಸ್ಥಳ, ದಿನಾಂಕ, ಸಾಕ್ಷಿಗಳು ಇದು ಯಾವುದನ್ನು ಕೂಡ ಫಿಲ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಹಾಗೆ ಬಿಟ್ಬಿಡಿ. ಕ್ಲಿಯರ್ ಅಲ್ಲ? ಎಲ್ಲರಿಗೂ ತಿಳಿದಲ್ಲ? ಮುಂದೆ ಹೋಗ್ಬೋದಲ್ಲ ಪ್ರಭುಜಿ? ಇಲ್ಲಿ ತನಕ ಏನಾದ್ರು ಡೌಟ್ ಇದೆಯಾ? ಇಲ್ಲ ಪ್ರಭುಜಿ. ಓಕೆ, ಕ್ಲಿಯರ್ ಪ್ರಭುಜಿ. ಓಕೆ. ನೆಕ್ಸ್ಟ್ ಬಂದು 6ನೇ ಫಾರ್ಮ್. ಇದು ಬಂದು ಪರ್ಸನಲ್ ಕ್ವೆಶ್ಚನರ್. ಇದು ಕನ್ನಡದಲ್ಲಿ ಏನಿದೆ ಅಂತ ನೋಡೋಣ. ವೈಯಕ್ತಿಕ ಪ್ರಶ್ನಾವಳಿ. ಹಿಸ್ಸೋಲಿನ ಶ್ರೀಲ ಜಯಪತಾಕ ಸ್ವಾಮಿಗಳ 1ನೇ ದೀಕ್ಷೆ ಅಭ್ಯರ್ಥಿಗಳಿಗೆ ವೈಯಕ್ತಿಕ ಪ್ರಶ್ನಾವಳಿ. ಸೊ ಇದು ಬಂದು ಫಸ್ಟ್ ಪ್ರಭುಜಿ. ಅದರಲ್ಲಿ HN ಅಂದ್ರೆ ಏನು? HH ವಿತ್ HN ಚೆಕ್ ಲಿಸ್ಟ್ ಅಂತ ಇದೆಯಲ್ಲ, ಅಂದ್ರೆ ಮೇನ್ ಈ ಇನಿಷಿಯೇಷನ್ ಲಿಸ್ಟ್ ಇದೆ ಅದ್ರ ಜೊತೆಗೆ ಅಂತನಾ? ಇದು ಅಡಿಷನಲ್ ಈ ಪರ್ಸನಲ್ ಕ್ವೆಶ್ಚನರೀಸ್ ಅಂತ ಇದೆ. ಮತ್ತೆ ಅದರ ಫುಲ್ ಫಾರ್ಮ್ ಇಲ್ಲಿ ಗೊತ್ತಾಗ್ತಿಲ್ಲ.
ಓಕೆ ಪ್ರಭುಜಿ. ಓಕೆ, ಇದು ಪರ್ಸನಲ್ ಕ್ವಶನರೀಸ್. ಸೊ ಯಾವುದು ನಿಮಗೆ ಅನ್ವಯಿಸುವುದೋ ಅದನ್ನ ಸರಿ ಅಂತ ನೀವು ಬರಿಬಹುದು. ಸೊ ನನ್ನ ಫಾರ್ಮ್ ನಾನು ತೋರಿಸ್ತೀನಿ. ಸೊ ಫಸ್ಟ್ ಬಂದು ಐ ಲೀವ್ ಅಟ್ ಟೆಂಪಲ್, ದೇವಸ್ಥಾನದಲ್ಲಿ ನಾನು ವಾಸಿಸುತ್ತಿದ್ದೀನ ಇಲ್ಲ ಐ ಲೀವ್ ಅಟ್ ಹೋಮ್ ರೆಗ್ಯುಲರ್ಲಿ ಆಫರಿಂಗ್ ಡಿವೋಷನಲ್ ಸರ್ವಿಸ್ ಅಟ್ ಯಾವ ದೇವಸ್ಥಾನದಲ್ಲಿ. ಸೊ ಇಲ್ಲಿ ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಅಲ್ಲಿ ನಾನು ಬರೆದಿದ್ದೆ. ನಾನು ಬೆಂಗಳೂರಲ್ಲಿ ಇದ್ರು ಕೂಡ ನಾನೀಗ ಆನ್ಲೈನ್ ಏನಾದ್ರೂ ಒಂದು ಸೇವೆಗಳು, ಈಗ ಕೋಸ್ಟ್ ಸೇವೆ, ಅಡ್ಮಿನ್ ಸೇವೆ ಏನಾದ್ರೂ ನಾವು ಮಾಡ್ತಿರ್ತೀರಲ್ಲ, ಸೊ ನಾವು ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ಅಂತ ಇಲ್ಲಿ ಬರಿಬೇಕು. ಅಂದ್ರೆ ಪ್ರಭುಜಿ, ನಾನು ಮನೆಯಲ್ಲಿ ನಿಯಮಿತವಾಗಿ ಪೂರ್ಣ ಸಮಯ ಅಥವಾ ಅರೆಕಾಲಿಕ ಭಕ್ತಿ ಸೇವೆಯನ್ನು ನೀಡುತ್ತಿದ್ದೇನೆ. ಇಲ್ಲಿ ಅರೆಕಾಲಿಕ ಅಂತಾನೆ ಹಾಕ್ಬೇಕಷ್ಟೇ ನಾವು. ನಾವು ಅರೆಕಾಲಿಕ, ಅದೇ ನಾವೀಗ ಎಲ್ಲ ಪಾರ್ಟ್ ಟೈಮ್ ನಾವು ಸೇವೆ ಮಾಡ್ತಿದ್ದೀರಲ್ಲ, ಸೊ ಅದನ್ನ ನಾವು ಇದ್ ಮಾಡಬಹುದು. ಅಂಡ್ ಅಂದ್ರೆ ನೀವು ಅಲ್ಲಿ ಮೇನ್ ಇದಕ್ಕೆ ಹಾಕಿದ್ರಿ, ಅಲ್ಲೇನು ಟಿಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಲ್ಲ? ಇಲ್ಲ, ಕೆಳಗಡೆ ನಾನು ಇಲ್ಲಿ ಇದ್ ಮಾತ್ರ ಹಾಕಿದೀನಿ ಮಾತಾಡಿ. ಇದೆಲ್ಲ ಅಷ್ಟು ಪರ್ಟಿಕ್ಯುಲರ್ ಆಗಿ ಯಾರು ನೋಡೋದಿಲ್ಲ. ಹಾಕುವಾಗ ನೀವು ಪಾರ್ಟ್ ಟೈಮ್ ಅಂತ ನೀವು ಟಿಕ್ ಮಾಡ್ಕೊಬಹುದು. ಓಕೆ, ಇದೊಂದು. ಎರಡನೇದು, ಸೊ ಇದು ಸೇಮ್, ಈಗ ಆಲ್ರೆಡಿ ನಾವು ಎಲ್ಲ ಡಿಸ್ಕಸ್ ಮಾಡಿದಿರಿ, ಸೇಮ್ ಅಗೇನ್ ಇದು ರಿಪೀಟ್ ಆಗ್ತಿದೆ ಇಲ್ಲಿ. ನೆಕ್ಸ್ಟ್ ಬಂದು ಆದ್ರೆ ಅಲ್ಲಿ ಮೇಲೆ ಒಂದಿದೆ ನೋಡಿ, ಐ ಆಲ್ಸೋ ಬಿಲಾಂಗ್ ಟು ಎ ಲೋಕಲ್ ಭಕ್ತಿ ಬ್ರಾಂಚ್ ಗ್ರೂಪ್ ಅಂಡ್ ರೆಗ್ಯುಲರ್ಲಿ ಅಟೆಂಡ್ ಅಂತ ಹೇಳಿ. ಸೊ ಅಲ್ಲಿ ಸ್ಥಳೀಯ ಇಸ್ಕಾನ್ ಸಂಸ್ಥೆ ದೇವಸ್ಥಾನಕ್ಕೆ ಇವರು ಭೇಟಿ ನೀಡ್ತಾ ಇದ್ದಾರಾ ಅಂತ ಹೇಳಿ ಕೇಳ್ತಾ ಇದ್ದಾರಾ ಅಂತ. ಅದನ್ನ ಬೇಕಂದ್ರೆ ಬರಿಬಹುದು ಇಲ್ಲಿ. ಸೊ ನಾನಿಲ್ಲಿ ಶ್ರೀ ಶ್ರೀ ರಾಧಾ ಗೋವಿಂದ ಅಂತ ಬರ್ದಿದ್ದೆ. ಇಲ್ಲಿ ಈಗ ಬೆಂಗಳೂರಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಂಗಿದ್ರೆ ಅದನ್ನ ಇಲ್ಲಿ ಫಿಲ್ ಮಾಡಬಹುದು. ಬ್ಲಾಂಕ್ ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಏನು ತೊಂದರೆ ಇಲ್ಲ. ಓಕೆ, ನನಗೆ ಇದು ಕನ್ನಡ ಇಷ್ಟೊಂದು ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ನಾನು ಇಂಗ್ಲಿಷ್ ಅಲ್ಲೇ ನಾನು ಇದು ನೋಡ್ತಿದ್ದೀನಿ. ನೆಕ್ಸ್ಟ್ ಬಂದು ಹ್ಯಾವ್ ಯು ರೆಗ್ಯುಲರ್ಲಿ 16 ಮಾಲ ಜಪ ಮಾಡಿರೋದು. ಸೊ ಯಾವಾಗಿಂದ ನೀವು ಮಾಡ್ತಿದ್ದೀರಾ 16 ಮಾಲ ಜಪ, ಅದು ಇಲ್ಲಿ ಬರಿಬೇಕು. ಆದ್ರೆ ಇಲ್ಲಿ ಪ್ರಶ್ನೆ ಬಂದು 1 ತಿಂಗಳಲ್ಲಿ ನೀವು ಸರಾಸರಿ ಎಷ್ಟು ತಪ್ಪಿಸಿದ್ದೀರಿ? ಇನ್ ಎ ಮಂತ್ ಹೌ ಮೆನಿ ಡಿಡ್ ಯು ಮಿಸ್ ಆನ್ ಎನ್ ಆವರೇಜ್ ಅಂತ ಇದೆ. ಸೊ ನಾನು ಸೆಪ್ಟೆಂಬರ್ 2020 ಆನ್ಲೈನ್ ಗೀತಾ ಕೋರ್ಸ್ ಜಾಯಿನ್ ಮಾಡಿ ಡಿಸೆಂಬರ್ 2020 ನಾನು ಚಾಂಟಿಂಗ್ 16 ಮಾಲ ಟಚ್ ಮಾಡ್ಮೇಲೆ ಬೈ ಮರ್ಸಿ ಆಫ್ ಗುರು ಅಂಡ್ ಶ್ರೀ ಶ್ರೀ ರಾಧಾ ಗೋವಿಂದ ನಂದು ಇದುವರೆಗೂ ಯಾವ ದಿನಾನು ನಾನು ಮಿಸ್ ಮಾಡಿಲ್ಲ. ಸೊ ನಾನು ಇದು ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಮದು ಏನಿದೆಯೋ ನೀವು ನೋಡ್ಕೊಂಡು ಬರೀಬಹುದು. ದೀಕ್ಷೆ ತಗೊಂಡ ಮೇಲೆ ನಾವು ಎಲ್ಲಾ ದಿನ ಮಿನಿಮಮ್ 16 ಮಾಲ ಜಪ ಮಾಡ್ತೀರಿ ಅಂತ ನಾವು ಓತ್ ತಗೊಂತಿದ್ದೀರಿ, ಪ್ರಮಾಣ ಮಾಡ್ತಿದ್ದೀರಿ. ಸೊ ಅದು ನಾವು ಮೇಂಟೈನ್ ಮಾಡ್ಬೇಕು. ಯಾವ್ದಾದ್ರು ಒಂದ್ ಕಾರಣಕ್ಕೆ ನಮ್ದು ಏನಾದ್ರು ಮಿಸ್ ಆಯ್ತಂದ್ರೆ ನೆಕ್ಸ್ಟ್ ದಿನಾನೇ ಅದನ್ನ ಕವರ್ ಅಪ್ ಮಾಡಿ ನಾವು ಕ್ಲೋಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್, ಡು ಯು ರೆಗ್ಯುಲರ್ಲಿ ಅಟೆಂಡ್ ಟೆಂಪಲ್ ಮಂಗಳಾರತಿ ಎವ್ರಿ ಡೇ? ಸೊ ನನ್ನ ಇದ್ರಲ್ಲಿ ನಾನು ಡೈಲಿ ಅಟೆಂಡ್ ಮಾಡಕ್ಕಾಗಲ್ಲ, ನೋ ಅಂತ ಬರ್ದಿದ್ದೆ. ಅಂಡ್ ನಾನು ಆನ್ಲೈನ್ ಮಂಗಳಾರತಿ ಅಟೆಂಡ್ ಮಾಡ್ತಿದ್ದೀನಿ ಅಂತ ನಾನು ಬರ್ದಿದ್ದೀನಿ. ಅಂಡ್ ಇದರಲ್ಲಿ ಹೌ ಮೆನಿ ಡೇಸ್ ಮಿಸ್ಡ್ ಇನ್ ಎ ಮಂತ್? ಆವರೇಜ್ 10 to 12 ಡೇಸ್ ನಾನು ಮಿಸ್ ಮಾಡಿದ್ದೀನಿ. ಸೊ ಅದು ನಾನು ಇಲ್ಲಿ ಬರ್ದಿದ್ದೀನಿ. ಸೊ ಅದೇನ್ ತೊಂದರೆ ಇಲ್ಲ. ಈಗ ನನ್ನ ಕೆಲಸದ ಮೇಲೆ ನಾನು ಟ್ರಾವೆಲ್ ಮಾಡ್ತಿರ್ತೀನಿ, ಸೊ ಅವಾಗ ಮಿಸ್ ಆಗಿರೋದೆಲ್ಲ ಇರುತ್ತೆ. ಸೊ ಆವರೇಜ್ ಎಷ್ಟಿದೆ ಅಂತ ಇಲ್ಲಿ ಬರ್ದಿದ್ದೀನಿ. ಪ್ರಭುಜಿ, ನೀವು ಪ್ರತಿದಿನ ದೇವಾಲಯದ ಮಂಗಳಾರತಿಗೆ ನಿಯಮಿತವಾಗಿ ಹಾಜರಾಗುತ್ತೀರಾ ಅಂದ್ರೆ ಆನ್ಲೈನ್ ಅಟೆಂಡ್ ಮಾಡ್ತೀನಿ ಪ್ರಭುಜಿ. ಮಾಡಿದ್ರೆ ಎಸ್ ಅಂತ ನೀವು ಬರೀಬಹುದು ಮಾತಾಜಿ. ಎಸ್ ಅಂತ, ಅದೇ ನೀವು ಆನ್ಲೈನ್ ಎಸ್ ಅಂತ ಬರೀರಿ. ಇವರು ಶ್ರೀದೇವಿ ಅವರು ಮಾತಾಜಿ, ನೀವು ಮನೆಯಲ್ಲಿ ಕೂಡ ಮಾಡ್ತೀರಲ್ಲ? ಮಾಡ್ತೀನಿ ಮಾತಾಜಿ. ಸೊ ಇಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಟೆಂಡ್ ಮಾಡ್ತಿಲ್ವಲ್ಲ, ಸೊ ನೀವು ನೋ ಅಂತ ಬರೆದು ಆನ್ಲೈನ್, ಇಲ್ಲಿ ನೋಡಿ ನಾನು ಅಟೆಂಡ್ ಆನ್ಲೈನ್ ಮಂಗಳಾರತಿ ಅಂತ ನಾನು ಬರ್ದಿದ್ದೀನಿ. ಸೊ ನಾನು ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀನಿ ಅಂತ ನೀವು ಬರೀಬಹುದು. ಹೌದು, ಅಲ್ಲಿ ಅದೊಂದು ಸೇರಿಸ್ಬೇಕದು. ಆನ್ಲೈನ್ ಅಂದ್ರೆ ಇಲ್ಲಿ ಇಂಗ್ಲಿಷ್, ನಾವು ಕನ್ನಡದಲ್ಲಿ ಏನಂತ ಹಾಕ್ಬೇಕು ಅಂತ. ನೀವು ಕನ್ನಡದಲ್ಲಿ ನೀವು ಆನ್ಲೈನ್ ಅಟೆಂಡ್ ಮಾಡ್ತಿದ್ದೀರಾ ಅಂತ ಬರೀಬಹುದು ಮಾತಾಜಿ. ಓಕೆ, ಎಲ್ಲಿ ಪ್ರಭುಜಿ? ನೀವು
ಈ 3ನೇ ಕ್ವಶನ್ ಇದೆಯಲ್ಲ, ಹೋಲಿನೆಸ್ ಶ್ರೀಲ ಜಯಪಾತಕ ಸ್ವಾಮಿಗಳ 1ನೇ ದೀಕ್ಷಾ ಅಭ್ಯರ್ಥಿಗಳಿಗೆ ವೈಯಕ್ತಿಕ ಪ್ರಶ್ನಾವಳಿ ಅಂತ ಒಂದು ಪೇಜ್ ಫಾರ್ಮ್ ತೆಗೆದ್ರೆ, ಇದೆಯಾ? ಫಾರ್ಮ್ ತೆಗೆದ್ರೆ ಅದರಲ್ಲಿ 3ನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಹೇಳ್ತಾ ಇರೋದು ಪ್ರಭುಜಿ ಅವರು. ಎಲ್ಲಾರು ಈ ಫಾರ್ಮ್ ಮಾತಾಜಿ, ನಾನು ಅದು ಆನ್ಲೈನ್ ಮಂಗಳಾರತಿ ಅಟೆಂಡ್ ಮಾಡ್ತೀವಿ. ಅದೇ ಆನ್ಲೈನ್ ಅಂದ್ರೆ ಎಲ್ಲಿ ಬರಿಬೇಕು ಅಂತ ಕೇಳಿದ್ದು. ಅದೇ ತೋರಿಸ್ತೀನಿ 3ನೇ ಮಾತಾಡಿ. ಪ್ರಶ್ನೆ, ನೀವು 3ನೇ ಪ್ರತಿದಿನ ಪ್ರಶ್ನೆ, ದೇವಾಲಯದ ಮಂಗಳಾರತಿಗೆ ನಿಯಮಿತವಾಗಿ ಹಾಜರಾಗುತ್ತೀರಾ? ಹಾಜರಾಗುತ್ತೀರಾ? ಇಲ್ಲಿ ಇಲ್ಲ ಅಂತ ಆನ್ಲೈನ್ ಹಾಕ್ಬಿಟ್ಟು ಪಕ್ಕದಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ ನಿಮ್ಗೆ ಹಾಜರಾಗಕ್ಕೆ ಹಾಜರಾಗುತ್ತೀನಿ ಅಂತ ಬರೀರಿ. ಆನ್ಲೈನ್ ಅಂತ ಅಲ್ಲಿ ಬರ್ದ್ರೆ ಆಯ್ತು. ನೀವು ಇಲ್ಲ ಅಂತ ಹಾಕ್ಬೇಕು, ಯಾಕಂದ್ರೆ ಡೈರೆಕ್ಟ್ ಆಗಿ ಆನ್ಲೈನ್ ಅಟೆಂಡ್ ಮಾಡಕ್ ಆಗ್ತಿಲ್ಲಲ್ಲ. ಡೈರೆಕ್ಟ್ ಆಗಿ ನೀವು ನೀವು temple ದೇವಸ್ಥಾನಕ್ಕೆ ಹೋಗ್ತೀರಲ್ಲ, ಪ್ರತಿದಿನ ಬರಕ್ ಆಗದೆ ಇರೋದ್ರಿಂದ ನೀವು ಇಲ್ಲ ಅಂತ ಹಾಕಿ ಇಲ್ಲಿ ಪಕ್ಕದಲ್ಲಿ ಆನ್ಲೈನ್ ಅಟೆಂಡ್ ಮಾಡುತ್ತಿದ್ದೇನೆ ಅಂತ ಆಗ್ಬೋದು. ಮಾತಾಜಿ ಮನೇಲಿ ಮಾಡ್ತೀವಿ. ಮನೆಯಲ್ಲಿ ಮಾಡೋದಾದ್ರೆ ಬರೀರಿ ಹಾಗೆ. ಇಲ್ಲ ಅಂತ ಬರೆದ್ಬಿಟ್ಟು ಮನೆಯಲ್ಲಿ ಮಂಗಳಾರತಿ ಮಾಡುತ್ತೀರಿ ಅಂತ ಬರೀರಿ. ಓಕೆ. ಓಕೆ. ಮತ್ತೆ ಎಷ್ಟು ದಿನ ನೀವು ತಪ್ಪಿಸಿದ್ದೀರಾ ಅದು ಏನಿದೆಯೋ ನೋಡ್ಕೊಂಡು ಇಲ್ಲಿ ಬರಿಬಹುದು. ಇದು ತೊಂದ್ರೆ ಇಲ್ಲ, ನೀವು ಮಿಸ್ ಮಾಡಿದ್ರು ತೊಂದ್ರೆ ಇಲ್ಲ, ಬಟ್ ಇಲ್ಲಿ ಬರಿಬಹುದು. ಪ್ರೀವಿಯಸ್ ಚೆಕ್ ಲಿಸ್ಟ್ ಅಲ್ಲಿ ಎಲ್ಲ ಹೌದು ಅಂತಾನೆ ಬರಿಬೇಕು. ಇಲ್ಲಿ ನಿಮ್ದು ಏನಿದೆಯೋ ನೀವು ಬರಿಬಹುದು. ಪ್ರಭು, ನೀವು ಇಂಗ್ಲಿಷ್ ಫಾರ್ಮ್ ಅನ್ನ ತೋರಿಸಿದ್ರೆ ಒಳ್ಳೇದಿತ್ತು. ಹಾ, ಇದು 4ನೇ ಪ್ರಶ್ನೆ ಕನ್ನಡದಲ್ಲಿ. 4ನೇ ಪ್ರಶ್ನೆ, ಹ್ಯಾವ್ ಯು ಹ್ಯಾಡ್ ಎ ಫಿಕ್ಸೆಡ್ ಆರ್ ಸ್ಟಡಿ ಡಿವೋಷನಲ್ ಸರ್ವಿಸ್ ಡ್ಯೂರಿಂಗ್? ಕಳೆದ 1 ವರ್ಷದಲ್ಲಿ ನೀವು ಸ್ಟಡಿಯಾಗಿ ಭಕ್ತಿ ಸೇವೆಯನ್ನು ಮಾಡುತ್ತಿದ್ದೀರಾ? ಎಸ್ ಅಂತ ಬರೀಬೇಕು. ಏನಕ್ಕಂದ್ರೆ ಇನಿಷಿಯೇಷನ್ಗೆ ನೀವು ಮುಂದಾಗಿ ಬಂದಾಗ ಮಿನಿಮಮ್ 1 ವರ್ಷ ನೀವು 16 ಮಾಲ ಜಪ ಮಾಡಿರ್ಬೇಕು ಅಂಡ್ 4 ಯಮ ನಿಯಮಗಳನ್ನ ನೀವು ಫಾಲೋ ಮಾಡಿರ್ಬೇಕು. ಸೊ ಎಸ್ ಅಂತ ಬರೆದು, ಎಸ್ ಇಸ್ ದ ಆನ್ಸರ್ ಫಾರ್ ದಟ್. ಅದಕ್ಕೆ ಎಸ್ ಅಂತ ನೀವು ಬರಿಬೇಕು. ಅದಾದ್ಮೇಲೆ ಏನು ಸೇವೆಗಳನ್ನ ಮಾಡ್ತಿದ್ದೀರಾ? ನಾನು ಅಡ್ಮಿನ್ ಸರ್ವಿಸ್ ಮಾಡ್ತಿದ್ದೆ, ಶ್ರವಣಂ, ಕೀರ್ತನಂ, ಮತ್ತೆ ಈ ತರ ಟೆಂಪಲ್ ಸರ್ವಿಸ್ಗೆ ಚಾರಿಟಿ ಇದೆಲ್ಲ ಮಾಡ್ತಿದ್ದೆ. ಸೊ ಅದೆಲ್ಲ ನಾನು ಇಲ್ಲಿ ಬರ್ದಿದ್ದೀನಿ. ಅಂದ್ರೆ ನೀವು ದೇವಸ್ಥಾನಕ್ಕೆ ಲಕ್ಷ್ಮೀ ಸೇವೆ ಮಾಡ್ತಾ ಇದ್ರೆ ಅದನ್ನು ಕೂಡ ಅದನ್ನು ಬರಿಬಹುದು. 4ನೇ ಕ್ವಶನ್ ಕ್ಲಿಯರ್ ಇದೆಯಲ್ಲ? ಲಕ್ಷ್ಮೀ ಸೇವೆ ಅಂತ ಹೇಳಿದ್ರೆ ಟೆಂಪಲ್ ಕನ್ಸ್ಟ್ರಕ್ಷನ್ ಗೆ ನೀವು ಧನ ಸಹಾಯ ಮಾಡ್ತಾ ಇದ್ದೀರಾ? ಡೊನೇಷನ್. ಡೊನೇಷನ್ ಅದೇನಿದ್ರೆ ಎಲ್ಲ ಸರ್ವಿಸಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್. ಸೊ 4ನೇ ಕ್ವಶನ್ ನನ್ಗೆ ಯಾರಿಗೂ ಏನು ಡೌಟ್ ಇಲ್ವಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾರಿ, ಡೊನೇಷನ್ ಅಂತ ಕನ್ನಡದಲ್ಲಿ ಏನ್ ಬರಿಬೇಕು? ನೀವು ಡೊನೇಷನ್ ಅಂತಾನೆ ಬರೀರಿ ಮಾತಾಜಿ, ತೊಂದ್ರೆ ದೇಣಿಗೆ ಇಲ್ಲ. ಅಂತ ಬರೀರಿ. ದೇಣಿಗೆ, ಎಸ್, ದೇಣಿಗೆ ಅಂತ ಬರೀರಿ. ಇಲ್ಲ ಡೊನೇಷನ್ ಅಂತ ಅದೇನ್ ತೊಂದ್ರೆ ಇಲ್ಲ ಮಾತಾಜಿ. ಇದು ಪರ್ಫೆಕ್ಟ್ ಆನ್ಸರ್ ಇರ್ಬೇಕಂತ ದೇಣಿಗೆ, ಕಾಣಿಕೆ ಅಂತ ಬರೀಬಹುದು. ಕಾಣಿಕೆ ಅಂತಾನು ಬರೀಬಹುದು. ನೆಕ್ಸ್ಟ್ ಕ್ವಶನ್, ಹ್ಯಾವ್ ಯು ಎವರ್ ಲೆಫ್ಟ್ ದ ಟೆಂಪಲ್, ಸ್ಟಾಪ್ಡ್ ಅಟೆಂಡಿಂಗ್ ನಾಮಹಟ್ಟ ಆರ್ ಸ್ಟಾಪ್ ಪರ್ಫಾರ್ಮಿಂಗ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್? ಸೊ ಇದಕ್ಕೆ ನೋ ಅಂತ ಆನ್ಸರ್ ಬರೀಬೇಕು. ನೀವು ಎಲ್ಲಿಯಾದ್ರೂ ಎಸ್ ಬರ್ದ್ರೆ ಕಷ್ಟ. ನೋ ಅಂತ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಬಂದು, ಹ್ಯಾವ್ ಯು ಎವರ್ ವಿಲ್ಫುಲಿ ಡಿಸೊಬೇಡ್ ಆರ್ ನೆಗ್ಲೆಕ್ಟೆಡ್ ಟು ಫಾಲೋ ದ ಆರ್ಡರ್ಸ್ ಆಫ್ ದ ಸ್ಪಿರಿಚುವಲ್ ಮಾಸ್ಟರ್? ಈ 5 ಇದಕ್ಕೂ ಕೂಡ ನೋ ಅಂತ ಬರೀಬೇಕು ಆನ್ಸರ್. ಓಕೆ ಅಲ್ಲ? ನೆಕ್ಸ್ಟ್ 6ನೇ ಕ್ವಶನ್, ಡು ಯು ರೆಗ್ಯುಲರ್ಲಿ ಬಾತ್ ಅರ್ಲಿ ಇನ್ ದ ಮಾರ್ನಿಂಗ್? ಎಲ್ಲಾ ದಿನ ನೀವು ಸ್ನಾನ ಮಾಡ್ತಿದ್ದೀರಾ? ಮೇಂಟೆನೆನ್ಸ್, ಕ್ಲೆನ್ಲಿನೆಸ್, ಇದಕ್ಕೆ ಎಸ್ ಅಂತ ಆನ್ಸರ್ ಬರೀಬೇಕು. ನೆಕ್ಸ್ಟ್ 7ನೇ ಕ್ವಶನ್ಗೆ ನೋ ಅಂತ ಆನ್ಸರ್ ಕೊಡ್ಬೇಕು. ನೀವು ಈ ಡಿಸಾನೆಸ್ಟಿ, ಥೆಫ್ಟ್, ಕಳ್ಳತನ ಮಾಡಿದೀರಾ, ಏನಾದ್ರೂ ಈ ತರದ್ದೆಲ್ಲ ನೀವು ನೋ ಅಂತ ಆನ್ಸರ್ ಬರೀಬೇಕು. ಅಂಡ್ ನೆಕ್ಸ್ಟ್ 8ನೇ ಕ್ವಶನ್ಗೆ, ಹ್ಯಾವ್ ಯು ಟೋಲ್ಡ್ ಅನ್ಟ್ರೂತ್ ಟು ಸೀನಿಯರ್ ಡಿವೋಟಿ? ಈಗ 2 ವರ್ಷದಲ್ಲಿ ನೀವು ಆತರ ಏನಾದ್ರು ಸುಳ್ಳು ಹೇಳಿ ಯಾರಿಗಾದ್ರೂ ಮೋಸ ಮಾಡಿದೀರಾ? ಇಂಥದ್ದು ನೋ. ನೆಕ್ಸ್ಟ್ ಬಂದು ಇದ್ರಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು ಪ್ರಭುಜಿ, ಯಾಕಂದ್ರೆ ಇವರು ಸುಮ್ನೆ ಅಲ್ಲಿ ಬರ್ದು ಬಿಟ್ರೆ ಎಸ್ ಅಂತಲ್ಲ, ನೋ ಅಂತಾನೆ ಬರಿಬೇಕು ಇದಕ್ಕೆಲ್ಲ. ಅಲ್ಲ ಪ್ರಭು, ಹೀಗೆ ನೆಕ್ಸ್ಟ್ ಇದೆಯಲ್ಲ, ಇದಕ್ಕೆ ನೋಡಿ, ಇದು ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ರೆಡ್ ಫಾಲೋಯಿಂಗ್ ಬುಕ್ಸ್? ಭಗವದ್ಗೀತಾ ಮಿನಿಮಮ್ ನಾವು ದೀಕ್ಷೆ ತಗೊಳ್ಳೋದಕ್ಕಿಂತ ಮುಂಚೆ ಮಿನಿಮಮ್ 2 ಸಲ ಓದಿರ್ಬೇಕು. ಅಂಡ್ ಶ್ರೀಮದ್ ಭಾಗವತಂ ಕ್ಯಾಂಟೋ 1 1 ಸಲ ಮಿನಿಮಮ್ ಫುಲ್ ಓದಿರ್ಬೇಕು. ಸೊ ಅದು ನಾವಿಲ್ಲಿ ಬರಿಬೇಕು. ನೀವೀಗ
ಓದಿಲ್ಲ ಅಂದ್ರೂ ಕೂಡ ಇಲ್ಲಿ ಬರೆದು ನೆಕ್ಸ್ಟ್ ಇನಿಷಿಯೇಷನ್ ಕಿಂತ ಮುಂಚೆ ಅದು ಓದಿ ಮುಗಿಸ್ಬಿಡಿ. ಈಗ ನಾವು ಇನಿಷಿಯೇಷನ್ ತಗೊಳ್ಳುವಾಗ್ಲೂ ತುಂಬಾ ಭಕ್ತರು ಓದಿರ್ಲಿಲ್ಲ, ಬಟ್ ಬಿಫೋರ್ ಇನಿಷಿಯೇಷನ್ ಅವರೆಲ್ಲ ಓದಿ ಮುಗಿಸಿದ್ರು. ಓಕೆ, ಹರೇ ಕೃಷ್ಣ ಪ್ರಭುಜಿ. ನಾವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀವಲ್ಲ ಪ್ರಭುಜಿ, ಇದು ಚೈತನ್ಯ ಚರಿತಾಮೃತ, ಭಕ್ತಿ ರಸಾಮೃತ ಸಿಂಧು ಎಲ್ಲ ಅಟೆಂಡ್ ಮಾಡ್ತೀವಲ್ಲ, ಅದು ಅಂದ್ರೆ ಹ್ಯಾಗ್ ಬರಿಬೇಕು? ನೀವು ಕ್ಲಾಸ್ ಅಟೆಂಡ್ ಮಾಡೋದು ಇಸ್ ಒನ್ ಆಫ್ ದ ಇದು, ಬಟ್ ನೀವು ಆ ಬುಕ್ ನ ಓದಿರ್ಬೇಕು ಮಾತಾಜಿ. ಫುಲ್ ಇದು ನೀವು ಓದ್ಬೇಕು. ಇನ್ ಮುಂದಕ್ಕೆ ಈಗ ಓದಿಲ್ಲ ಅಂದ್ರೆ ನೀವು ಬುಕ್ ತಗೊಂಡು ಅದು ಓದ್ಬೇಕು. ಒಂದು ಸಲ ಆದ್ರೂ ಭಕ್ತಿ ರಸಾಮೃತ ಸಿಂಧು ಓದ್ಬೇಕು. ಓಕೆ ಪ್ರಭುಜಿ. ಓಕೆ, ಈಗ ನೋಡಿ, ನಾನು ಆ ಫಾರ್ಮ್ ಫಿಲ್ ಮಾಡುವಾಗ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮೃತ ಸಿಂಧು ನಾನು ಓದ್ತಿದ್ದೆ. ನಾವು ಓದ್ತಾ ಇದ್ದೀನಿ ಅಂತ ಇಲ್ಲಿ ಬರ್ದಿದ್ದೀನಿ, ರೀಡಿಂಗ್ ಅಂತ ಬರ್ದಿದ್ದೀನಿ. ಓಕೆ, ಸೊ ಇಲ್ಲಿ ನಾವು ಹೇಳ್ದಂಗೆ ಬಿಫೋರ್ ಇನಿಷಿಯೇಷನ್ ನಾವು ಅದು ಮುಗಿಸಿರ್ಬೇಕು. ವಿಚ್ ಅದರ್ ಬುಕ್ಸ್ ಹ್ಯಾವ್ ಯು ರೆಡ್? ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್, ಶ್ರೀ ಈಶೋಪನಿಷದ್, ಇದೆಲ್ಲ ನಾನಿಲ್ಲಿ ಬರ್ದಿದ್ದೀನಿ. ಓಕೆ, ಕ್ಲಿಯರ್ ಅಲ್ಲ? ಒಂದು ಪ್ರಭುಜಿ, ನೀವು ಈ ತರ ಯಾವ ಬಿಬಿಟಿ ಪುಸ್ತಕಗಳನ್ನು ಓದಿದ್ದೀರಾ? ಬಿಬಿಟಿ ಅಂತ ಹೇಳಿದ್ರೆ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅಂತ ಹೇಳಿ. ಭಕ್ತಿ ವೇದಾಂತ ಬುಕ್ ಟ್ರಸ್ಟ್. ಸೊ ಶಿಲ ಪ್ರಭುಪಾದಿನ 80 ಬುಕ್ಗಳಿದೆ. ಸೊ ಅದ್ರಲ್ಲಿ ನೀವು ಯಾವ್ದೆಲ್ಲ ಬುಕ್ ಓದಿದಿರೋ ಅದನ್ನ ಇಲ್ಲಿ ಬರಿಬಹುದು. ಸೊ ಮುಂದಕ್ಕೆ ಹೋಗ್ತಾ ಕ್ವಶನ್ ನಂಬರ್ 10, ಇದಕ್ಕೆ ಆನ್ಸರ್ ನೋ ಅಂತ ಬರಿಬೇಕು. 11 ಅಷ್ಟೇ, ನೋ. ಅಂಡ್ ಆರ್ ಯು ಪ್ರೆಸೆಂಟ್ಲಿ particularly agitated by any of the senses to extent that you or fear that you imminent danger of falling down? ಸೊ ಇದನ್ನ ನೀವು ನೋ ಅಂತ ಬರಿಬೇಕಿಲ್ಲಿ. ಈ ನೆಕ್ಸ್ಟ್ 10, 11, 12 ನೋ ಅಂತ ಬರಿಬಹುದು. ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಎಲ್ಲರಿಗೂ ಕ್ಲಿಯರ್ ಇದೆಯಲ್ಲ? ಹರೇ ಕೃಷ್ಣ ಪ್ರಭುಜಿ 13. 13 ನಾವು ಹೋಗ್ತಿದ್ದೀರಿ. ಸೊ 12 ತನಕ ಕ್ಲಿಯರ್ ಇದೆಯಲ್ಲ? ಇದ್ರಲ್ಲಿ ಏನು ಡೌಟ್ ಇಲ್ವಲ್ಲ? ನೆಕ್ಸ್ಟ್, ಡು ಯು ಅವಾಯ್ಡ್ ಅಫೆಂಡಿಂಗ್ ವೈಷ್ಣವ? ಇದಕ್ಕೆ ಎಸ್ ಅಂತ ಆನ್ಸರ್ ಬರೀಬೇಕು. 14, ಹ್ಯಾವ್ ಯು ಹರ್ಡ್ ಅಬೌಟ್ ರಿತ್ವಿಕಿಸಮ್? ಸೊ ಇದಕ್ಕೂ ಎಸ್ ಅಂತ ಬರಿಬೇಕು. ಇದು ನಿಮಗೆ IDC ಕೋರ್ಸ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆರ್ ಆಫ್ಟರ್ ಸಮ್ ಟೈಮ್, ಈಗ ಕ್ಲಾಸ್ ಲೈವ್ ಹೋಗ್ತಿದೆ, ಸೊ ಸಮ್ ಟೈಮ್ ಲೇಟರ್ ಸಂಗೀತಾ ಮಾತಾಜಿ ಹತ್ರ ನೀವು ಕ್ಲಾರಿಫಿಕೇಶನ್ ತಗೊಳ್ಬಹುದು ರಿತ್ವಿಕಿಸಮ್ ಏನಂತ. IDC ಅಲ್ಲಿ ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನಾನೀಗ ಇಲ್ಲಿ ಕೇಳಿದಾಗ ನಾನು ಸ್ಟ್ರಿಕ್ಟ್ ನೋ ಅಂತ ಬರ್ದಿದ್ದೀನಿ. ಸೊ ಇದನ್ನ ನೀವು ನೋ ಅಂತ ಬರೀಬಹುದು. ಪ್ರಭುಜಿ, ಮಾತಾಜಿ, ನೀವು ರಿತ್ವಿಸನ್ ಬಗ್ಗೆ ಕೇಳಿದ್ದೀರಾ? ಹೌದು, ನಾನು ಈ ಮೂಲಕ ಕೇಳಿದ್ದೇನೆ. ಹೌದು. ಸೊ ನಾನಿಲ್ಲಿ ಬರ್ದಿದ್ದೀನಿ, ನಾನು ಕೇಳಿದ್ದೇನೆ. ಅಂಡ್ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಅಂತ ಕೇಳಿದಾಗ ನಾನು ಇಲ್ಲ, ಸ್ಟ್ರಿಕ್ಟ್ಲಿ ಇಲ್ಲ ಅಂತ ನಾನು ಬರ್ದಿದ್ದೀನಿ. ನೀವು ಕೇಳಿದರೆ ರಿತ್ವಿಸಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಪ್ರಶ್ನೆಗೆ ನೀವು ಎಲ್ಲರೂ ಕೂಡ ತಿಳಿದಿರುವ ಹಾಗೆ ಉತ್ತರಿಸಬೇಕು. ಎಸ್, ನೋ ಅಂತ ಆಗ್ಬೇಕು. ಅದಾದ್ಮೇಲೆ ಕೆಳಗಡೆ ಪ್ರೋ ರಿತ್ವಿಕಿಸಮ್, ಡೌಟ್ಫುಲ್ ಬೈ ಪ್ರೋ ರಿತ್ವಿಕಿಸಮ್, ಇದಕ್ಕೆ ನೋ ಅಂತ ನೀವು ಆನ್ಸರ್ ಬರೀಬೇಕು. ಎಸ್, ಇದು ನೋ ಅಂತ ಬರೀರಿ ಎಲ್ಲರೂ ಕೂಡ. ಡಿ, ಅದೇ ಹರೇ ಕೃಷ್ಣ ಮಾತಾಜಿ, ಇದು ಋತ್ವಿಕ್ ಬಗ್ಗೆ ಕೇಳಿದ್ದೀರಾ? ಹೌದು ಅಂತ ಬರಿಬೇಕು ತಾನೆ? ಹೌದು, IDC ಕೋರ್ಸ್ ಅಟೆಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮಾತಾಜಿ. ಮಾತಾಜಿ ಸೆಕೆಂಡ್ ಒನ್, ಪತ್ರಿಕೆ ಇಂಟರ್ನೆಟ್ ಋತ್ವಿಕ್ ಅನುಯಾಯಿಗಳಿಂದ ನನ್ನೊಂದಿಗೆ ಮಾತನಾಡಿದರು, ಭಕ್ತರು ನನಗೆ ಎಚ್ಚರಿಕೆ ನೀಡಿದರು, ಅದನ್ನೇನ್ ಬರಿಬೇಕು? ಅದೇ, ಅದು ನಿಮ್ಗೆ ಎಲ್ಲಿಂದ ಬಂತು? ನಿಮ್ಗೆ ಕೇಳಿದಿರಲ್ಲ, ಸೊ ನೀವ್ ಎಲ್ಲಿಂದ ಕೇಳಿದೀರಾ? ಪತ್ರಿಕೆಯಲ್ಲಿ ಕೇಳಿದೀರಾ? ಇಂಟರ್ನೆಟ್ ಅಲ್ಲಿ ಕೇಳಿದೀರಾ? ಪ್ರಭುಜಿ, ನಾವು ಅಂದ್ರೆ IDC ಕೋರ್ಸ್ ಅಲ್ಲಿ ಕೇಳಿರೋದು. ಹೌದು. ಸೊ ನೀವು ಅದ್ರಲ್ಲಿ ಇಂತ ಬರಿಬಹುದು. ಇಲ್ಲಿ ನಾವು ಭಕ್ತರು ವಾರ್ನ್ ಮಾಡಿದ್ದಾರೆ ಅಂತ ಬರೆದಿದೆ. ಹೌದು, ಭಕ್ತರು ನನಗೆ ಎಚ್ಚರಿಕೆ ನೀಡಿದರು. ಓಕೆ, ಸೊ ಇದ್ರ ಬಗ್ಗೆ ಸಪರೇಟ್ ಆಗಿ ನೀವು ಡಿಸ್ಕಸ್ ಮಾಡಬಹುದು ಮಾತಾಜಿ. ಇವಾಗ ಮುಂದಕ್ಕೆ ಹೋಗೋಣ. ಓಕೆ, ಸೊ ಅದು ಏನಾದ್ರು ಇದ್ರದ್ದು ಫರ್ದರ್ ಏನಾದ್ರು ಡೌಟ್ ಇದ್ರೆ ನೀವು ಪರ್ಸನಲಿ ನನಗೆ, ಇಲ್ಲ ಅಂದ್ರೆ ಸಂಗೀತಾ ಮಾತಾಜಿಗೆ ಕನೆಕ್ಟ್ ಮಾಡಿ.
ನೆಕ್ಸ್ಟ್ ಮುಂದಕ್ಕೆ ಫಾರ್ ಡಿವೋಟೀಸ್ ಹೂ ಲಿವ್ ಔಟ್ಸೈಡ್ ದ ಟೆಂಪಲ್. ಸೊ ನಾವು ದೇವಸ್ಥಾನದಲ್ಲಿ ಈಗ ನಾವು ಆಶ್ರಮದಲ್ಲಿ ಇಲ್ಲ. ಸೊ ನಾವು ಹೌ ಆಫನ್ ಡೂ ವಿ ವಿಸಿಟ್ ದ ಟೆಂಪಲ್, ನಾನೀಗ ಒಂದು ವಾರಕ್ಕೊಮ್ಮೆ ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ನಿಮ್ಮದೇನಿದೆಯೋ ನೀವು ಬರಿಬಹುದು. ಅಂಡ್ ಹೌ ಆಫನ್ ಡೂ ಯು ಅಟೆಂಡ್ ನಾಮಹಟ್ಟ ಮೀಟಿಂಗ್ಸ್. ಸೊ ಈಗ ನನಗೆ ನಾಮಹಟ್ಟ ಅಲ್ಲ, ನಾನು ಡೈರೆಕ್ಟ್ ಶ್ರೀ ಶ್ರೀ ರಾಧಾ ಗೋವಿಂದ ಟೆಂಪಲ್ ನಾನು ಬರ್ದಿದ್ದೆ, ಇದು ಅಟೆಂಡ್ ಮಾಡ್ತಿದ್ದೆ. ಸೊ ಇದು ನನಗೆ ಅಪ್ಲಿಕಬಲ್ ಇಲ್ಲ ಅಂತ ನಾನು ಬರ್ದಿದ್ದೀನಿ ಇಲ್ಲಿ. ಪ್ರಭುಜಿ, ನೀವು ದೇವಸ್ಥಾನ ಅಂದ್ರೆ ಈಗ ನಾವು ಯೂಶಲಿ ನಾವಿರೋ ಊರಿನಲ್ಲಿ ದೇವಸ್ಥಾನದಲ್ಲ? ಹೌದು ಮಾತಾಜಿ, ಹೌದು. ಆಕ್ಚುಲಿ ಉಮಾ ಮಾತಾಜಿ, ಇಲ್ಲಿ ದೇವಸ್ಥಾನದಲ್ಲಿ ವಾಸಿಸೋದು, ಈಗ ಟೆಂಪಲ್ ಅಲ್ಲಿ ಇರ್ತಾರಲ್ಲ ಡಿವೋಟೀಸ್. ಅಲ್ಲ, ನೀವು ಎಷ್ಟು ಬಾರಿ ದೇವಸ್ಥಾನಕ್ಕೆ ಭೇಟಿ 15ನೇ ಕ್ವಶನ್ ಬಂದು ಓಕೆ ಓಕೆ. ದೇವಸ್ಥಾನದ ಹೊರಗಡೆ ಇರೋ ಡಿವೋಟೀಸ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಅವರು ವಾರಕ್ಕೆ ಎಷ್ಟು ಸಲ ಅವರು ಅಂದ್ರೆ ಎಷ್ಟು ಆಫನ್ ಆಗಿ ಅವರು ವಿಸಿಟ್ ಮಾಡ್ತಾರೆ. ಸೊ ನಾನಿಲ್ಲಿ ವಾರಕ್ಕೊಮ್ಮೆ ಅಂತ ಬರ್ತಿದ್ದೆ. ಇಲ್ಲಿ ಉಮಾ ಮಾತಾಜಿ ಕೇಳ್ತಾ ಇರೋದು ಅವರ ಎಲ್ಲಿ ಕರೆಕ್ಟ್, ಎಲ್ಲಿದೆಯೋ ಅಲ್ಲಿ. ಈಗ ನಾನು ಅಷ್ಟೇ, ನಾನು ಬೆಂಗಳೂರಲ್ಲಿ ಇದ್ಕೊಂಡು ನಾನು ಬೆಂಗಳೂರಲ್ಲಿ ವಾರಕ್ಕೊಮ್ಮೆ ನನ್ನ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ನಾನು ಹೋಗ್ತಿದ್ದೆ. ಕರೆಕ್ಟ್, ನಾವು ಅಷ್ಟೇನೆ ಮನೆಗೆ ಹತ್ತಿರವಾಗಿರೋ ದೇವಸ್ಥಾನ. ಹಾ. ಸೊ ನೆಕ್ಸ್ಟ್ ಬಂದು ಡು ಯು ಪ್ರಾಕ್ಟೀಸ್ ಡೈಲಿ ಸಾಧನ. ಡೈಲಿ ಸಾಧನ ಮಾಡ್ತೀರಾ? ಎಸ್. ಅದಾದ್ಮೇಲೆ ಲೋಕಲ್ ಟೆಂಪಲ್ ನಾನು ಯಾವ್ದಕ್ ಹೋಗ್ತೀನಿ, ಈಗ ಬೆಂಗಳೂರಲ್ಲಿ ನಾನು ಇಸ್ಕಾನ್ ಶೇಷಾದ್ರಿಪುರಂಗೆ ಹೋಗ್ತಿದ್ದೆ. ಸೊ ನೀವು ನಿಯರೆಸ್ಟ್ ಯಾವ್ದಾದ್ರು ಹೋಗಂಗಿದ್ರೆ ನೀವು ಬರೀಬಹುದು. ಅದೇ ನಾಗರಬಾವಿ ಅಂಡ್ ಶೇಷಾದ್ರಿಪುರಂ ಎರಡಕ್ಕೂ ಹೋಗ್ತಾ ಇರ್ತೀನಿ. ಅದು ನೀವು ಬರೀಬಹುದು. ಯಾವ್ದು ಪ್ರಭುಜಿ ಕ್ವಶನ್ ಅದು? ನೀವು ಯಾವ ಸ್ಥಳೀಯ ಇಸ್ಕಾನ್ ದೇವಸ್ಥಾನ ಅಥವಾ ನಾಮಹಠ ಸಂಘಕ್ಕೆ ನಿಯಮಿತವಾಗಿ ಹಾಜರಾಗುತ್ತೀರಿ? ನೋಡಿ ಮಾತಾಜಿ. ಹೌದು ಅಂತ ಬರಿಬೇಕಾ ಪ್ರಭುಜಿ? ಹಾ, ಇಲ್ಲಿ ಯಾವ ದೇವಸ್ಥಾನದ ಹೆಸರು ಬರಿಬೇಕು. ನಿಯಮಿತವಾಗಿ ಹಾಜರಾಗುತ್ತೀರಾ ಅಂತ ಅಲ್ಲಿ ಕೆಳಗಡೆ ಟೆಂಪಲ್ ಹೆಸರು ಬರಿಬೇಕು. ಈಗ ನಾವು 15 ಕ್ವಶನ್ ನಂಬರ್ 15 ಡಿ ಸೆಕ್ಷನ್ ಡಿ ನಾವು ಹೇಳ್ತಿದ್ದೀರಿ. ಓಕೆ ಪ್ರಭುಜಿ. ಯಾವ ದೇವಸ್ಥಾನಕ್ಕೆ ನೀವು ಹೋಗ್ತಿದ್ದೀರಾ ಅಂದ್ರೆ ದೇವಸ್ಥಾನದ ಹೆಸರು ಬರಿಬೇಕು. ಇಸ್ಕಾನ್ ಶೇಷಾದ್ರಿಪುರಂ, ಇಸ್ಕಾನ್ HBR ಲೇಔಟ್, ಇಸ್ಕಾನ್ ವೈಟ್ ಫೀಲ್ಡ್. ಬೆಂಗಳೂರಲ್ಲಿ ನಾನು ಹೇಳ್ತಿದ್ದೀನಿ. ಆತರ ನಿಮ್ಮ ನಿಯರೆಸ್ಟ್ ಇಸ್ಕಾನ್ ಮಂದಿರ ಯಾವ್ದಿದೆಯೋ ಅದು ನೀವು ಬರಿಬೇಕು. ಓಕೆ ಪ್ರಭುಜಿ. ಅದಾದ್ಮೇಲೆ ನೀವು ಬೇರೆ ಯಾವ್ದಾದ್ರು ರಿಲಿಜಿಯಸ್ ಆರ್ಗನೈಸೇಷನ್ ಯಾವ್ದಾದ್ರು ನೀವು ಜಾಯಿನ್ ಆಗಿದ್ದೀರಾ? ನೀವು ಯಾವುದೇ ಇತರ ಧಾರ್ಮಿಕ ಸಂಸ್ಥೆಗಳಿಗೆ ಸಂಸ್ಥೆಗಳು ಯಾವ್ದಾದ್ರು ನೀವು ಜಾಯಿನ್ ಆಗಿದ್ದೀರಾ? ನಾನ್ ಯಾವ್ದು ಬೇರೆ ಯಾವ್ದು ಇರ್ಲಿಲ್ಲ, ನಾನ್ ನೋ ಅಂತ ಬರ್ದಿದ್ದೀನಿ. ನೀವು ಯಾವ್ದಾರು ಇದ್ರೆ ನೀವು ಬರೀಬಹುದು, ಇಲ್ಲ ನೋ ಅಂತ ಬರೀಬಹುದು. ನೆಕ್ಸ್ಟ್ ನೀವು ಮ್ಯಾರಿಡಾ ಇಲ್ವಾ? ಅದಾದ್ಮೇಲೆ ಇಫ್ ಯು ಆರ್ ನಾಟ್ ಮ್ಯಾರಿಡ್ ಡು ಯು ಪ್ಲಾನ್ ಟು ಗೆಟ್ ಮ್ಯಾರಿಡ್? ಸೊ ನನ್ಗೆ ಆಲ್ರೆಡಿ ನಾನು ಮದ್ವೆ ಆಗಿತ್ತು, ಸೊ ನಾಟ್ ಅಪ್ಲಿಕೇಬಲ್. Next, if you are not married and do not intend to get married, do you plan to join temple? So ಇದು ನೀವು ಮದ್ವೆ ಆಗಿಲ್ಲ, ನಿಮ್ಗೆ ಮದ್ವೆ ಆಗೋ ಇಚ್ಛೆ ಇಲ್ಲ, ಮುಂದಕ್ಕೆ ದೇವಸ್ಥಾನ ಜಾಯಿನ್ ಆಗ್ತೀರಾ ಇಲ್ವಾ ಆ ಕ್ವಶನ್. ಸೊ ನಿಮ್ಗೆ ಏನಿದೆಯೋ ನೀವು ಬರೀಬಹುದು. ನಾನು ಆಲ್ರೆಡಿ ಮದ್ವೆ ಆಗಿದ್ದೀನಿ, ಸೊ ಇದೆಲ್ಲ ನನಗೆ ಅಪ್ಲಿಕೇಬಲ್ ಇಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ನಾನು ಬರ್ದಿದ್ದೀನಿ. ಅಂಡ್ ನೀವು ಪ್ರಭುಜಿ, ನಾವು ಇದು ನಂತರ ಮ್ಯಾರೇಜ್ ಆಗಿದೆ ನಂದು, ಅದ್ರ ನಂತರ ನಾಟ್ ಅಪ್ಲಿಕೇಬಲ್ ಅಂತ ಬರಿಬೇಕಾ? ಹೌದು ಮಾತಾಜಿ. ಕೆಳಗಡೆ ಅದು ನೀವು ಮದುವೆ ಆಗಿದ್ದೀರಾ ಅಂತ ಕೆಳಗಡೆ ನಾಟ್ ಅಪ್ಲಿಕೇಬಲ್ ಅಂತ ಬರಿಲ್ಲ ಅಂತ ಬರೀರಿ. GH ನಾಟ್ ಅಪ್ಲಿಕೇಬಲ್. ನೀವು ಮದ್ವೆ ಆಗಿದ್ರೆ GFG ಮದ್ವೆ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಮದ್ವೆ ಆಗಿದ್ರೆ ಕೆಳಗಡೆ ನಾಟ್ ಅಪ್ಲಿಕೇಬಲ್ ಅಂತ ಬರೆದ್ಬಿಡಿ. ನೆಕ್ಸ್ಟ್ ನೀವು ದೇವಸ್ಥಾನಕ್ಕೆ ಇಲ್ಲ ಅಂದ್ರೆ ಏನಾದ್ರು ಕೃಷ್ಣ ಕಾನ್ಶಿಯಸ್ನೆಸ್ ಸರ್ವಿಸಸ್ಗೆ ನೀವೇನಾದ್ರೂ ಕಾಣಿಕೆ ಮಾಡ್ತಿದ್ದೀರಾ ಇಲ್ವಾ? ಸೊ ಅದನ್ನ ನೀವು ಇಲ್ಲಿ ಬರಿಬಹುದು. ಈಗ ನೆಕ್ಸ್ಟ್ ಜೆ, ನೀವು ಯಾವುದೇ ನಿಮ್ಮ ಭಕ್ತಿ ಸೇವೆಯನ್ನು ಹೆಚ್ಚಿಸುವ ಸಾಮರ್ಥ್ಯ, ಯೋಜನೆಗಳು ಅಥವಾ ಕಲ್ಪನೆಯನ್ನು ನೀವು ಹೊಂದಿದ್ದೀರಾ? ಹೌದು ಎಂದಾದರೆ ಏನು? ಹೌದು. ಸೊ ನೀವು ಹೌದು ಅಂತ ಬರೆದು ನೀವು ಏನೀಗ ಸರ್ವಿಸಸ್ ಏನೇನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ನೀವು ಬರೀಬಹುದು ಇಲ್ಲಿ. ಸೊ ನೀವ್ ಇನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ, ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ನೀವ್ ಏನ್ ಮಾಡ್ಬೇಕಂತಿದ್ದೀರಾ ಅಲ್ಲಿ ನೀವು ಬರೀಬಹುದು. ಸೊ ನಾನು ಈಗ ಆನ್ಲೈನ್ ಕೋರ್ಸಸ್ ಕ್ಲಾಸಸ್ ನಡೀತಿದೆ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಟೆಂಪಲ್ ಇಂದ. ಸೊ ಅದಕ್ಕೆ ಫರ್ದರ್ ನಾನು ನನ್ನ ಕಡೆಯಿಂದ ಆಗೋ ಸಹಾಯ ನಾನು ಮಾಡ್ತಿದ್ದೀನಿ ಅಂತ ನಾನು ಬರ್ತೀನಿ ಅಂತಾನು ಬರ್ದಿದ್ದೀನಿ. ನೆಕ್ಸ್ಟ್
Do you generally avoid eating anything but prasadam? ಸೊ ಇಲ್ಲಿ ಈ ಒಂದು ಕ್ವಶನ್ ಕೇಳ್ತಿದ್ದಾರೆ, ನಾನು ಪ್ರಸಾದ ಬಿಟ್ಟು ಬೇರೆ ಏನು ತಿನ್ನಲ್ವಾ? ಸೊ ನನ್ನ ಕೇಸಲ್ಲಿ ನಾನು ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನ್ನ ಕೆಲಸದ ಮೇಲೆ ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ. ಸೊ ನಾನು ನೋ ಅಂತ ಬರ್ದಿದ್ದೀನಿ. ಬಟ್ ನನ್ನ ಇದರಲ್ಲಿ ವೆಜಿಟೇರಿಯನ್ ಫುಡ್ ವಿತೌಟ್ ಆನಿಯನ್ ಗಾರ್ಲಿಕ್ ನಾನು ತಗೊಂತಿದ್ದೀನಿ ಅಂತ ಬರ್ದಿದ್ದೀನಿ. ಕ್ಲಿಯರ್ ಇದೆಯಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಮಾತಾಡ್ತಾ ಇಲ್ಲ. ಕ್ಲಿಯರ್ ಇದೆಯಲ್ಲ? ಇದುವರೆಗೂ ಏನು ಮಾತಾಡ್ತಿಲ್ಲ ಅಂದ್ರೆ ಎಲ್ಲಾರ್ಗು ಕ್ಲಿಯರ್ ಇದೆ ಅಂತ ನಾನು ಕ್ಲಿಯರ್ ಆಯ್ತು ಪ್ರಭುಜಿ. ಪ್ರಭುಜಿ ಐ ಒಂದ್ಸರಿ ರಿಪೀಟ್ ಮಾಡಿ ಪ್ಲೀಸ್. ಐಯಾ? ಎಸ್ ಪ್ರಭುಜಿ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಸ್ಪಿರಿಚುವಲ್ ಪ್ರಾಬ್ಲಮ್ಸ್? ನೀವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಅಲ್ಲ ಪ್ರಭುಜಿ, ಅದಲ್ಲ. ನೀವು ನಿಮ್ಮ ಆದಾಯದಿಂದ ಯಾವುದೇ ಶೇಕಡಾವಾರು ಅಥವಾ ಮೊತ್ತವನ್ನು ಭಗವಾನ್ ಕೃಷ್ಣನ ಸೇವೆಗೆ ಕೊಡುಗೆ ನೀಡುತ್ತೀರಾ? ಅಂದ್ರೆ ನೀವು ಡೊನೇಷನ್ ನೀವೇನ ಇದಕ್ಕೆ ಕಾಣಿಕೆ ಏನಾದ್ರು ಕೊಡ್ತಿದ್ದೀರಾ ಅಂತ. ಹೌದು. ಅಂಡ್ ನೀವೇನಾದ್ರೂ ಮಾಡಂಗಿದ್ರೆ ನೀವು ಅದನ್ನ ಬರಿಬಹುದು. ಓಕೆ ಪ್ರಭುಜಿ. ಕೊಟ್ಟಿದ್ರೆ ಪ್ರಭುಜಿ ಕೊಟ್ಟಿದ್ದ ಬರಿಬೇಕಾ? ಹೌದು ಅಂತ ಬರೆದ್ಬಿಟ್ಟು ಕಾಣಿಕೆ ಮಾಡ್ತಿದ್ದೀರಿ ಅಂತ ಬರೆದ್ರೆ ಸಾಕು ಮಾತಾಜಿ. ನೀವ್ ಬೇಕಂದ್ರೆ ಬರಿಬಹುದು, ನೀವೇನ್ ಮಾಡಿದೀರಾ ನೀವು ಬೇಕಂದ್ರೆ ಬರಿಬಹುದು. ಇಲ್ಲ, ಇನ್ನು ಮುಂದೆ ಕೊಡ್ತಾ ಇದ್ರೆ ಆ ವಿವರಣೆಗಳು ಕೂಡ ಅಲ್ಲಿ ಏನಾದ್ರು ಬರಿಬಹುದು. ಸಿಂಪಲ್ ಆಗಿ ಒಂದ್ 2 ಲೈನ್ ಅಲ್ಲಿ ಏನಾದ್ರು ಬರಿಬಹುದು. ಓಕೆ. ಈಗ ನೆಕ್ಸ್ಟ್, ನಿಮಗೆ ನಿಮ್ಮ ಸ್ಪಿರಿಚುವಲ್ ಪ್ರಾಬ್ಲಮ್ಗಳು, ತೊಂದರೆಗಳು, ಚಾಲೆಂಜಸ್ ಏನೇನ್ ನೀವು ಫೇಸ್ ಮಾಡ್ತಿದ್ದೀರಾ? ಈ ಕೆಳಗಿನವುಗಳಲ್ಲಿ ಯಾವುದು ನಿಮಗೆ ಆಧ್ಯಾತ್ಮಿಕ ಸಮಸ್ಯೆಗಳು, ಸವಾಲುಗಳು? ಸೊ ಇದ್ರಲ್ಲಿ ನಿಮ್ದೇನಾದ್ರೂ ಆತರ ತೊಂದರೆಗಳಿದ್ರೆ ನೀವು ಟಿಕ್ ಮಾರ್ಕ್ ಮಾಡಬಹುದು. ಇಲ್ಲ ಅಂದ್ರೆ ಹಂಗೆ ನಾಟ್ ಅಪ್ಲಿಕೇಬಲ್ ಅಂತ ಬರೀಬಹುದು. ಈ ನಾಟ್ ಅಪ್ಲಿಕೇಬಲ್ ಎಲ್ಲಿ ಬರಿಬೇಕದು ಪ್ರಭುಜಿ? ಇಲ್ಲಿ ಕೆಳಗಡೆ 6, 7 ಇದೆಯಲ್ಲ ಮಾತಾಜಿ, ಅಲ್ಲಿ ಬೇಕಂದ್ರೆ ಅದನ್ನ ಕನ್ನಡದಲ್ಲಿ ಹೇಗೆ ನಮಗೆ ಅನ್ವಯ ಆಗುವುದಿಲ್ಲ, ಅನ್ವಯ ಆಗೋದಿಲ್ಲ ಅಂತ ಬರಿಬಹುದು. ಓಕೆ ಮಾತಾಜಿ. ನೆಕ್ಸ್ಟ್ ಬಂದು ಪ್ರಭುಜಿ ಫಿಫ್ತ್ ಪ್ರಾಪಂಚಿಕ ವಿಷಯಗಳಿಗಾಗಿ ಅತಿಯಾದ ಪ್ರಯತ್ನ ಅಂದ್ರೆ ಅರ್ಥ ಆಗಿಲ್ಲ, ಕ್ವಶನ್ ಅರ್ಥ ಆಗಿಲ್ಲ. ನಾನಿದು ಟಿಕ್ ಮಾರ್ಕ್ ಮಾಡಿದ್ದೆ. ಇದೆಲ್ಲ ನನ್ನ ಪ್ರಾಬ್ಲಮ್ಗಳು. ಸೊ ನಾನು ಇದು ಬರ್ದಿದ್ದೆ. ಸೊ ಇದು ನಮ್ಮ ಗುರುವಿನ ಜೊತೆ ಡೈರೆಕ್ಟ್ ಪರ್ಸನಲ್ ಒಂದು ಇಂಟ್ರಾಕ್ಷನ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇದು ಬರೆಯೋದು. ಸೊ ಇದು ಬರ್ದಿದ್ದೀರಿ. ನೆಕ್ಸ್ಟ್ ಬಂದು ಪ್ರಭುಜಿ ಕ್ವಶನ್ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ರಿಪೀಟ್. ಪ್ರಾಪಂಚಿಕ ವಿಷಯಗಳಿಗಾಗಿ ಅತಿಯಾದ ಪ್ರಯತ್ನ. ಸೊ ಈಗ ನಮ್ಮ ಮೆಟೀರಿಯಲ್ ಅಟ್ಯಾಚ್ಮೆಂಟ್ಸ್ ಇರುತ್ತಲ್ಲ, ಭೌತಿಕ ಆಸೆಗಳಿರುತ್ತೆ ನಮ್ಗೆ ತುಂಬಾ. ಸೊ ಅದಕ್ಕೆ ನಾನು ತುಂಬಾ ಪ್ರಯತ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಅದು ನನ್ನ ಪ್ರಾಬ್ಲಮ್, ನನ್ನ ಪರ್ಸನಲ್ ಪ್ರಾಬ್ಲಮ್. ನಿಮ್ಮದು ನೀವು ಟಿವಿ ಜಾಸ್ತಿ ನೋಡ್ತಿರ್ಬೋದು, ಇಲ್ಲಾಂದ್ರೆ ಸಿನಿಮಾಗಳು ಜಾಸ್ತಿ ನೋಡ್ತಿರ್ಬೋದು, ಇಲ್ಲಾಂದ್ರೆ ಕುತ್ಕೊಂಡು ರೂಮರ್ಸ್ ಜಾಸ್ತಿ ಬೇರೆ ಭಕ್ತರ ಬಗ್ಗೆ ಅದು ಇದು ಮಾತಾಡ್ತಿರ್ಬೋದು. ಇದೆಲ್ಲ ನಮ್ಮ ಅನರ್ಥಗಳಲ್ವಾ? ಸೊ ಅದು ನಮಗೆ ಏನ್ ಅನ್ಸುತ್ತೋ ಅದನ್ನ ನಾವಿಲ್ಲಿ ಫಿಲ್ ಮಾಡಬಹುದು. ಅಂದ್ರೆ ನೀವು ಭಕ್ತಿ ಸೇವೆಯಲ್ಲಿ ನಿಮಗೆ ಏನು ತೊಂದರೆ ಬರಬಹುದು, ಭೌತಿಕವಾಗಿ ನೀವು ಆಸಕ್ತಿ ವಹಿಸಿದ್ರೆ ಅದನ್ನ ನೀವಲ್ಲಿ ಬರಿಬೇಕು ಅಂತ ಹೇಳಿ. ಮಾತಾಜಿ ಕ್ವಶನ್ ಇನ್ನೊಂದ್ಸರಿ ಇದ್ ಮಾಡಿ ನನ್ಗೆ. ಪ್ರಾಪಂಚಿಕ ವಿಷಯಗಳಿಗಾಗಿ ಅತಿಯಾದ ಪ್ರಯತ್ನ ಅಂದ್ರೆ ನೀವೀಗ ಭಕ್ತಿ ಸೇವೆಯಲ್ಲಿ ಫುಲ್ ತೊಡಗಿಸಿಕೊಂಡ್ರೆ ನಿಮಗೆ ಇದು ಯಾವುದು ಕೂಡ ಅನ್ವಯಿಸೋದಿಲ್ಲ ಮಾತಾಜಿ. ಇಲ್ಲದಿದ್ರೆ ನೀವು ಸ್ವಲ್ಪ ಭಕ್ತಿ ಮಾಡೋದು ಮತ್ತೆ ಇಡೀ ಮುಕ್ಕಾಲ್ವಾಸಿ ನೀವು ಪ್ರಾಪಂಚಿಕ ವಿಷಯಗಳಲ್ಲಿ ನೀವು ಆಸಕ್ತಿಯನ್ನು ವಹಿಸ್ಕೊಂಡಿದ್ರೆ ಅಲ್ಲಿ ನೀವು ಮನೆ ತಗೊಳ್ಳೋದು, ಒಡವೆ ತಗೊಳ್ಳೋದು. ಹೌದು, ಬಗ್ಗೆ ಇಲ್ಲ. ಹೌದು ನೋಡಿ ಮಾತಾಜಿ, ಈಗ ನಾವು ಇನಿಷಿಯೇಷನ್ ತಗೊಳಕ್ ಹೋಗ್ತಿದೀರಿ, ನಾವಿನ್ನೋ ಶುದ್ಧ ಭಕ್ತರಾಗಿಲ್ಲ. ಸೊ ನಮಗೆ ನಮಗ್ ಗೊತ್ತಿರೋ ಏನೋ ಅನರ್ಥಗಳು ನಮ್ಗೆಲ್ಲ ಇರುತ್ತಲ್ಲ, ಸೊ ಅದನ್ನ ಯಾವ್ದಾದ್ರು ಈ ಲಿಸ್ಟ್ ಅಲ್ಲಿ ಏನಾದ್ರು ಇದ್ರೆ ಅದನ್ನ ಇದ್ ಮಾಡ್ಬೋದು. ಸೊ ಇದು ನಾವು ನಮ್ಮ ಗುರುವಿಗೆ ಪರ್ಸನಲ್ ನಾವು ಹೇಳ್ತಿರೋದು. ಈ ತರ ನಮ್ಮ ಚಾಲೆಂಜಸ್ ಇದೆ, ತೊಂದರೆಗಳಿದೆ ಅಂತ ನಾವು ಇದು ಮೆನ್ಷನ್ ಮಾಡ್ತಾ ಇದೀರಿ. ಸೊ ಗುರುವಿನ ಒಂದು ಆಶೀರ್ವಾದದಿಂದ ನಮ್ಮ ಅನರ್ಥಗಳೆಲ್ಲ ಹೋಗುತ್ತೆ. ಅಂದ್ರೆ ನಾವು ಇದನ್ನ ಬಿಡ್ತಾ ಬರ್ಬೇಕು. ನಾವು ಅಲ್ಲಿ ಏನಾದ್ರೂ ನಾವು ಪ್ರಾಮಾಣಿಕವಾಗಿ ಅದನ್ನ ಒಪ್ಪಿಕೊಂಡ್ರೆ ಮತ್ತೆ ಗುರುವಿನ ಒಂದು ಅನುಗ್ರಹದಿಂದ ಅದು ನಮ್ಮಿಂದ ದೂರ ಆಗುತ್ತೆ ಅಂತ ಹೇಳಿ. ಓಕೆ ಮಾತಾಜಿ.
ನೆಕ್ಸ್ಟ್ ಬಂದು ಅಡಿಷನಲ್ ಕ್ವಶನ್ಸ್ ಓನ್ಲಿ ಫಾರ್ ದೋಸ್ ಹೂ ಪಾಸಿಬ್ಲಿ ಮೇ ಮ್ಯಾರಿ. ಸೊ ಇನ್ ಮುಂದಕ್ಕೆ ಯಾರಾದ್ರೂ ಮದ್ವೆ ಆಗೋರು ಇದ್ರೆ ಅವ್ರಿಗೆ ಇದು ಅಪ್ಲಿಕೇಬಲ್ ಇದು, ಅದು ಅಲ್ಲ ಓದ್ಕೊಂಡು ಪ್ರಭುಜಿ, ಮಾಡ್ಕೊಬೋದು. ಮದುವೆಯಾಗಬಹುದಾದವರಿಗೆ. ಮದ್ವೆ ಆಗಬಹುದಾದವರಿಗೆ. ಓಕೆ. ನನ್ನ ಕೇಸಲ್ಲಿ ನಾನು ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ಇದು ನನ್ಗೆ ಅಪ್ಲಿಕೇಬಲ್ ಇಲ್ಲ, ಸೊ ನಾನು ಹಂಗೆ ಬಿಟ್ಟೆ. ನಾಟ್ ಅಪ್ಲಿಕೇಬಲ್ ಹಾಕ್ಬೇಕಾ ಅಲ್ಲಿ, ಹಾ ಅಥವಾ ಹಾಗೆ ಇದನ್ನ ಬ್ಲಾಂಕ್ ನೋಡ್- ಬಿಡ್ಬೋದಾ ಪ್ರಭುಜಿ? ಹಾ ಸೊ ಆಲ್ರೆಡಿ ಈಗ ಮದ್ವೆ ಆಗಿರೋರು ನಾನೀಗ ಬ್ಲಾಂಕ್ ಬಿಟ್ಟಿದ್ದೀನಿ. ನನ್ನ ಕೇಸಲ್ಲಿ ನಾನು ಬ್ಲಾಂಕ್ ಬಿಟ್ಬಿಟ್ಟಿದ್ದೀನಿ. ಇದು ಫುಲ್ ಬ್ಲಾಂಕ್ ಬಿಡ್ಬೋದು ಹಾಗಾದ್ರೆ. ಹಾ ಓಕೆ ಮಾತಾಜಿ. ಸರಿ ಪ್ರಭುಜಿ. ಏನಕ್ಕಂದ್ರೆ ಇದು ನನಗೆ ನನ್ನ ಕೇಸಲ್ಲಿ ಮದ್ವೆ ಆಗಿದ್ರೆ ಇದು ಅಂತ ಇದೆಯಲ್ಲ, ಸೊ ಎಸ್ ಆರ್ ನೋ ಎರಡಕ್ಕೂ ಇಲ್ಲ ಇದಿಲ್ಲ. ಸೊ ನಾಟ್ ಅಪ್ಲಿಕೇಬಲ್ ಅನ್ವಯ ಆಗೋದಿಲ್ಲ ಅಂತ ಬರೀಬಹುದು, ಇಲ್ಲ ಬ್ಲಾಂಕ್ ಅಂತ ನನ್ನ ಕೇಸಲ್ಲಿ ನಾನು ಬ್ಲಾಂಕ್ ಬಿಟ್ಟಿದ್ದೀನಿ. ಓಕೆ, ಇಲ್ಲಿ ಯಾರು ಇಲ್ಲ ಅನ್ಕೊಳ್ತೇನೆ ನಮ್ಮ ಹಾ. ಟೀಮಲ್ಲಿ ಈ ಪ್ರಶ್ನೆಗಳಿಗೆ. ಇದೆಲ್ಲವೂ ಯಾರು ಫಿಲ್ ಮಾಡಕ್ ಹೋಗ್ಬೇಡಿ, ಮದ್ವೆ ಆದವರು. ಹಾ ಸೊ ಅದು ಮುಗಿಸ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹಾ ಮಾತಾಡಿ ಪ್ರಭುಜಿ, ಅದು 15K ನಲ್ಲಿ ನಾವು ಮಂತ್ಲಿ ಒಂದ್ 5 days ಪ್ರಸಾದ ತಿನ್ನಕ್ ಆಗೋದಿಲ್ಲ ಅಂತಂದ್ರೆ ಪರವಾಗಿಲ್ಲ ಪ್ರಭುಜಿ? ಪರವಾಗಿಲ್ಲ ಮಾತಾಜಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಓಕೆ ಪ್ರಭುಜಿ. ಅಂದ್ರೆ ಪ್ರಸಾದ ತಿನ್ನಕ್ ಆಗಿಲ್ಲ ಅಂತ ತೊಂದ್ರೆ ಇಲ್ಲ. ಬಟ್ ನೀವು ಈಗ ನನ್ನ ಕೇಸಲ್ಲಿ ನಾನು ನನ್ನ ಕೆಲ್ಸದ ಮೇಲೆ ತುಂಬಾ ಆಚೆ ಕಡೆ ಟ್ರಾವೆಲ್ ಮಾಡ್ತಿರ್ತೀನಿ. ಡೆಲ್ಲಿ, ಬಾಂಬೆ, ಕೋಲ್ಕತ್ತಾ ಅಂತ ಈ ತರ ಟ್ರಾವೆಲ್ ಮಾಡ್ತಿರ್ತೀನಿ. ನನ್ಗೆ ಎಲ್ಲಾ ಕಡೆ ಪ್ರಸಾದ ಸಿಗೋದಿಲ್ಲ. ಬಟ್ ನಾನು ಹೋಗೋ ಕಡೆ ವೆಜಿಟೇರಿಯನ್ ಫುಡ್ ವಿತೌಟ್ ಆನಿಯನ್ ಗಾರ್ಲಿಕ್ ನೋಡ್ಕೊಂಡು ನಾನು ಅದನ್ನ ತಗೊಂತೀನಿ ಮಾತಾಜಿ. ಪ್ರಭುಜಿ, ಅಂದ್ರೆ ನಮ್ಗೆ ಲೇಡೀಸ್ ಪ್ರಾಬ್ಲಮ್ ಇಂದ 5 days ನಾವು ಮಾಡಿದ್ರೆ ಅಂದ್ರೆ ಅದು ಆಫರ್ ಮಾಡಕ್ಕಾಗಲ್ಲ. ಅದರಿಂದ ನಾವ್ ಅದನ್ನ ಆನಿಯನ್ ಗಾರ್ಲಿಕ್ ಇರೋದಿಲ್ಲ, ಹಾಗೆ ನಾವೇ ಮಾಡಿರೋದು. ಅದ್ರ ಆಫರ್ ಮಾಡಕ್ಕಾಗಲ್ಲ, ತಿನ್ಬೋದಲ್ಲ ಪ್ರಭುಜಿ? ತೊಂದ್ರೆ ಇಲ್ಲ ಮಾತಾಜಿ, ತಿನ್ಬೋದು. ಓಕೆ, ಸೊ ಜನರಲಿ ಲೇಡೀಸ್ ಪ್ರಾಬ್ಲಮ್ ಇದ್ದು ಅವ್ರು ಆಫರ್ ಮಾಡಕ್ ಆಗದೆ ಇದ್ದಾಗ ಮನೇಲಿ ಬೇರೆ ಯಾರು ಇದ್ರೆ ಅವ್ರು ಆಫರ್ ಮಾಡಿದ್ರೆ ತಗೊಂಡ್ಬೋದು. ಇಲ್ಲ ಅಂದ್ರೆ ವಿ ಕ್ಯಾನ್ ಅವಾಯ್ಡ್ ದಟ್, ನಾಟ್ ಎ ಪ್ರಾಬ್ಲಮ್ ಮಾತಾಜಿ. ನೆಕ್ಸ್ಟ್ ಬಂದು ಅದನ್ನ ಏನಂತ ಬರಿಬೇಕು ಪ್ರಭುಜಿ? ಅದು ಆ ದಿನಗಳು ಬರಿಬಹುದು ಮಾತಾಜಿ. 5 ದಿನ ನನ್ಗೆ ಮಾಡಕ್ಕಾಗಲ್ಲ, ಬಟ್ ನಾನು ವೆಜಿಟೇರಿಯನ್ ಫುಡ್ ವಿತೌಟ್ ಆನಿಯನ್ ಗಾರ್ಲಿಕ್ ನಾನು ತಗೊಂತೀನಿ ಅಂತ ಬರೀ. ಓಕೆ ಮಾತಾಜಿ. ಅಂತ ಬರಿಬೇಕಲ್ಲ ಪ್ರಭುಜಿ? ಏನ್ ಮಾತಾಜಿ? ಇದು ನೀವು ಪ್ರಸಾದವನ್ನು ಹೊರತುಪಡಿಸಿ ಏನನ್ನು ತಿನ್ನುವುದನ್ನು ತಪ್ಪಿಸುತ್ತೀರಾ, ಹೌದು ಅಂತ ಬರೆದು ಕೆಳಗಡೆ 5 days ನಾವು ಪ್ರಸಾದನ ತಿನ್ಲಿಕ್ಕೆ ಆಗುದಿಲ್ಲ ವಿತೌಟ್ ಆನಿಯನ್ ಗಾರ್ಲಿಕ್ ಅಂತ ಬರಿಬೇಕಲ್ಲ ಪ್ರಭುಜಿ? ವಿತೌಟ್ ಆನಿಯನ್ ಗಾರ್ಲಿಕ್ ನಾನು ಆ ದಿನಗಳಲ್ಲಿ ನಾನು ವೆಜಿಟೇರಿಯನ್ ಫುಡ್ ವಿತೌಟ್ ಆನಿಯನ್ ಗಾರ್ಲಿಕ್ ನಾನು ತಗೊಂತಿದ್ದೀನಿ ಅಂತ ಬರೀ. ನೆಕ್ಸ್ಟ್ ಸೊ ಇದು ಬಂದು ನಿಯಂತ್ರಿತ ಕುಟುಂಬ ಜೀವನವನ್ನು ಅಭ್ಯಾಸ ಮಾಡುವುದು. ಸೊ ಇದನ್ನ ನೋಡ್ಕೊಂಡು ನೀವು ಫಿಲ್ ಮಾಡ್ಕೊಂಡು ಬಂದ್ ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಇದೆ. ಇದು ಎಲ್ಲಾರು ಇದು ನಾವು ಫಾಲೋ ಮಾಡ್ತಾ ಇದೀರಿ. ಇದೆಲ್ಲ ಆಯ್ತಲ್ಲ. ನೆಕ್ಸ್ಟ್ ಬಂದು ಈ ಫಾರ್ಮ್ ಅಲ್ಲ. ಹಾ ಸೊ ಇದನ್ನ ನೀವು ನೋಡ್ಕೊಂಡು ಏನ್ ಮಾಡ್ಬೋದು. ಸೊ ನನ್ನ ಕೇಸಲ್ಲಿ ನಾನು ಇದೆಲ್ಲ ಹಂಗೆ ಬಿಟ್ಟಿದ್ದೆ. ಅಂಡ್ ಈ ಸ್ಟೆರಿಲೈಸೇಷನ್ ಮಾಡಿಲ್ಲ. ಅಂಡ್ ದೆನ್ ಮಕ್ಕಳಿಗೆ ನಾವು ಕೃಷ್ಣ ಕಾನ್ಶಿಯಸ್ನೆಸ್ ಟ್ರೈನಿಂಗ್ ಕೊಡ್ತಿದ್ದೀರಿ. ಅಂಡ್ ಡು ಯು ಫೀಡ್ ದೆಮ್ ಓನ್ಲಿ ಪ್ರಸಾದಂ, ವೆಜಿಟೇರಿಯನ್ ಫುಡ್ ನಾವು ಕೊಡ್ತಾ ಇದ್ದೀರಿ. ಇದನ್ನ ನಾವು ಫಿಲ್ ಮಾಡ್ಕೊಳ್ಬೋದು. ಓಕೆ ಮಾತಾಜಿ. ಎಸ್ ಪ್ರಭುಜಿ, ಈಗ ನಮ್ದು 20 ಕ್ವಶನ್ ಬಂದ್ರ ಇವಾಗ? ಈಗ ಅದಕ್ಕೆ ಬರ್ತೀನಿ, ಒಂದ್ ನಿಮಿಷ. ಸೊ ಈ ಫಾರ್ಮ್ ಮುಗೀತು. ನೆಕ್ಸ್ಟ್ ಬಂದು ಫಿಲಾಸಫಿಕಲ್ ಇದು
ಫಿಲಾಸಫಿಕಲ್ ಟೆಸ್ಟ್. ಸೊ ಇದರಲ್ಲಿ ನಮಗೆ 16 ಕ್ವಶನ್ಸ್ ಇದೆ. ಇದನ್ನ ನಾವು ಆನ್ಸರ್ ಮಾಡಬೇಕು. ಇದನ್ನ ಈಗ ನನ್ನ ಕ್ವಶನ್ಸ್ ನಾನು ತೋರಿಸ್ತೀನಿ ಇಲ್ಲಿ. 18 ಇದೆಯಲ್ಲ ಪ್ರಭುಜಿ ಇದರಲ್ಲಿ? 18 ಕ್ವಶನ್ ಇದೆ. 18 ಕ್ವಶನ್ ನಾವು ನಮಗೆ ಗೊತ್ತಿರೋ ರೀತಿಯಲ್ಲಿ ನಾವು ಇದು ಆನ್ಸರ್ ಮಾಡಬೇಕು. ಸೊ ಈ 18 ಪ್ರಭುಜಿ ಇದು ಬೇರೆ ಒಂದು ಪೇಪರ್ಸ್ ತಗೊಂಡು ಅದರಲ್ಲಿ ಕ್ವಶನ್ ನಂಬರ್ ಹಾಕಿ ಇವರು ಆನ್ಸರ್ ಹೌದು ಮಾಡ್ಬೇಕು. ಹೌದು ಹೌದು ಬೇರೆ ಒಂದು ಪೇಪರ್ ತಗೊಂಡು ಇದು ಮಾಡಬೇಕು ಮಾತಾಜಿ. ಸೊ ಇದರಲ್ಲಿ ಈಗ ಇದೇ ನಾನು 20 ಕ್ವಶನ್ಸ್ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ 18 ಕ್ವಶನ್ ಆನ್ಸರ್ ಮಾಡ್ತಾರೋ ಅವರಿಗೆ ಆ 20 ಕ್ವಶನ್ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಕ್ಲಿಯರ್ ಅಲ್ಲ? ಸೊ ಯಾರು ಇದೆಲ್ಲ ಆನ್ಸರ್ ಮಾಡಕ್ಕೆ ಆಗೋದಿಲ್ಲವೋ ಅವರಿಗೆ ಆ 20 ಕ್ವಶನ್ ಸಿಂಪಲ್ ಆಗಿ ಕ್ವಶನ್ಸ್ ಇದೆ, ಅದನ್ನ ಮಾತ್ರ ಫಿಲ್ ಮಾಡಿದ್ರೆ ಸಾಕು. ಈಗ ಈ ಆಪ್ಷನ್ ಏನ್ ಮಾತಾಜಿ? ಇದು ಆಪ್ಷನ್ ಅಥವಾ ಇದು ಫಿಲಾಸಫಿಕಲ್ ಟೆಸ್ಟ್ ಎಲ್ಲಾರು ಮಾಡ್ಬೇಕು ಅಂತಾರೆ. ಸೊ ಸೀನಿಯರ್ ಸಿಟಿಸನ್ಸ್, ಅವರು ಓದು ಬರಹ ಬರ್ದೇ ಇರೋರು ಅಂತವ್ರೆಲ್ಲ ಅಂತವ್ರು ಇದನ್ನ ಅವಾಯ್ಡ್ ಮಾಡಬಹುದು. ಸೊ ಅವರುಗಳಿಗೆ ಆ ಪ್ರೀವಿಯಸ್ಲಿ ನಾವು 20 ಕ್ವಶನ್ ನಾವು ಟಚ್ ಮಾಡಿಲ್ವಲ್ಲ, ಆ ಕ್ವಶನ್ಸ್ ನಾವು ಆನ್ಸರ್ ಮಾಡ್ಬೇಕು. ಅಂದ್ರೆ ನೀವು 3ನೇ ಅರ್ಜಿಯಲ್ಲಿ ನೋಡಿದ್ರಲ್ಲ, ಅಲ್ಲಿ 20 ಕ್ವಶನ್ ಈಗ ಪ್ರಭು ಹೇಳಿದ್ರಲ್ಲ, ಮತ್ತೆ ಹೇಳ್ತೇನೆ ಅಂತೇಳಿ ಅದ್ರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ನೋಡಿ, ಈಗ ಈ 3ನೇ ಕ್ವಶನ್ ನಾವು ಚೆಕ್ ಲಿಸ್ಟ್ ಎಲ್ಲ ಫಿಲ್ ಮಾಡ್ಮೇಲೆ ಈ 20 ಕ್ವಶನ್ ನಾವು ಬಿಟ್ರಿ, ನಾವು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಸೊ ಇದು ನೋಡಿ, ಇದ್ರಲ್ಲಿ ಏನು ನೀವು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಹೌದು ಹೌದು ಅಂತ ಬರ್ದ್ಕೊಂಡು ಹೋದ್ರೆ ಸಾಕು. ಸೊ ಯಾರಿಗೆಲ್ಲ ಈ ಡೀಟೇಲ್ಡ್ ಆಗಿ ಈ ಆನ್ಸರ್ಸ್ ಬರೆಯಕ್ ಆಗಲ್ಲವೋ, ಈಗ ಇದ್ ನೋಡಿ, ಈ ಕ್ವಶನ್ಸ್ ಗೆ ನಾನು ಇಷ್ಟು ಡೀಟೇಲ್ಡ್ ಆಗಿ ಆನ್ಸರ್ ಬರ್ದಿದ್ದೀನಿ. ಪ್ರಭುಜಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗಮನಿಸಿ, ಅನಕ್ಷರಸ್ಥರು 4ನೇ ತರಗತಿ ಮತ್ತು ಕೆಳಗಿನವರು ಕಡ್ಡಾಯವಾಗಿ ಓದುವಿಕೆಯಿಂದ ಮುಕ್ತರಾಗಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಶಾಸ್ತ್ರವನ್ನು ಕೇಳಬೇಕು ಮತ್ತು ಸರಳೀಕೃತ ಪರೀಕ್ಷೆಗಳಿಗೆ ಮೌಖಿಕವಾಗಿ ಉತ್ತರಿಸಬಹುದು. ಅವರು ಮೂಲ ತತ್ವಶಾಸ್ತ್ರವನ್ನು ಸರಿಯಾಗಿ ತಿಳಿದಿರಬೇಕು. ಯಾವ್ದಿದು? ಇದು 3ನೇ ಫಾರ್ಮ್ ಅಲ್ಲಿ ನೀವು ನೋಡ್ಬೋದು. ಈ 20 ಪ್ರಶ್ನೆ ಯಾರಿಗೆ ಆಗಿ ಅದು ಈಗ ಎಲ್ಲರಿಗೂ ತಿಳಿತು ಅನ್ಕೊಳ್ತೇನೆ. ಇದು ಯಾರಿಗೆ ಬರೀಲಿಕ್ಕೆ ಆಗೋದಿಲ್ಲ ಅವರಿಗೆ ಇದು. ಆದ್ರೆ ನೀವೆಲ್ಲರೂ ಕೂಡ ಈ 7ನೇ ಅರ್ಜಿ ಏನಿದೆ ಇದನ್ನ ನೀವು ಫಿಲ್ ಮಾಡ್ಲೇಬೇಕು. 18 ಕ್ವಶನ್ಸ್ ಏನಿದೆ ಇದಕ್ಕೆ ನೀವು ಬೇರೆ ಪೇಪರ್ ತಗೊಂಡು ಅದರಲ್ಲಿ ನೀವು ಉತ್ತರಿಸಬೇಕು ಅಂತ ಪ್ರಭು ಹೇಳ್ತಾರೆ. ಸೊ ನೀವಿದು ಈ 18 ಕ್ವಶನ್ ನೀವು ಆನ್ಸರ್ ಮಾಡಿದ್ರೆ ಈ 20 ಕ್ವಶನ್ ನೀವು ಇದ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಈ 18 ಕ್ವಶನ್ ಆನ್ಸರ್ ಮಾಡಕ್ ಆಗಲ್ಲ, ನಿಮ್ಗೆ ವಿದ್ಯಾಭ್ಯಾಸ ಇಲ್ಲ, ಓದು ಬರೆಯಕ್ ಆಗಲ್ಲ ಅಂತವ್ರಿಗೆ ಮಾತ್ರ ಈ 20 ಕ್ವಶನ್ ಫಿಲ್ ಮಾಡ್ಬೇಕು. ಓಕೆ, ಸೊ ಇದು ಕ್ಲಿಯರ್ ಮಾಡಿದೀನಿ ಅನ್ಕೊಂತೀನಿ. ಸೊ ಈಗ ಲಾಸ್ಟ್ ಈ 18 ಕ್ವಶನ್ ನ ಆನ್ಸರ್ಸ್. ಸೊ ಇದು ಬಂದು ನೀವೀಗ ಆಲ್ರೆಡಿ ವೇರಿಯಸ್ ಕ್ಲಾಸಸ್ ನೀವು ಅಟೆಂಡ್ ಮಾಡ್ತಿದ್ದೀರಾ. ಸಚ್ಚಿದಾನಂದ ಪ್ರಭು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ, ಸುಬುದ್ಧಿ ಪ್ರಭು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ. ಇದ್ರಲ್ಲೆಲ್ಲ ಈ ಒಂದು ಬೇಸಿಕ್ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಕೃಷ್ಣ ಕಾನ್ಶಿಯಸ್ಸಿನ ಎಲ್ಲ ಇದು ನಾವು ಇದರಲ್ಲಿ ಆಲ್ರೆಡಿ ನಾವು ಕಲ್ತಿದ್ದೀರಿ. IDC ಕೋರ್ಸ್ ಅಲ್ಲಿ ಕಲಿತಿದ್ದೀರಿ, ಈಗ ಇನಿಷಿಯೇಷನ್ ಕ್ಲಾಸ್ ಅಲ್ಲಿ ಕಲಿತಿದ್ದೀರಿ. ಸೊ ಅದರ ಪ್ರಕಾರ ನಾವಿಲ್ಲಿ ಆನ್ಸರ್ಸ್ ನಾವು ಮಾಡಬೇಕು. ಸೊ ವಾಟ್ ಆರ್ ದ ಕ್ವಾಲಿಫಿಕೇಶನ್ ಆಫ್ ಸ್ಪಿರಿಚುವಲ್ ಮಾಸ್ಟರ್? ಸೊ ಒಂದು ಗುರುಗಳ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇದೆ, ಇದೆಲ್ಲ ನಮ್ಮ ಫಿಲಾಸಫಿಕಲ್ ಆನ್ಸರ್ಸ್. ಸೊ ಸಂಗೀತ ಮಾತಾಜಿ, ಇದಕ್ ಬೇಕಂದ್ರೆ ಒಂದು ಸಪರೇಟ್ ಕ್ಲಾಸ್ ನೀವು ಯಾರಾದ್ರೂ ಒಂದು ಡಿವೋಟೀಸ್ ಹತ್ರ ಮಾಡ್ಕೊಂಡು ಈ 18 ಕ್ಲಾಸ್ ಇದು ಕ್ವಶನ್ಸ್ ಗೆ ಆನ್ಸರ್ಸ್ ನೀವು ಪ್ಲಾನ್ ಮಾಡಬಹುದು ಮಾತಾಜಿ. ಪ್ರಭುಜಿ, ಇದು IDC ಅಲ್ಲಿ ಕೂಡ ಸೇಮ್ ಇದೆ. ಇದು IDC ಕೋರ್ಸ್ ಅಲ್ಲಿ ಇದೆಲ್ಲ ಮೋಸ್ಟ್ ಆಫ್ ದ ಇದು ಕವರ್ ಆಗುತ್ತಿದ್ದು. ಈಗ 12ನೇ ಕ್ವಶನ್ ಇಲ್ಲಿದೆ ನೋಡಿ, ವಾಟ್ ಈಸ್ ಇಸ್ಕಾನ್, ವೈ ಶುಡ್ ಒನ್ ರಿಮೈನ್ ಇನ್ ಇಸ್ಕಾನ್ ಅಂತಿದೆ. ಇದೆಲ್ಲ ಎಲಾಬ್ರೇಟಿವ್ ಆಗಿ ನಾವು ಬರಿಬೇಕು. ಈಗ ಇಸ್ಕಾನ್ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಸೊ ಇದ್ರಲ್ಲಿ ನಾವು ಯಾಕೆ ಇರ್ಬೇಕು, ನಾವು ಭಕ್ತಿಯಲ್ಲಿ ಮುಂದಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಸಾಧು ಸಂಘ ಬೇಕು, ನಾಮ ಕೀರ್ತನೆ ಬೇಕು, ಭಾಗವತ ಶ್ರವಣ್ ಬೇಕು,
ಸೊ ಇದೆಲ್ಲ ಇಲ್ಲಿ ಬರ್ದಿದ್ದೀರಿ. ಸೊ ಇದೆಲ್ಲ ನಾವು ಓದೋ ಕೋರ್ಸ್ಗಳಲ್ಲಿ, ನಾವು ಓದೋ ಬುಕ್ಗಳಲ್ಲಿ ಇದ್ರದ್ದೆಲ್ಲ ಆನ್ಸರ್ಸ್ ಆಲ್ರೆಡಿ ಇರುತ್ತೆ. ಸೊ ನೀವೆಲ್ಲ ಕ್ಲಾಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಕೊಂಡು ನೀವು ಈ 4 ಬುಕ್ಗಳು ನೀವು ಓದಿದ್ರೆ ಇದಕ್ಕೆಲ್ಲ ನಿಮ್ಗೆ ಈಸಿಯಾಗಿ ಆನ್ಸರ್ ಬರಿಬಹುದು. ಓಕೆ. ಸೊ ಇಲ್ಲಿ ತನಕ ಏನಾದ್ರು ಡೌಟ್ ಇದೆಯಾ? ಹರೇ ಕೃಷ್ಣ. ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಇದು HH ಶೀಲಾ ಜಯಪತಾಕ ಸ್ವಾಮಿಗಳ 1ನೇ ದೀಕ್ಷಾ ಅಭ್ಯರ್ಥಿಗಳಿಗೆ ವೈಯಕ್ತಿಕ ಪ್ರಶ್ನಾವಳಿ ಅಂತ ಇರಲಿ. ನಾನು ಮನೆಯಲ್ಲಿ ನಿಯಮಿತವಾಗಿ ಭಕ್ತಿ ಸೇವೆ ನೀಡುತ್ತಿದ್ದೇನೆ. ಅದು ಅರೆಕಾಲಿಕ ಅಂತ ಬರ್ತೀವಿ. ಇಸ್ಕಾನ್ ದೇವಾಲಯ ಹೌದಾದರೆ ದೇವಾಲಯದ ಹೆಸರು ಅಂದ್ರೆ ನಾವು ಬೆಂಗಳೂರಲ್ಲಿ ಇರೋದು, ಬೆಂಗಳೂರು ಟೆಂಪಲ್ ಹೆಸರು ಬರಿಬೇಕಾ ಅಥವಾ ಮಂಗಳೂರು ಟೆಂಪಲ್ ಹೆಸರು ಬರಿಬೇಕಾ? ಎಷ್ಟನೇ ಕ್ವಶನ್ ಮಾತಾಜಿ ಅದು? ಫಸ್ಟ್ ಕ್ವಶನ್. ಇದು 6ನೇ 6th ಫಾರ್ಮ್ ಅಲ್ಲಿ ಪ್ರಭುಜಿ ಅವರು ಕೇಳ್ತಿರೋದು. ಅದೇ ಫಾರ್ಮ್ 6 ಅಲ್ಲ? ವೈಯಕ್ತಿಕ ಪ್ರಶ್ನಾವಳಿ ಪರ್ಸನಲ್. ಒಂದ್ ನಿಮಿಷ ಮಾತಾಡಿ, ನಾನು ನೋಡ್ತಿದ್ದೀನಿ. ನನ್ನ ಕೇಸಲ್ಲಿ ನಾನು ಶ್ರೀ ರಾಧಾ ಗೋವಿಂದ ಅಂತ ನಾನು ಬರ್ದಿದ್ದೆ ಮಾತಾಜಿ. ಸೊ ನೀವು ಏನಿದೆಯೋ ನೀವು ಬೆಟರ್ ನಿಮ್ಮ ಫಾರ್ಮ್ ಇದರಿಂದ ಹೋಗ್ತಿರೋದ್ರಿಂದ ಟೆಂಪಲ್ ಯಾವ ಟೆಂಪಲ್ ಅಂದ್ರೆ ಶ್ರೀ ರಾಧಾ ಗೋವಿಂದ ಟೆಂಪಲ್ ಅಂತ ನೀವು ಬರೀಬಹುದು. ಓಕೆ ಪ್ರಭುಜಿ. ಓಕೆ. ಸೊ ಬೇರೆ ಏನಾದ್ರು ಡೌಟ್ ಇದೆಯಾ? ನಾನು ಸ್ಥಳೀಯ ಭಕ್ತಿ ಶಾಖೆ ಗುಂಪಿಗೆ ಸಹ ಸೇರಿದ್ದೇನೆ ಮತ್ತು ನಿಯಮಿತವಾಗಿ ಹಾಜರಾಗುತ್ತೇನೆ. ಇದೊಂದು ಇಸ್ಕಾನ್ ದೇವಾಲಯ ಅಂತಿದ್ದಲ್ಲಿ ಇದು ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಅಂತ ಬರ್ದ್ರೆ ಸಾಕಾ ಪ್ರಭುಜಿ? ಮತ್ತೆ ಇದೆಲ್ಲ ತುಂಬೇಕಾ? ಈಗ ನನ್ನ ಕೇಸಲ್ಲಿ ನಾನು ಆಲ್ರೆಡಿ ಶ್ರೀ ರಾಧಾ ಗೋವಿಂದ ಅಂತ ಬರ್ದಿದ್ದೆ. ಸೊ ನಾನು ಹಂಗೆ ಬಿಟ್ಟಿದ್ದೆ, ಬೇರೆ ಏನು ನಾನು ಫಿಲ್ ಮಾಡಿಲ್ಲ ಮಾತಾಜಿ. ಓಕೆ ಪ್ರಭುಜಿ. ಓಕೆ. ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಹರೇ ಕೃಷ್ಣ. ಇಲ್ಲ ಅನ್ಸುತ್ತೆ ಪ್ರಭುಜಿ. ಸೊ ಎಲ್ಲಾ ಫಾರ್ಮ್ ಇದು ತುಂಬಾ ಸಿಂಪಲ್ ಆಗಿದೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಬಹುದು, ಈಗ್ಲೂ ಕೇಳ್ಬೋದು, ಇಲ್ಲ ಆಮೇಲೆ ಫಿಲ್ ಮಾಡುವಾಗ ಕೇಳ್ಬೋದು. ಸೊ ಇನ್ನು ಫರ್ದರ್ ಏನು ಡೌಟ್ ಇಲ್ಲ ಅಂದ್ರೆ ವಿ ಕ್ಯಾನ್ ಎಂಡ್ ನಾವು ಈ ಮೀಟಿಂಗ್ ನ ಎಂಡ್ ಮಾಡಬಹುದು. ತುಂಬಾ ಧನ್ಯವಾದಗಳು ಪ್ರಭುಜಿ, ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಮಾತಾಜಿ. ವಾಂಚಾ ಕಲ್ಪತರೂಪಸ್ಯ ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, गुरु महाराज की जय, ऑल ग्लोरीज टू असेंबल डिवोटीज. ಸೊ ನಾನಿದು ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ನಾನಿದು ಮೀಟಿಂಗ್ ಇದು ಎಂಡ್ ಮಾಡ್ತೀನಿ. ಸೊ ಇದರ ಯೂಟ್ಯೂಬ್ ರೆಕಾರ್ಡಿಂಗ್ ನಾನು ಕಳಿಸ್ಕೊಡ್ತೀನಿ ಮಾತಾಜಿ. ರೆಕಾರ್ಡಿಂಗ್ ನಾನು ಶೇರ್ ಮಾಡಿದ್ದೇನೆ ಪ್ರಭುಜಿ. ಮಾಡಿದಿರಲ್ಲ, ಸೊ ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಒಂದ್ಸಲ ನೀವು ನೋಡಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.